ವಾರ್ಷಿಕ ಉತ್ಸವ ವೇದಿಕೆ ಸಂಪನ್ನ ವೇದಿಕೆ ಎದುರುಳ್ಳ ನಮ್ಮ ಊರ್ದಕ್ಕಲು ಬಂಧುಗಳು ಮಾತಾ ಬತ್ತ ಸೇರಿದರು ನಮ್ಮ 50 ವರ್ಷದ ಬೊಕ್ಕ 1 ವರ್ಷದ ಸಾಧನೆ ದಾದಾಪುರ ಆತನ ಪನ್ಪನಂಚಿನ ಒಂದು ಎಲ್ಲಿಯ ಅವಲೋಕನದೊಟ್ಟಿಗೆ ಈ ಕಾರ್ಯಕ್ರಮ ನಡಪುಡು ಒವೇ ಕಾರ್ಯಕ್ರಮ ನಡಪುಣಗ ಐಟ್ಲ ಒಂಜಿ ಯಕ್ಷಗಾನ ಸಂಘ ಅದು 51 ವರ್ಷದ ಸಾಧನೆಯನ್ನು ದಾಖಲಿಸಾಯಿನ ಈ ಸಂಘದ ಉತ್ಸವ ಯಕ್ಷಗಾನ ಶೈಲಿದ ಪ್ರಾರ್ಥನೆದೊಟ್ಟಿಗೆ ಇತ್ತೆ ಶುರುವಾಪುಡು ಯಕ್ಷಗಾನ ಶೈಲಿದ ಪ್ರಾರ್ಥನೆಗೆ ನಮ್ಮ ಸಂಘದ ಸದಸ್ಯರು ಅತಿಥಿ ಕಲಾವಿದರು ವೇದಿಕೆಗೆ ಬಡದು ವಿನಂತಿ ಮಾಡ್ತಾರೆ. ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಜಮುಖನ ನಿನ್ನ ಪಾದವನ್ನ ಬೇಗೆ ಗಜಮುಖನ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನ್ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶ ಕುಶಕರ ಕಮಲ ಪ್ರಜಯ ಮೂಷಿಕ ವಾಹನ ಮೋದಕ ಹಸ್ತ ಪಾಶ ಕುಶಕರ ಕಮಲ ಪ್ರಜಯ ಗಜಮುಖ ನಾನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ
ಸೊಲ್ಮೆಲು ಪ್ರಾರ್ಥನೆ ಮಂತಿನಂಚಿನ ನಮ್ಮ ಸಂಘದ ಭಾಗವತರು ಶ್ರೀಯುತ ರತ್ನಾಕರ ಆಳ್ವ ದೇವಿಪುರ ತಲಪಾಡಿ ಹಿಮ್ಮೆಳೋಡು ಚೆಂಡೆ ಮದ್ದಳೆಡು ಸಹಕಾರ ಕೊರನಂಚಿನ ಸರ್ವಶ್ರೀ ಕೃಷ್ಣಪ್ಪ ಕಿನ್ಯ ಬೊಕ ಮಯೂರ್ ನಾಯ್ಕ ಮಾಡೂರು ಮಕ್ಕಳಿಗೆ ಸೊಲ್ಮೆ ಸಂದ ಒಂದು ಸರ್ವ ವಿಘ್ನ ನಿವಾರಕ ವಿಘ್ನೇಶನು ಪ್ರಾರ್ಥನೆ ಮಂತೊಂದು ನಮ್ಮ ಆರಾಧ್ಯ ಮಾತೆ ತಲಪಾಡಿದ ಅಪ್ಪೆ ದುರ್ಗಾ ಪರಮೇಶ್ವರಿಗೆ ತೆರೆಬೋಡ್ದು ತೆರೆ ಬಗ್ಗಾದ ಅಡ್ಡ ಬೋರೊಂದು ಕೊಂಡಾಡದ ಮೂವೇರು ಸತ್ವೇಲು ಅಂಜನೆ ಕಿನ್ಯ ಬೆಳರಂಗೆದ ಶ್ರೀ ಮಲರಾಯ ಧೂಮಾವತಿ ಬಂಟ ಸತ್ಯಲೇನು ನೆನವರಿಕೆ ಮಂತೊಂದು ಪರಿಸರದ ಮಾತ ದೈವ ದೇವರಿಗೆ ತೆರ ತಗ್ಗಾದ ನಮಿತೊಂದು ಈ 51ನೇ ವರ್ಷದ ವಾರ್ಷಿಕ ಉತ್ಸವ ಅವು ನನ್ನ ದುಂಬದ ಉತ್ಸವಲೆಗೆ ನನಲಾತಿ ಹೆಚ್ಚಿನ ಪ್ರೇರಣೆ ಆವಡು ಪಂಪಿನಂಚಿನ ಆಶಯದೊಟ್ಟಿಗೆ ಕಾರ್ಯಕ್ರಮನು ದುಂಬರಿಸೊಂದುಲ್ಲ ಇತ್ತೆ ಬತ್ತಿಂಚಿ ಬಿನ್ನೆರೆನು ಎದ್ಕೊಂಡ್ರವಲ್ಲೇರು ಸಂಘದ 5ನೇ ವರ್ಷದ ವಾರ್ಷಿಕ ಸುವರ್ಣ ಮಹೋತ್ಸವವನ್ನು ಬಾರಿ ಪೊರ್ಲುಡೆ ಸಂಘಟಿಸಾದ ಮಾತೆರೆಲ್ಲ ಒಟ್ಟು ಸೇರಾದ 51ನೇ ವರ್ಷಗೂ ದುಂಬರಿಯುಲಕ ಮಂತಿನಂಚಿನ ಇತ್ಯದ ಅಧ್ಯಕ್ಷರು ಶ್ರೀಯುತ ಬಾಬು ಶ್ರೀ ಶಾಸ್ತ ಕಿನ್ಯ. ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪೆಗೆ ವಂದಿಸ ಒಂದು ಅಂಚನೆ ಗ್ರಾಮದ ಧರ್ಮ ದೈವಲಾಂಚಿತನ ಮಲರಾಯ ಧೂಮಾವತಿ ಬಂಟ ದೇವಳಿಗಳ ನಿಮಿಷ ಒಂದು ಈ ಜಾಗದ ಅಪ್ಪೆ ಉಳ್ಳಾಲಿ ಅಂಚನೆ ನಾಗ ಬೆಮ್ಮೆರೆನು ದುಂಬತ್ತಾದ ತೆರೆ ತಗ್ಗಾದ ಪ್ರಾರ್ಥನೆ ಮತ್ತೊಂದು ಇನಿತಾತ ದಿನತ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ 51ನೇ ವರ್ಷದ ಈ ಶುಭ ಸಂದರ್ಭ ನಮ್ಮ ಮಾತಿರಲವುಲ್ಲ ಕರಿಣಿ ವರ್ಷ 5ನೇ ವರ್ಷ ಕರೀದು ಈ ಸರ್ತಿಗೆ 51ನೇ ವರ್ಷದ ಪಾದಾರ್ಪಣೆ ಮತ್ತೊಂದು ಎಣಿತ ಈ ಸಭೆಲೇಸಿನ ಸ್ವಾಗತ ಮಲ್ಪನ ಎನ್ನ ಆದ್ಯ ಕರ್ತವ್ಯ ಎಣಿತ ಸಭೆ ಲೇಸಿಡು ನಮ್ಮೊಟ್ಟಿಗೆ ನಮ್ಮ ಇಣಿತ ಈ ದೀಪ ಪ್ರಜ್ವಲನೆ ಮಲ್ಪರೆ ಉಳ್ಳೇರೆ ನಮ್ಮ ಮಲರಾಯ ಧೂಮಾವತಿ ಬಂಟ ದೀವದ ಚಾರಿಟೇಬಲ್ ಟ್ರಸ್ಟ್ ಇಂದತ್ತ ಮಲರಾಯ ಪಾತ್ರಿ ಯಾದವ ಯಾನೆ ಮೈಂದಪ್ಪ ಪೂಜಾರಿ ಮೇರೆ ಇಂತ ಏನು ನಮ್ಮ ಸಭೆಟ್ ಉಳ್ಳೇರು ಮೇರನ ಕೈಟಿ ಇನಿತ ಆತ ದಿನಟು ದೀಪ ಪ್ರಜ್ವಲನ ಮಲ್ಪರೆ ಉಳ್ಳೇರು ಮೇರೆಗೆ ನಮಕ್ ಮಾತೆರೆಗಳ ಗೊತ್ತಿತ್ತನಾರಿ ನಮ್ಮ ಗ್ರಾಮದಾರಿ ನಮಕ್ ಮಲರಾಯ ಪಾತ್ರಿ ಬಂಡ ದೈಯೋಗು ಸಮಾನವಾದ ಚಿತ್ತನ ಒಂದು ವ್ಯಕ್ತಿ ಆರೇನಿ ಈ ನಮ್ಮ ದೀಪ ಪ್ರಜ್ವಲನ ಮಲ್ಪರೆ ಉಳ್ಳೇರು ಇನಿತ ದಿನಟು ನಮ್ಮ ಸಂಘದ ಪರವಾದ ನಿಗಲ ಮಾತಿನ ಪರವಾದ ಯಾನಾರೇನ ತುಂಬು ಹೃದಯದ ಸ್ವಾಗತ ಮಲ್ತು ಇನ್ನಿತ ಸಭೆ ಲೇಸದ ಅಧ್ಯಕ್ಷನ ಗುರುಕುಮಾರ ಮೇನ ವೈಶ್ವನ ಚಿತ್ತನ ಶ್ರೀಯುತ ಡಾಕ್ಟರ್ ಕಬಿನೇಲೆ ಬಾಲಕೃಷ್ಣ ಭಾರದ್ವಾಜ ಮೇರೆ ನಮ್ಮನೆ ಕೈತಲ್ಲ ಶಾರದಾ ವಿದ್ಯಾನಿ ಚೇತನ ಪಬ್ಲಿಕ್ ಸ್ಕೂಲ್ ಪ್ರಥಮ ದರ್ಜದ ಪ್ರಾಂಶುಪಾಲ ನನ್ನ ಚಿತ್ತನ ಶ್ರೀಯುತ ಡಾಕ್ಟರ್ ಕಬಿನೇಲೆ ಮೇರೆ ನಂಕ ಬಾರಿ ಚಿರಪರಿಚಿತರು ಈ ಮೇರ್ನ ಪರಿಚಯ ಮೇರ್ನ ಸಾಧನೆ ಪಂಡ ಮಸ್ತ್ ಉಂಡು ಪಣಿಯರ ನಂಗೆ ಆತ ತೀರೆಲ್ಲ ತೀರ ಅಂದ್ರೆ ಅನ್ನ ಒಂಜಿ ರಡ್ಡು ವಿಷಯನು ಯಾನ ಅರ್ನ ವಿಷಯನ ಪಂಡೊಂದುಲ್ಲೆ ಶಾರದಾ ವಿದ್ಯಾಲಯ ಪ್ರಥಮ ದರ್ಜದ ಕಾಲೇಜು ತಲಪಾಡಿ ಸೇವೆ ಸಲ್ಲಿಸುವುದಿಲ್ಲ ಅಂಚನೆ ವಿಶ್ವವಿದ್ಯಾನಿಲಯ ಪೀಠದ ಸಲಹಾ ಸಮಿತಿಯ ಸದಸ್ಯರಾದ ನಾನು ದುಂಬುಗಾರ ಸೇವೆ ಸಲ್ಲಿಸಿರುಳ್ಳೆ ನಮ್ಮ ಕೈತಲ್ಲ ಶಾಲೆಯನ್ನು ಬಿಡ್ದು ನಮ್ಮನೆ ನೆರೆ ಗ್ರಾಮದ ವಿಶ್ವವಿದ್ಯಾನಿಲಯ ತನ್ನ ಸೇವೆ ನಲ್ಪ ತೊಡಿಗೆ ಸೇರುಳ್ಳೇರು ಅಂಚನೆ 1995 ಕರ್ನಾಟಕದ ತೃತೀಯ ಅಷ್ಟವದ ದಾನಿ ಯಾದ ಮೂಡು ಬತ್ತನಾರ್ ಅವತ್ತಂದೆ ಯಕ್ಷಗಾನ ಮುಖ್ಯ ಶ್ರೀವೇಶ ಮಲ್ತನ ವ್ಯಕ್ತಿ ಅವತ್ತಂದೆ ಪತ್ರಿಕಾ ಉಪಸಂಪಾದಕರಾದ ಅಂಕನಕಾರರಾದ ಆಕಾಶವಾಣಿ ಚಲನಚಿತ್ರ ಟಿವಿ ಮಾಧ್ಯಮಗಳು ಕಲಾವಿದರಾದ ಸೇವೆ ಸಲ್ಲಿಸಿದ ಕೀರ್ತಿ ಬೆರೆಗುಂಡು ಅವತ್ತಂದೆ ಕೋಟಿ ಚೆನ್ನಯ ಚಲನಚಿತ್ರಡು ಮಂಜು ಪರುಗಡೆ ಪಂಪನ
ಪಾತ್ರಗೂ ಪ್ರಶಸ್ತಿ ಪಡೆಯಿನ ಬರೀ ಸಂತೋಷದ ವಿಷಯ ಇನ್ನಿತ ದಿನಡು ಕೇನ್ನಗ ನಮ್ಮ ಈ ವಾರ್ಷಿಕೋತ್ಸವಗೂ ಸಂತೋಷ ಬಾರಿ ಒಪ್ಪುದು ಇಂಥ ದಿನಡು ನಮ್ಮ ಈ ಸಭೆ ಲೇಸದ ಅಧ್ಯಕ್ಷನ ವಹಿಸಿದಿರಲೇರಿ ಆರೆಗೆ ನಮ್ಮ ಮಾತೆರ್ನ ಪರವಾದ ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಸಂಘ ಮಾತೆರ್ನ ಪರವಾದ ಯಾರಿನ ತುಂಬು ಹೃದಯದ ಸ್ವಾಗತ ಮತ್ತು ಶ್ರೀಯುತ ಬಾಬು ಕಿನ್ಯ ಅಧ್ಯಕ್ಷ ಅರೆ ಬತ್ತದ ಸ್ವಾಗತದ ಗೌರವವನ್ನು ಒಪ್ಪಿಕೊಳ್ಳಲಿಕ್ಕೆ ಅನ್ನೋದಿಲ್ಲ ಬಜ್ಜೆ ಕೊಡ್ದು ಶಾಲ ಪಾಡ್ದ ಅರೆ ನಿಮಿತ್ತ ಸಭೆಗೆ ಎತ್ಕೊಂಡುಳ್ಳದು ಸಂಘದ ಪ್ರಸ್ತುತ ಸಾಲದ ಅಧ್ಯಕ್ಷರು ಶ್ರೀಯುತ ಬಾಬು ಶ್ರೀ ಶಾಸ್ತ್ರ ಕಿನ್ಯ ಸೊಲ್ಮೆಲು ನಿಮಿತ್ತ ಈ ಸಭೆಲೇಸದ ಮುಖ್ಯ ಅತಿಥಿಯಾದ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಬೌದ್ಧಿಕ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು ಬೇರೆ ನಂಗೆ ಬಾರಿ ಎಲ್ಲೆಡೆ ಮೇರಿನ ಬಾರಿ ಪರಿಚಯ ಉಲ್ಲಾಲ ಕ್ಷೇತ್ರಡು RSS ಸಂಘಡು ಉಲ್ಲಾಲ ಈ ಬಾಗಡು ಬಾರಿ ಮಲ್ಲ ಒಂದು ಟೀಮ್ ಇತ್ತು ಆ ಸಮಯ 1985-86 ನಮ್ಮ ಅಯೋಧ್ಯದ ಚಲಾವಳಿ ಶುರುವಾಯಿನ ಚಿತ್ರಣ ಪೊರ್ತು 1985 ಅಯೋಧ್ಯೆ ಚಲಾವಳಿ ಇಟ್ಟು ಮುಲ್ತುರ್ದು ಅಯೋಧ್ಯೆಗೆ ಪೋಡು ಮಲ್ಪನ RSS ಮುಖಾಂತರ ತೀರ್ಮಾನ ಪೋಡು ಪಂಡದು ಅಂಚಿನ ಆ ಸಂದರ್ಭಡು ಸಮಾಜಕ್ಕೆ ತನ್ನನ್ನು ತಾನು ಅರ್ಪಣೆ ಮಲ್ಪರೆ ಬಿಡಾದು ಪೋಯಿನಂಚಿತ್ತನ ವ್ಯಕ್ತಿ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಆಯ್ತು ಒಟ್ಟಿಗೆ ಎಂಕಲ್ಲ ಬೋಡಿತ್ತು ಆ ಸಮಯಡು ಅಕ್ಕಲು ದುಂಬು ಪೋಯಿರು ಒಂದು ಎನ್ಮ ದಿನಕ್ಕೂ ದುಂಬು ಪೋಯಿ ನೀಡಿದಾದ ಅಪ್ಪಗ ಮುಲಾಯಂ ಸಿಂಹನ ಸರ್ಕಾರ ಇತ್ತಲ್ಲ ಆ ಸಮಯಡು ಅಕ್ಕಲು ದುಂಬು ಪೋದವಳು ಅರೆಸ್ಟ್ ಆಯ್ತು ಎಂಕಲು ಆ ಪೊರ್ತುಡು ಮೂಲ ಎಂಕಲೇನು ಪೋಡ್ಚಿ ಪಂಡು ತಡೆ ಮಾಡ್ತಾರೆ ಇದನ್ನ ಎಂಕಲ್ಲ ಆ ಪೊರ್ತುಡು ಪೋಪನ ನೆಕ್ಕಲು ಎನ್ಮ ದಿನ ದುಂಬು ಪೋಯಿ ನೀಡಿದಾದ ಅಯೋಧ್ಯೆಗೆ ಪೋನ ಪೋಪ್ ನೀಡು ದುಂಬೆ ಮಧ್ಯೋಡೆ ನೆಕ್ಕಲಿನ ಅರೆಸ್ಟ್ ಆನಾಗ ಪ್ರವೀಣ್ ಕುಮಾರ್ ನೊಟ್ಟಿಗೆ ಮಸ್ತ್ ಜನ ಇತ್ತರು ಒಟ್ಟಿಗೆ ಆ ಟೀಮುಡು ಮೇರೆ ಅಲ್ತು ಅರೆಸ್ಟ್ ಆನಾಗ ಮೇರೆ ತತ್ತು ಪೋಯರು ಮೇರೆನ ಓಲಾ ಒಂಜಿ ಅರೆಸ್ಟ್ ಮಲ್ತದ್ದು ಮೇರೆನ ಒರಿಯನ್ನ ಒಂಜಿ ಬಂಧನ ಅಂದಿಟ್ಟು ಪಾಡಿ ಆತು ಬರ್ತಾನಾಗ ಮೆಕ್ಕಲು ಒಟ್ಟಿಗೆ ಇತ್ತು ನಕ್ಕಲು ಗಾಬಿದಾಯರು ಪ್ರವೀಣ್ ಶೆಟ್ಟಿ ಓಡಿ ಪೋಯಿರು ಅಪ್ಪಗ ಆ ಸಮಯಡು ಫೈರಿಂಗ್ ಸಮೇತ ಆತನ ಇವತ್ತು 1000 ಕಾರ್ಯಕರ್ತರು ತನ್ನ ಪ್ರಾಣ ತ್ಯಾಗ ಮಲ್ತದೆ ಮುಲಾಯಂ ಸಿಂಗ್ ಸರಕಾರ ಉಪ್ಪನಗ ಸರಾಯು ನದಿಕ್ ಇವತ್ತು ಪುನೋನು ದಕ್ಕದೆ ಇಂದು ಎಂಕಲ್ ಕಣ್ಣಾರೆ ತುಯಿನ ಮೂಲು ನಮ್ಮ ಪುನೋನು ಪೊತ್ತವ ಅತ್ತಿನ ಕೊಂಪ ಅವಳು ಸರಾಯು ನದಿಕ್ ದಕ್ಕು ಅವಳು ಮುದಲೆ ಆ ಮುದಲದ ಬಾಯಿಗೆ ಕೊರ್ಪು ಇಂದು ಎಂಕಲ್ ಕಣ್ಣಾರೆ ತುಯಿನ ಚಿತ್ತನ ಬೊಕ್ಕದ ಸರ್ತಿಡ ಅಯೋಧ್ಯೆ ಪೋಯಿನ ಇಟ್ಟು ಎಂಕಲ್ ಕಣ್ಣಾರೆ ತುಯಿನ ಇಂದು ಪೊರ್ತು ಎತ್ತೋ 1000 ಜನ ಬಲಿದಾನ ಚಿತ್ತನ ಸಂದರ್ಭಗಳು ಪ್ರವೀಣ್ ಕುಮಾರ್ ಶೆಟ್ಟಿ ಅವಳು ಕಣ್ಮರಾಯ ಗಡಿಬಿಡಿಯಾಯರು ಬತ್ತನ ಅಕ್ಕಲ್ ಬತ್ತೇರು ಮೇರು ಬಾಕಿ ಆತು ಬರ್ತಾನಾಗ ಮೂಲ ಊರುಡು ಸುದ್ದಿ ಅಂದ್ರೆ ಪ್ರವೀಣ್ ಶೆಟ್ಟಿ ಇಜ್ಜರು ದಾದನ ಫೈರಿಂಗ್ ಇಡು ಬಲಿ ಆಚಾರ ಪಂಪನ ಚಿತ್ತನ ವರ್ತಮಾನ ಅರ್ನ ಇಲ್ಲಡೆ ಸುದ್ದಿ ಮುಟ್ಟಿ ಅಪ್ಪಗ ಸಂಬಂಧಿಕರು ಬತ್ತದ ಇಲ್ಲಡೆ ತನ್ನ ಅಪ್ಪೆಡ ಕೇಂದ್ರಿಗೆ ಪ್ರವೀಣರು ಬೈದೇರ ಇಜ್ಜಿ ಅಪ್ಪ ಇಂಚೆಂಚ ಆತಂಗೆ ಎತ್ತೋ 1000 ಕಾರ್ಯಕರ್ತರ ನಕಲಿನ ಫೈರಿಂಗ್ ಇಡು ಮಲ್ತದ ದಕ್ಕದೇರು ಐಟ್ ಪ್ರವೀಣರ್ಲ ಒಂಜಿ ಓದುಪೇರ ಅಂದ್ರೆ ತನ್ನ ಅಪ್ಪೆಡ ಪಂಡೇರಿಗೆ ಐಕ್ ಅಪ್ಪೆ ಪಣ್ಣ ಪಾತ್ರೆ ಅಂತ ಗೊತ್ತುಂಡೆ ಎಂಕ್ 4 ಜೋಕುಲು ಮಗನ ಎಂಕ್ 4 ಜೋಕುಲು ಐಟು ಒರಿಯಾನ ಸಮಾಜಗೂ ಬೋಡಾದು ಬಲಿದಾನಗೂ ಬೋಡಾದು ಅನ್ನು ಕೊರತೆ ಎಂಕ್ ದಾಲ ಬೇಜಾರು ಜೀವಂಡಿರಿ ತನ್ನ ಅಪ್ಪೆ ತುಲೆ ಎತ್ತು ಮತ್ತ ಒಂಜಿ ಸಾಮರ್ಥ್ಯ ಬೋಡು ಇಂದು ಆಯ್ನ ಗಂಟೆ ಪ್ರವೀಣ್ ಕುಮಾರ್ ಶೆಟ್ಟಿನ ದಯವಂಡೆ ಎಂಕ್ ಒಟ್ಟಿಗೆ ಎತ್ತಿನ ಉಲ್ಲಾಲ ಒಂಜಿ ಭಾಗೋಡು ಆ ಪೊರ್ತುಡು RSS ಪಂಡ ಆ ಟೀಮ್ ಪಂಡ ಅಂಚೆ ಇತ್ತಿನ ಸಂಘಟನೆ ಆತು ಬಲಿಷ್ಠವಾಯಿನ ಚಿತ್ತನ ಸಂಘಟನೆ ಉಲ್ಲಾಲ ಭಾಗುಡು ಉಲ್ಲಾಲೋಡು ಮೂಲು ಬತ್ತಂದ ಉಲ್ಲಾಲ ಭಾಗ ಬತ್ತಿನ ಮೂಲು ಬಾಬು ಕಿನ್ಯನ ಇಲ್ಲ
ಅಡ್ಯಾರು ಹೋಂಡ ಪ್ರವೀಣ್ ಶೆಟ್ಟಿ ಇಲ್ಲ ಅಂಚನೆ ಅಸೇ ಗೋಲಿಗೆ ಹೋಂಡ ಎಕ್ಕಂಪ ಮಾಸ್ಟರ್ ಇಂಚನೆ ಬೇತೆ ಬೇತೆ ಕ್ಷೇತ್ರಡು ಉಲ್ಲಾಲಗೆ ಹೋಂಡ ಗಣೇಶರು ಹರೀಶರು ಪಾಪ ತೀರ್ಪರು ಅಕ್ಲು ಪುರ ಒಂಜಿ ಎಂಕಲ್ ಒಂಜಿ ಭಾರಿ ಮಲ್ಲ ಒಂಜಿ ಟೀಮ್ ಇತ್ತು ಆಂಡ ಆತ ಮಾತ್ರ ಅಪ್ಪೆಗೆ ಆತ ಪಂಡೇರು ಅಪ್ಪೆಗೆ ಧೈರ್ಯ ಅಪ್ಪಗ ಅಯೋಧ್ಯೆ ಚಲಾವಳಿಡು ಅಲ್ತರೊಂಜಿ ಜ್ಯೋತಿ ಬೈದನ ಪುರ್ತು ಆ ಸಂದರ್ಭ ಆ ಜ್ಯೋತಿ ಯಾರನ್ನ ಇಲ್ಲಡೆ ಪೊತ್ತು ಒಂದಿತ್ತು ಅಪ್ಪಗ ಅಪ್ಪನ ಮನಸ್ಸಿಗೆ ಎನ್ನ ಮಗೆ ಬಲಿದಾನ ಆಯ್ರಜ್ಜಿ ದಾಯಮಂಡ ಆನೆ ಪೊತ್ತದ ದೀಪ ಎನಿಕಲ ಪೊತ್ತೊಂದುಂಡು ಅಂಚ ಅದು ಪ್ರವೀಣ್ ಶೆಟ್ಟಿ ಬದುಕುದುಳ್ಳೇರು ಪಂಪನ ಅಪ್ಪಗೆ ಭಾರಿ ನಿರ್ಧಾರ ಅಂಚ ಒಂತೆ ಪುರ್ತಾನಾಗ ಪ್ರವೀಣ್ ಶೆಟ್ಟಿ ಊರಿಗೆ ಬತ್ತೇರಿ ಅಂಚ ಎಲ್ಲಿ ಕತ್ತೇನೆ ಪಣ್ಣೆ ದಾಯಬಂಡ ಅಂಕಲ್ ಬಾಲ್ಯೋಡೆ ಭಾರಿ ಸ್ನೇಹಿತರು ಪ್ರವೀಣ್ ಶೆಟ್ಟಿ ಅಂಕಲ್ ಒಟ್ಟಿಗೆ ಇತ್ತು ಅವತ್ತಂದ್ರೆ ನಮ್ಮ ಕಟ್ಟೆಲ್ ಇತ್ತದ ಸಂಸದೆಲ್ಲ ಅಂಕಲ್ ಒಟ್ಟಿಗೆ ಇತ್ತು ಒಂಜಿ ಟೀಮ್ ಓಲು ಐಟಿ ಕ್ಯಾಂಪ್ ಅವಾರ್ಡು ಓಲು ಪಡೆ ಕಟ್ಟೀಲ್ ಎಂಕಲ್ ಪ್ರವೀಣ್ ಎಂಕಲ್ ಪೂರ ಒಂಜೇ ಒಂಜಿ ಗ್ರೂಪ್ ಇತ್ತು ತೀರ್ಪು ಏನಕ್ಕೆ ಮಸ್ತ್ ಒಳ್ಳೆ ನಮ್ಮ ಒಕ್ಕಲ್ರ ಏನಂಚಿತ್ತಿನ ಪಡಿವಾಳು ಧರೇಂದ್ರ ಕುಮಾರ್ ಪಡಿವಾಲ್ ಅಂಚನೆ ಸುರೇಶ್ ಗುಣಾಕರ್ ಶೆಟ್ಟಿ ಎಂಕಲ್ ಒಟ್ಟಿಗೆ ಐಟಿ ಶಾಯ್ನ ಓಟಿ ಶಾಯ್ನ ಚೆಂಗನ ಮೂಲ ಬೆಂಗಳೂರು ಚೆನ್ನಹಳ್ಳಿ ಅಂಚೆ ಅದು ಪುನಃ ಆ ಪೊರ್ತುಡಿ ಅರೆ ನಾನು ಈ ಪೊರ್ತುಡಿ ಅರೆ ಒಂಜಿ ಬಾರಿ ಸ್ವಾಗತ ಮಲ್ಪಡ ದಯಪಂಡ ಎಂಕಲ್ ಒಟ್ಟಿಗೆ ಇತ್ತನಕ್ಲಿ ಇನಿ ದಾದನ ಪಕ್ಕ ನೆನಪಾಂಡ ಅರೆ ಈ ಕಾರ್ಯಕ್ರಮ ತುಂಬ ಬರ್ತದೆ ರೀ ಇವರು ಅಂಡ ಇನ್ನಿತ ಕಾರ್ಯಕ್ರಮ ಲೆಪ್ಪುಡು ಉದ್ದೇಶೋಡು ಅರೆ ಪ್ರೀತಿ ಲೆಪ್ಪಿನ ಬಾರಿ ಸಂತೋಷ ಬಾರಿ ಖುಷಿ ಗೊತ್ತೊಂದು ಇನ್ನಿತ ಬಾರಿ ಸಮಯಗೂ ಸರಿಯಾದ ನಮಕ್ಕೆ ಇನಿ ಬೈದೇರಿ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಬೌದ್ಧಿಕ ಭೂಮಿಕಾ ಒಳ್ಳೆಯ ರಾಷ್ಟ್ರೀಯ ಸಂಘದ ಮೇರಿನ ನಮ್ಮ ನಿಖಲ ಮಾತಿನ ಪರವಾದಿಯಾನ ಅರೆನ ಸ್ವಾಗತ ಮುಖ್ಯ ಅತಿಥಿಯಾದ ಉಳ್ಳೇರು ಶ್ರೀಯುತ ವಿಶ್ವನಾಥ್ ಬೈಲಮೂಲೆ ಮೇರ್ಲಂಚನೆ ಬಾರಿ ಅಂಕಲಿಗೆ ಚಿರಪರಿಚಿತ ದಯಬಂಡ ತುಂಬು ನಮ್ಮ ಕೈತಲ್ಲ ಶಾರದಾ ವಿದ್ಯಾಲಯಡು ಎಂಕಲ್ನ ಮಗಕ್ಕೆ ಮಾಸ್ಟರ್ ಆದಿತ್ತು ಎಂಕಲ್ನ ಮಗನ ಗುರುಕುಲ ಬಾರಿ ದುಂಬುಡೆ ಎಂಕಲಿಗೆ ಪರಿಚಯ ಇನಿ ಯಾರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದ ನಮ್ಮ ಕಿನ್ಯ ಪಂಚಾಯತ್ಗೆ ಬೈದೆ ಬಾರಿ ಸಂತೋಷದ ವಿಷಯ ದಯಮಂಡ ಕಿನ್ಯ ಗ್ರಾಮ ಒಂಜಿ ಎಲ್ಲಿಯ ಗ್ರಾಮ ಅದು ಕುಗ್ರಾಮ ಅಂಡಲ್ಲ 6 ಬತ್ತು ದಾಂಡಲ್ಲ ನಮ್ಮ ಈ ಗ್ರಾಮನು ಅಭಿವೃದ್ಧಿ ಮಲ್ಪಡು ನನಾತ್ ಜನಗಳಿಗೆ ಎಡ್ಡಾರೆ ಒಂಜಿ ಸಲಹೆ ಸೇವೆ ಆವಡು ದಯಬಂಡ ಈತ ಬತ್ತನೆ ಹಿಡ್ದಾದ ಎಡ್ ವಾವೊಂಜಿ ಕೆಲಸ ಆವಡು ಏನು ರಪ್ಪ ಪಟ್ಟ ಮಲ್ತು ಕೊರ್ಪು ನನ್ನ ಚಿತ್ತನ ಶ್ರೀಯುತ ವಿಶ್ವನಾಥ್ ಬೈಲಮೂಲೆ ಮೇರೆ ನಂಗೆ ಬಾರಿ ನಮ್ಮ ಗ್ರಾಮಡಿ ಇತ್ತೊಂದು ಇನಿತಾತು ದಿನೊಟ್ಟು ಇನಿ ನಮ್ಮ ಸಭೆಲೇಸಿಗೆ ಬರುಡು ಬನ್ನಗ ಸಂತೋಷಡು ಒತ್ತೊಂದು ಇನಿತಾತು ದಿನೊಡು ಬೈದರೆ ಅರೆನ್ನ ಈ ಪುತ್ರುಡು ಯಾನ ಮಾತೆರ್ನ ಪರವಾದ ಯಾರನ್ನ ಸ್ವಾಗತ ಮಾಡ್ತಾನೆ ಮುಖ್ಯ ಅಂಗವಾದ ದಿನ ಅಭಿನಂದನೆ ಮರಿ ಸಂತೋಷ ದಯಮಂಡ ದುಂಬು ಎತ್ತೋ ನಮ್ಮ ಜನನ ಈ ವಾರ್ಷಿಕೋತ್ಸವ ಒಂಜಿ 2-3 ಜನನ ಅಭಿನಂದನೆ ಒಂಜಿ ಕಾರ್ಯಕ್ರಮ ಪ್ರತಿ ವರ್ಷಲ ಮಲ್ತೊಂದು ಬತ್ತನ ಅಂಚಿತನ ಸಂಸ್ಥೆ ಇನ್ನೀತ ನೋಡು ನಮ್ಮ ಶ್ರೀಯುತ KT ಸ್ವರ್ಣೇರ್ ನಂಗೆ ಮಾತೆರೆಗಳ ಗೊತ್ತಿತ್ತನಾರು ನಮ್ಮೊಟ್ಟಿಗೆ ಇತ್ತನಾರು ನಂಗೆ ಮಾತೆರ್ಲ ಚಿರಪರಿಚಯ ಅಂಚನೆ ಇನ್ನಿತ ದಿನೊಟ್ಟಾರು ನಮ್ಮ ಈ ಸಭೆಯಲ್ಲಿ ಉಳ್ಳೇರು ಆರು ನಮ್ಮ ಎಲ್ಲಿ ಒಂಜಿ ಅಭಿನಂದನೆ ಪಡೆಯರು ಉಳ್ಳೇರು ಬಾರಿ ಸಂತೋಷ ವಿಷಯ ನಂಗೆ ಮಾತೆರೆಗಳ ಗೊತ್ತಿತ್ತಲಕನೆ ಇನ್ನಿತ ದಿನೊಟ್ಟು ಧಾರ್ಮಿಕವಾದ ಸಾಮಾಜಿಕವಾದ ತನ್ನನ್ನು ತೊಡಗಿಸಾದ ರಾಜ್ಯಕ್ಕೂಡು ಅಂತೆ ದೂರ ಇತ್ತಂಡಲ್ಲ ರಾಜ್ಯಕ್ಕೂಡಾರು ಕೆಲಸ ಮಲ್ತಿದ್ದಲ್ಲ ನಮ್ಮನೆ ನೆಟ್ ಇತ್ತನಾರು ದುಂಬುಡ್ದಿಂಚಲ ದಯಪಂಡ ನಮ್ಮ ನಲಿನನ್ನ ಬಾರಿ ಬಾರಿ ಕೈತಲ್ದಾರು ಮಿತ್ರೆ ಎಂಕಲೆಗಳ ಅಂಚನೆ ಎಂಕಲ ಅನ್ನೆ ದಯಪಂಡ ನಂಗೆ ಗೊತ್ತಿತ್ತಲೆ ಕಣೆ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನದ ಒಂಜಿ ಆ ಒಂಜಿ ದೇವಸ್ಥಾನದ ಒಂಜಿ ಜೀರ್ಣ ಅವಸ್ಥೆ ನಂಚಿತ್ತನ ಒಂಜಿ ಕೆಲಸವನ್ನು ಬ್ರಹ್ಮಕಲಶ ಆದ ಇನಿ ಲಕ್ಕದು ಉಂಟ ಓಡಂದಾಂಡ ಎಂಕಲೆಗೆ ಅವಳ ಎಂಕಲೆಗೆ ಬೇರೆ ತಟ್ಟದ ಭಾಷೆ ಕೊರ್ನಾರು ಶ್ರೀಯುತ KT ಸ್ವರ್ಣೇರ್ ಎಂಕಲ ಅಣ್ಣೆ ದಯಬಂಡ ಮಲ್ಬಲೆ
ಎಂಕ್ಲು ಇಲ್ಲ 6 ಮಾತ್ರ 6ನ ಒಟ್ಟಿಗೆ ಇತ್ತನಕ್ಲೆಲ್ಲ ತಂದು ಬರ್ತದೆ. ಇನ್ನು ಸುಮಾರು ಒಂಜೆರೆ ಕೋಟಿದಾತು ವೆಚ್ಚೋಡ ಅಂಚಿತ್ತಿನ ಭಂಡಾರದಲ್ಲಿ ದಕ್ಷಿಣ ಕನ್ನಡಡೆ ಅಂಚಿತ್ತಿನ ಭಂಡಾರದ ಇಲ್ಲಿಂದ ಪನೋಳೆ ಅದು ಪೊರ್ಲಾರ್ತದೆ ಅವು ಆ ದಾನ್ನ ಆ ಧರ್ಮದೆಯುಳೆ ಆ ಪೊರ್ಲು ಮಲ್ಪದೆ ಅವು ನಿಜವಾದಂಡ ಆ ಮಲರಾಯ ಧೂಮಾತಿ ಬಂಟ ದೇವಳೆ ಆರೆಗ ಪ್ರೇರಣೆ ಕೊಡ್ತೀನಿ ಪನೋಳಿ ಇಜ್ಜಿಂದಂಡ ಓಲಾ ಇತ್ತನಾರು ಓಡಾ ಬತ್ತದು ಓಲಾ ಒಂಜಿ ದೇವಸ್ಥಾನ ಅಭಿವೃದ್ಧಿ ಮಲ್ಪೊಡುಂದಾಂಡ ಆ ದೇವಳೆ ಆರೆಗ ಪ್ರೇರಣೆ ಐದು ಬೊಕ್ಕ ಆ ಬ್ರಹ್ಮ ಕಲಶ ಆಯ್ನದು ಬೊಕ್ಕ ಆರ್ನ ವರ್ಚಸ್ಸೆ ಐದು ಬೊಕ್ಕ ಚೇಂಜ್ ಇಂದು ಯಾನು ಈ ವೇದಿಕೆ ಬಂದಿಯರೆ ಯಾನು ಪಂಡೊಂದಿಲ್ಲ ದಯಪಂಡ ಅವು ಜೀರ್ಣೋದ್ಧಾರ ಆಯ್ನೆ ಐದು ಬೊಕ್ಕ ಧಾರ್ಮಿಕ ಪರಿಷತ್ ಸದಸ್ಯರಾದ ಇನಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಒಂದು ನಿರ್ದೇಶಕರಾದ ಇನಿ ಬಾರಿ ಸಂತೋಷದ ವಿಷಯ ಅಂಚಿತ್ತನ ಒಂದು ಜವಾಬ್ದಾರಿ ನಮ್ಮ ಇಣಿತಾದ ದಿನೊಟ್ಟು ಅವಲ ತುಲೆ 51ನೇ ವರ್ಷೋಡು 5ನೇ ವರ್ಷೋಡು ಮಲ್ಪಡಿತ್ತೇನೆ ಎಂಕ್ಲ 55ನೇ ವರ್ಷಗೂ ಈ ಕಟ್ಟಡ ಪೂರ್ತಿ ಅಂಡ ಒಂಜಿ ರದ್ದಿ ಜನ ಇಲ್ಲ ಮಲ್ಪೊಡು ಬಂಡ ಉದ್ದೇಶೋಡು ತೀರ್ಮಾನ ಮಲ್ತಿತ್ತ ಇನಿ ದಾದನ ಮೂಜಿ ಜನ ತ್ರಿಮೂರ್ತಿಲಿಂದ ಪನೋಳಿ ಬ್ರಹ್ಮೆ ವಿಷ್ಣು ಮಹೇಶ್ವರಿ ತ್ರಿಮೂರ್ತಿಲೆ ದಯಮಂಡ ಇನ್ನು ಎಂಕ್ಲೆ ಒಂಜಿ ಸೌಭಾಗ್ಯ ಪನೋಳಿ ಎಂಚಿನಾಕ್ಲೆ ಎಂಕ್ಲೆ ಸನ್ಮಾನ ಮಲ್ಪನ ಚಿತ್ತನ ಒಂಜಿ ಅಭಿನಂದನೆ ಮಲ್ಪನ ಎಂಕಲ್ನ ಬಾರಿ ಒಂಜಿ ಹೆಮ್ಮೆದ ವಿಷಯ ಪಂಡದು ಶ್ರೀಯುತ KT ಸ್ವರ್ಣರು ಬೇರೆ ಸಂಘದ ನಿಕಲ ಮಾತೆರ್ನ ಪರವಾದ ಯಾನು ತುಂಬುರು ದುಂಬುದಾಯ ಬನಪ ಬಂಡ ಕರಿಣ 2013ನೇ ವಿಷಯವೇಡು ಬಾರಿ ಗೌಜಿಡು ಇಡೀ ಲೋಕನೇ ಇಡೀ ಸಮಾಜನೇ ಬಂತಂದ್ರೆ ಇಡೀ ದೇಶದಲ್ಲಿ ದಯಪಂಡ ಕಲ್ಯಾಣೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವ ಆತ್ ಮಲ್ಲ ವಿಜೃಂಭಣೆ ಆಯ್ನ ಚಿತ್ತನ ಶ್ರೀನಿವಾಸ ಕಲ್ಯಾಣೋತ್ಸವನ್ನ ಕಿನ್ಯಾಡಿ ಈ ಜಾಗಡೆ ಆಯ್ನ ಚಿತ್ತನ ಈ ಪ್ರದೇಶಗಳು ಸುಮಾರು ಒಂದು 25,000 ಜನ ಸೇರ್ತಾರೆ ಸರ್ 25,000 ಜನ ಐಟ್ ಗೌರವಾಧ್ಯಕ್ಷರಾದ KT ಸ್ವರ್ಣರೇ ಅಧ್ಯಕ್ಷರಾದ ಉಳಿದೊಟ್ಟು ಎಂಕ್ಲಿಗೆ ಬೆರಿ ಸಹಾಯ ಕೊರ್ದು ಆತ ಮಾತ್ರ ತನ್ನ ಸಂಪತ್ತನ್ನು ಕೊರ್ದು ಆತ ಗೌಜಿಡು ವಿಜೃಂಭಣೆ ಆ ಮಲ್ತದೆ ಇನಿ ಒಂಜಿ ತೋಜು ನಂಚಿನ ಬಿಲ್ಡಿಂಗ್ ಆವಡು ನಾಂಡ ಇಂದಕ್ಕೆ ರೂವಾರಿಲಿಂದ ಪನೋಳಿ ಐಕ್ಯ ಅನ್ಪಣ ಐತು ಒಟ್ಟಿಗೆ ಬ್ರಹ್ಮೆ ವಿಷ್ಣು ಮಹೇಶ್ವರಿ ಅಂಚಿನ ಈನಿತ ಈ ಹೊರತುಡು ಶ್ರೀಯುತ KT ಸ್ವರ್ಣರ ನೆಂಗಲು ಮಾತೆನ್ನ ಪರವಾದ ತುಂಬ ಹೃದಯದ ಸ್ವಾಗತ ಮಂತನಲ್ಲ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಡ್ಡು ನಂಗೆ ಮಾತರಿಗಳ ಚಿರಪರಿಚಿತರು ಮಾತರನ್ನು ಒಟ್ಟು ಸೇರಿಸ ಒಂದು ಬಾರಿ ಒಟ್ಟಿಗೆ ಮೇರಪುನಂಚಿತನ ವ್ಯಕ್ತಿ ಬಂಡ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಡ್ಡು ದಯ ಪಂಪ ಬಂಡ ಮಾತೆರನೊಟ್ಟಿಗೆ ಉಪ್ಪುನಾರ ಏರಡಲ ಒಂಜಿ ಜಾತಿ ಭೇದ ಮಲ್ಪಂದೆ ಸಮಾಜೋಡು ಮಾತೆರನ್ನು ಒಂಜೇ ಬಂಪುನೊಂಜಿ ದೃಷ್ಟಿಡೆ ಹೂವೇ ಒಂಜಿ ಕಲಂಕ ಇಜ್ಜ ಅಂದೆ ಧೈರ್ಯಡು ಬಂತ ಇನಿ ಅಂಚಿತ್ತಿನ ವ್ಯಕ್ತಿ ಅಂಡ ಶ್ರೀಯುತ ರವೀಂದ್ರ ಶೆಟ್ಟಿ ಬೇರೆ ಲಾಂಛನೆ ವಿದ್ಯಾರತ್ನ ಪನ್ಪನ ಒಂಜಿ ಸಂಸ್ಥೆನ ಹುಟ್ಟು ಪಾಡ್ದು ಎತ್ತೋ ಬಡ ಜೋಕುಲೆಗೆ ಧರ್ಮಾರ್ಥ ಜೋಕುಲೆಗೆ ವಿದ್ಯಾದಾನ ಮಲ್ತೊಂದುಲೇರು ಅಂಚಾರ್ದಾದೆ ಯಾರಿಗೆ ಇನಿ ರಾಜ್ಯ ಕರ್ನಾಟಕ ರಾಜ್ಯದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಇಂದೆತ್ತ ಅಭಿವೃದ್ಧಿ ನಿಗಮ ಈ ಅಲೆಮಾರಿ ಪಂಡ ಟೆಂಟ್ ಪಾಡೊಂದು ಪೋಂದೇ ಇಪ್ಪುನಕ್ಲು ಅದೇ ಸರ್ ಜಾಗಿರ್ದು ಜಾಗೆ ಚೇಂಜ್ ಮಲ್ತೊಂದು ಇಪ್ಪುನಕ್ಲು ಐಟ್ಲ ಅರೆ ಮಾರಿ ಪಂಡ ಪಿದಾಯಿ ದೇಶದ ಬತ್ತದ ಮೂಲಿ ಇತ್ತದು ನೆಲ ಊರ್ದು ಅಕ್ಲೆ ಇಲ್ಲ ದಾಲ ಇಜ್ಜಂದೆ ಅಂಚಿನ ಜನಾಂಗನು ಇನ್ನು ಕೊಂತದ್ದು ಶ್ರೀಯುತ ರವೀಂದ್ರ ಶೆಟ್ಟರಿಂದು ಮಾತ್ರೆಗಳು ಗೊತ್ತುಜಿ ಎಂಕ್ಲೆಗ್ಲ ಒಂಚೂರು ತೆರಿದು ಗೊತ್ತಾಗ್ತದೆ ಇನ್ನು ಅಂಚಿತ್ತನ ಜೋಕುಲೇನು ಕೊಂತದ್ದು ಸಾಂಕದ ವಿದ್ಯೆ ದಾನ ಮಲ್ತಿನಾರು ಇನ್ನು ಆ ಜಾಗವು ಸರಿ ಅದು ಮುಡಿ ಪೀರಾಟ ಅದು ಅಕ್ಕನ ಇಡೀ ಸಮುದಾಯ ಒಂಜಿ ಉಂಡತ್ತೆ ಬುಡಗ ಜಂಗಮ ಆ ಜಂಗಮದ ಜೋಕುಲೇನು ಕೊಂತದ್ದು ಸಾಂಕದು ಇನಿ ಅವಳು ಪೋಂಡ ಅರೆಗೆ ಏತ್ ಅಲ್ಪ ಮರ್ಯಾದೆ ಉಂಡು ಬಂದ್ಪುಣ ಇನ್ನು ಅವ ಅರೆಗೆ ಗೊತ್ತು ಆತ ಒಂಜಿ ಅರೆನ ಗೌರವ ಉಡುತ್ತು ದಯವಂಡ ಅಂಚಿತನ ಜೋಕ್ಲೆ ವಿದ್ಯಾದಾನ ಮಲ್ತದಿ ಇನಿ ಸಮಾಜೋಡು ಅಕಲೆನ್ನ ಒಂಜಿ ನಮ್ಮ ಒಂಜಿ ಹಿಂದಕ್ಕೂ ಕೊಂತನಾರು ಬಂಡ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಇನಿ ಬಾರಿ ಒಂಜಿ ಹುದ್ದೆನ ಅಲಂಕಾರ ಮಲ್ತದೀನಿ ನಮ್ಮೊಟ್ಟಿಗುಳ್ಳೇರಿ ನಂಗೆ ಬಾರಿ ಸಂತೋಷ ಆಯ್ತು ಒಟ್ಟಿಗೆ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೂ ಕರಿನ ವರ್ಷದ 5ನೇ ವರ್ಷದ
ಕಾರ್ಯಕ್ರಮಡು ತನ್ನನ್ನು ತಾನು ತೊಡಗಿಸಾದೆ ತಮ್ಮಟಿ ಮಾತು ಒಟ್ಟಿತ್ತದು ಮಲ್ತು ನಂಚಿತನ ಶ್ರೀಯುತ ರವೀಂದ್ರ ಶೆಟ್ಟಿ ನಮ್ಮ ಮಾತಿನ ಪರವಾದಿ ಅರೇಣ ಸ್ವಾಗತ ಮಲ್ತು ಮಹೇಶ್ವರಗೆ ಹೆಂಚಿನ ಕೆಲಸ ಬಂದ ಇಡೀ ಲೋಕನೇ ತೂವೊಂದು ಅಭಿವೃದ್ಧಿ ಮಲ್ಪನ ಅಂಚಿತ್ತಿನ ಕೆಲಸ ಜವಾಬ್ದಾರಿ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ನಂಗೆ ಮಾತೆರೆ ಗೊತ್ತಿತ್ತಲಗನೆ ಭಾರಿ ಆತ್ಮೀಯರು ಆರ್ಲ ಅಂಚೆನೆ ಮಾತೆರನ್ನು ಒಟ್ಟು ಸೇರಿಸೋ ಒಂದು ತನ್ನನ್ನು ತಾನು ತೊಡಗಿಸಾದೆ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಮಾತಾವು ಕಾರ್ಯಕ್ರಮ ಒಟ್ಟು ಸೇರಿಸೋ ಒಂದು ಇನ್ನಿತ ತಿನ್ನೊಟ್ಟು ಸಂತೋಷ್ ಕುಮಾರ್ ರೈ ಬೋಳಿಯಾರಿನ ಮುಟ್ಟಿ ಉಳ್ಳೇರೆ ಇನಿ ಅಧ್ಯಕ್ಷರಾದ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ನೆತ್ತ ಅಧ್ಯಕ್ಷರಾದ ಇನಿ ಬಾರಿ ಮಲ್ಲ ಹುದ್ದೆಯನ್ನು ಅಲಂಕಾರ ಮತ್ತೊಂದುಳ್ಳೇರು ಬಾರಿ ಸಂತೋಷದ ವಿಷಯ ನಂಗೆ ದಯಪಂಡ ರಾಜ್ಯಕ್ಕೆ ಉಳ್ಳ ಎತ್ತೋ ಕೆಲಸ ಮಲ್ತದ್ದು ಸಮಾಜೋಡು ಮಾತೆರನ್ನು ಒಟ್ಟು ಸೇರಿಸಾಯಿನ ಅಂಚಿತ್ತಿನ ವ್ಯಕ್ತಿ ಬಂಡ ಹೂವೇ ಒಂಜಿ ಕಲಂಕ ಇಜ್ಜ ಅಂದೆ ಮಾತೆರ್ಲ ಬೋರ್ಡು ಮನ್ಪನ ಉದ್ದೇಶೋಡು ಮಾತೆರ್ನ ಒಟ್ಟಿಗೆ ಇತ್ತು ಅಂಚಿತ್ತಿನ ವ್ಯಕ್ತಿ ಶ್ರೀಯುತ ಸಂತೋಷ್ ಕುಮಾರ್ ರೈ ಮೆರೆನ್ನ ಇನ್ನು ಎಂಕ್ಲೆಗೆ ಈ ರಡ್ಡು ಜೊಂತೊಟ್ಟಿ ಮೆರೆನ್ನ ಒಂಜಿ ಎಂಕ್ಲೆಗೆ ಎಂಕಲ್ನ ಭಾಗ್ಯನೇ ಜಿಲ್ಲಾ ಉಪಾಧ್ಯಕ್ಷರಾದೀನಿ ಬಿಜೆಪಿದ ಜಿಲ್ಲಾ ಉಪಾಧ್ಯಕ್ಷರಾದುಳ್ಳೇರೆ ಮೆರೆನ್ನ ನಮ್ಮ ಮಾತೆರ್ನ ಪರವಾದಿಯಾನ ತುಂಬು ಹೃದಯದ ಸ್ವಾಗತ ಮತ್ತು ನಮ್ಮ ಹಿರಿಯರು ಈ 51ನೇ ವಾರ್ಷಿಕೋತ್ಸವದ ಈ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪ್ರಥಮ ಸದಸ್ಯರಾದ ಸಂಗಯ್ಯಪ್ಪ ಪುಟ್ಟದಂಡ ಆನಿರ್ದು ಇನಿ ಮುಟ್ಟ ಇಪ್ಪು ನಂಚಿತನ ವ್ಯಕ್ತಿ ಬಂಡ ಎಂಕಲ್ನ ಹಿರಿಯರು ಮಾರ್ಗದರ್ಶಕರು ಇನಿ ಗೌರವ ಅಧ್ಯಕ್ಷರಾದ ಸುಮಾರು ವರ್ಷದ ನಮ್ಮೊಟ್ಟಿಗೆ ಅವೇ ಅನ್ಪಡ್ಲಕ್ಕನೆ ಸಂಘ ಪುಟ್ಟುಡ್ದು ಇನಿ ಮುಟ್ಟ ಇಪ್ಪು ನಂಚಿತನ ವ್ಯಕ್ತಿ ಬಂಡ ಎಂಕಲ ಯಕ್ಷಗಾನ ಸಂಗೋಡು ಶ್ರೀಯುತ ರಾಮಯ್ಯ ಕಿಲ್ಲೇರು ಹಿರಿಯರಾದ ನಮ್ಮೊಟ್ಟಿಗೆ ಉಳ್ಳೇರು ನಂಗೆ ಮಾತೆರೆಗಳ ಗೊತ್ತಿತ್ತಿಲ್ಲ ಕಣೆ ಮೆರೆನ್ನ ಯಾನ ಹೆಚ್ಚ ಪರಿಚಯ ಮಲ್ಪು ದಯಗೊಂಡ ನಮ್ಮಾರೆ ನಂಗೆ ಗೊತ್ತಿತ್ತಿನಾರೆ ನಮ್ಮೊಟ್ಟಿಗೆ ಉಪ್ಪುನಾರೆ ಈ ಹೊರ್ತುಡು ಆರೆನ್ನ ನಮ್ಮ ಮಾತೆರ್ನ ಪರವಾದ ಯಾನ ಸ್ವಾಗತ ಮಲ್ತು ಅಂಚನೆ ಇಣಿತ 51ನೇ ವರ್ಷದ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ಉಳ್ಳೇರೆ ವಿಶ್ವನಾಥ್ ಪೂಜಾರಿ ಮಿತ್ತಾಡ ಮೇರೆ ನಂಗೆ ಮಾತೆರೆಗಳ ಚಿರಪರಿಚಿತರು ಮಾತೆರೆಗಳ ಗೊತ್ತಿತ್ತಲಕನೆ ಇನಿತ ತಿನ್ನೊಟ್ಟು ನಮ್ಮ ಸಂಘದ ಅಧ್ಯಕ್ಷರಾದ ಇನಿ ನಮ್ಮೊಟ್ಟಿಗೆ ಉಳ್ಳೇರು ಮೇರೆನ್ನ ಯಾನ ಈ ಪೊರ್ತುಡು ಅರೆನ್ನ ಸ್ವಾಗತ ಮಲ್ತು ಅಂಚನೆ ಸಭೆತ ಮಾತಾ ಅತಿಥಿ ಹಿರಿಯರ ನಕ್ಲು ಬತ್ತಿನ ಮಾತಾ ಸಭಿಕರ ನಕ್ಲೆ ನಾನು ಉಜ್ಜಯ ಪಾತ್ರೆಡು ಸ್ವಾಗತ ಮಲ್ತೊಂದು ಎನ್ನ ಸ್ವಾಗತ ಪರಿಚಯ ಪನಿ ಹೆಚ್ಚಾದೀಪು ಅಕಲ್ನ ಪರಿಚಯ ಕನ್ನಡ ಆಪಣ ದಯಪಂಡ ನಂಗೆ ಭಾರಿ ಆತ್ಮೀಯರ ಏನು ಹಿಡ್ದಾದ ಯಾನ ಅಕಲ್ನ ಒಂಜಿ ಚುಟುಕಾದ ರೆಡ್ಡು ವಿಷಯ ಪಾತ್ರ ಹೆಚ್ಚಿಗೆ ಮಿತ್ತಿನ ಸ್ವಾಗತ ಭಾಷಣ ಉಂತವೆ ಜೈ ಹಿಂದ್ ಜೈ ಓರೋರ ಪಾತೆರುಜಿ ಪನ್ಪುನಕುಲ್ಲ ಪಾತೆರ ತೆರಿಯುಜಿ ಪನ್ಪುನಕುಲ್ಲ ಜಿಂಜ ಪಾತೆರ್ಬೆರ್ಗೆ ಮೂಕಂ ಕರೋತಿ ವಾಚನ ಪಂಡಿಲೇಕ ಒರೊರವು ಉಡ್ಡಲ್ದಿತ್ತಿನ ಪಾತೆರಲು ಪಿದೇ ಬಣ್ಣ ಗಂಚನೆ ಅವು ಭಾವುಕತೆಡು ಬರ್ಪುಡು ದಯಪಂಡ ಆಯ್ನಂಚಿನ ಕೆಲವು ವಿಷಯಗಳನ್ನು ಎನ್ನಿನಾಗ ಇಟ್ಲ ನಮ್ಮೊಟ್ಟಿಗೆ ಇತ್ತಿನಾರು ಆರು ಹೊರ ತೋಜಂದೆ ಆದು ಪೋದು ಪಿರ ಬತ್ತಿನವು ಬಣ್ಣಗ ಮಲ್ಲ ವಿಷಯ ಪನ್ಪಿನೇನು ನಮ್ಮೊಟ್ಟಿಗೆ ಇತ್ತಿನಾರು ಒಂಜಿ ಆತ್ತು ಒಂಜಿ ಆ ಸಮಯಡು ತೊಡಗಿ ಸಾಧಿತ್ಯರು ಪನ್ಪಿನೇನು ಭಾವುಕೆರಾದ ಶ್ರೀಯುತ ಬಾಬು ಕಿನ್ಯ ಪಂಡೇರು ಅರೆಲ್ಲ ಮಾತೆರ್ನ ಪರವಾದಲ ಆರು ನನ್ನ ನಿರ್ಗಮನ ಅಧ್ಯಕ್ಷರು ದಯಪಂಡ ವಾರ್ಷಿಕೋತ್ಸವ ಆಯ್ಬಕ್ಕ 2022 ಸಾಲಿಗೆ ಅಧ್ಯಕ್ಷರಾದ ನಮ್ಮ ವಿಶ್ವನಾಥ ಮಿತ್ತಡ ಆಯ್ಕೆಯ ತೆರುಮುರಳಿದ ಮಹಾಸಭೆಟ್ ಶ್ರೀಯುತ ಬಾಬು ಶ್ರೀ ಶಾಸ್ತ್ರ ಕಿನ್ಯ ಮಾತೆರೆಲ್ಲ ಬಾರಿ ಪೊರ್ಲುಡೆ ಎತ್ಕೊಂಡಿರು ಅರೆಲ್ಲ ಮಾತೆರನ ಪರವಾದಲ ಎದ್ಕೊಂಡು ಮಾತ ಬತ್ತಿಂಚಿ ನಮ್ಮ ಊರ್ದ ಬಂಧುಲೇನು ಮಾತ ಎದ್ಕೊಂಡು ಸಭೆಯನ್ನು ದುಂಬರಿಸುವ ಒಂದಲ್ಲ ಒವ್ವೇ ಕಾರ್ಯಕ್ರಮಲು ನಮ್ಮ ಪೊರ್ಲುಡೆ ಆವಡು ನಾಡ ನಮ್ಮ ಇಲ್ಲಡು ದೈವ ದೇವರನ್ನ ಎದುರುಡು ತುಡರು ತೋಜಾದು ಆ ಕಾರ್ಯಕ್ರಮನು ಬೊಕ್ಕ ಶುರುಮನ್ ಪುಣಂಚಿನ ವಾಡಿಕೆ ದೈವ ದೇವರಿಗೆ ತುಡರು ತೋಜಾದು ಪ್ರಾರ್ಥನೆ ಮಂತದ್ದು ಬೊಕ್ಕ ನಮ್ಮ ದುಂಬರಿನ ಮಾತ ಪೊರ್ಲಾಪಣೊಂದು ಇತ್ತೆ ನಮ್ಮ ಶ್ರೀ ಮಲರಾಯ ಧೂಮಾವತಿ ಬಂಟ ಭಂಡಾರದ ಇಲ್ಲದ ಮಲರಾಯ ದೈವದ ಪಾತ್ರೆಲು
ಗುರು ಸಮಾನರಾದ ನಂಗೆ ಮಾರ್ಗದರ್ಶನ ಕೊರ್ಪಿನಾರು ಕಿನ್ಯ ಮಿತ್ತಡ ಮನೆತನದಾರ ಶ್ರೀಯುತ ಯಾದವ ಯಾನೆ ಮೈಂದ ಪೂಜಾರ್ಲು ಅಂಚನೆ ಮಾತ ಅತಿಥಿ ಗಣ್ಯರು ಒಟ್ಟಾದ ತುಡರು ಬೆಳಗಾದ 51ನೇ ವಾರ್ಷಿಕೋತ್ಸವ ಇನ್ನೇನೆ ದುಂಬಾರಿ ಸಾವೊಂದಿಲ್ಲ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य दिष्टि कल्याण ಸೊಲ್ಮೆಲು ಶ್ರೀಯುತ ಮೈಂದ ಪೂಜಾರ್ಲಿಗೆ ಅಂಚನೆ ಮಾತ ಭಿನ್ನೇರ್ ನಕ್ಲೆಗೆ ಇತ್ತೆ ಸಂಘ 51 ವರ್ಷವನ್ನು ದಾಖಲಿಸಾದ ದುಂಬಾರಿ ಸಾವೊಂದುಂಡು. ಸುವರ್ಣ ಮಹೋತ್ಸವ ಭಾರಿ ಪೊರ್ಲುಡು ಭಾರಿ ವಿಜೃಂಭಣೆಡ ಆತನು. ಈ ಸಂಘದ ಒಂಜಿ ಇತಿವೃತ್ತ ಅಂತ ಪಂಡ ನಮ್ಮ ನಡತು ಬತ್ತಿನ ತಾದಿನ ಅವಲೋಕನ ಮಂತ್ರಿ ಸಿಂಹಾವಲೋಕನ ಅಂತ ಪನ್ಪ ಅಂಚಿತಿನ ರಡ್ಡು ಪ್ರಾಸ್ತಾವಿಕ ಪಾತ್ರ ನಮ್ಮ ಸಂಘದ ಗೌರವಾಧ್ಯಕ್ಷರು ಶ್ರೀಯುತ ಟಿ ರಾಮಯ್ಯ ಕಿಲ್ಲೆ ಇಮೇರಿಡ್ದು. ಈ ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ಊರ ಪರವರ ಬಂಧುಗಳನ್ನು ಸ್ವಾಗತಿಸುತ್ತಾ ಬಹಳ ಸಂತೋಷವಾಗ್ತಾ ಇದೆ. ಈ ಕಾರ್ಯಕ್ರಮ ವರ್ಷಂಪ್ರತಿಯಲ್ಲಿ ಊರವರ ಸಹಕಾರದಿಂದ ಆ ದೇವರ ಅನುಗ್ರಹದಿಂದ ನಡೆಯುತ್ತಾ ಬಂದಿದೆ. ಅದರಲ್ಲೂ ಕೂಡ ನಮ್ಮವರೇ ಆದಂಥ ನಮ್ಮೊಂದಿಗೆ ಹೆಗಲುಗೊಟ್ಟು ಈ ಸಂಘದ ಏಳಿಗೆಗೆ ಹಾಗೂ ಈ ನಮಗೆಲ್ಲರಿಗೂ ಪ್ರೋತ್ಸಾಹ ಕೊಟ್ಟಂಥ ನಮ್ಮವರಾದಂಥ KT ಸ್ವರ್ಣರ್ ಇರ್ಬೋದು, ರವೀಂದ್ರ ಶೆಟ್ಟಿ ಇರ್ಬೋದು, ಸಂತೋಷ್ ಕುಮಾರ್. ಅದೇ ರೀತಿ ಇಂದು ಅವರನ್ನು ಸನ್ಮಾನಿಸುವಂಥ ಒಂದು ಸುಯೋಗ ನಮ್ಮ ಪಾಲಿಗೆ ಬಂದಿದೆ. ಬಹಳ ಸಂತೋಷವಾಗ್ತಾ ಇದೆ. ಇಂದಿನ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸಬೇಕೆಂದು ನಾವು ತೀರ್ಮಾನಿಸಿದ ಪ್ರಕಾರ ಒಂದು ಕಿರು ಕಾಣಿಕೆ ಅಂತ ಹೇಳ್ಬೋದು, ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಸಂಘ ನಡೆದು ಬಂದ ಹಾದಿ ಬಾಬು ಗಿನ್ನಿರವರು ಹೇಳಿದ್ದಾರೆ, ತಮಗೆಲ್ಲರಿಗೂ ಗೊತ್ತಿದ್ದದ್ದೇ. ಇಂದಿನ ಕಾರ್ಯಕ್ರಮವನ್ನು ಸಾಂಗವಾಗಿ ನಡೆಸಿಕೊಳ್ಳಲಿಕ್ಕೆ ನಮಗೆ ಸಹಕಾರ ನೀಡಿದ ಎಲ್ಲರನ್ನೂ ಅಭಿನಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಗತ ವರ್ಷದ ವಾರ್ಷಿಕ ವರದಿಯನ್ನು ನಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ ಕಾರ್ಯದರ್ಶಿ ಶ್ರೀಯುತ ಪ್ರಖ್ಯಾತ್ ಕಿನ್ಯ. ವಾರ್ಷಿಕ ವರದಿ. ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಮನಸಾರೆ ಸ್ಮರಿಸುತ್ತಾ, ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ನೆರೆದಿರುವ ಊರ ಪರವೂರ ಬಂಧುಗಳೇ, ಶ್ರದ್ಧೆಯ ಮಾತೆಯರೇ, ಮಂಗಳೂರು ತಾಲೂಕು ಕಿನ್ಯ ಗ್ರಾಮದ ನಮ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ ಇದರ 51ನೇ ವಾರ್ಷಿಕೋತ್ಸವದ ಕಿರು ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. 1969-70 ಸುಮಾರಿಗೆ ಕಿನ್ಯ ಮೀನಾದಿ ಶಾಲೆಗೆ ವರ್ಗಾವಣೆಗೊಂಡು ಬಂದಂತಹ ಸಂಪಾಜೆ ಶ್ರೀ KK ವೆಂಕಪ್ಪ ಮಾಸ್ಟರ್ ಹಾಗೂ ವೆಂಕಪ್ಪ ಮಾಸ್ಟರ್ ಹಸೈಗೋಲಿ ಇವರ ಪ್ರೇರಣೆ ಹಾಗೂ ಪ್ರೋತ್ಸಾಹದಿಂದ ಊರ ಹಿರಿಯ ಕಿರಿಯರನ್ನು ಸೇರಿಸಿ ಯಕ್ಷಗಾನ ತಾಳಮದ್ದಲೆ ಕೂಟದಿಂದ ಪ್ರಾರಂಭವಾಯಿತು. ಪ್ರಾರಂಭದಿಂದಲೇ ಈ ಸಂಸ್ಥೆಗೆ ಸ್ಥಳದಾನ ಹಾಗೂ ಪ್ರಾರಂಭಿಕ ಕಟ್ಟಡ ನಿರ್ಮಾಣವಾಗಲು ಅವಿರತ ದುಡಿದವರಲ್ಲಿ ಕಿನ್ಯಮಿತ್ತಡ ದಿವಂಗತ ಮೈಂದ ಪೂಜಾರಿ ಹಾಗೂ ಇವರೊಂದಿಗೆ ಊರ ಹಿರಿಯ ಕಿರಿಯರು ಹಾಗೂ ಯುವಕರು ಜೊತೆಗೂಡಿಕೊಂಡು ಯಕ್ಷಗಾನ ತಾಳಮದ್ದಲೆ ಕೂಟದಿಂದ ಯಕ್ಷಗಾನ ಪ್ರದರ್ಶನದವರೆಗೆ ಸಂಘವು ಮುನ್ನಡೆಯುತ್ತಾ ಬಂದಿದೆ. 1982ರಲ್ಲಿ ಯಕ್ಷಗಾನ ಸಂಘವನ್ನು ಕೇಂದ್ರವಾಗಿಟ್ಟುಕೊಂಡು ಯುವ ಶಕ್ತಿ ಎಂಬ ಹೆಸರಿನಲ್ಲಿ ಸ್ಥಳೀಯ ಯುವಕರ ಸಂಘಟನೆಯೊಂದು ಕ್ರೀಡಾ ಚಟುವಟಿಕೆಯೊಂದಿಗೆ ಆರಂಭಿಸಿದಾಗ ಯಕ್ಷಗಾನ ಸಂಘವು ವಿಸ್ತಾರವಾಯಿತು. ಊರ ಪ್ರಧಾನ ದೇವರು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಕೃಪಾ ಕಟಾಕ್ಷವನ್ನು ಆಶಿಸಿ ತಮ್ಮ ಸಂಘಟನೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಎಂಬ ಹೆಸರಿನೊಂದಿಗೆ ನೋಂದಾವಣೆ ಮಾಡಲಾಯಿತು.
ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲವು ತನ್ನ ಕಾರ್ಯಕ್ಷೇತ್ರವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳುವ ಯೋಜನೆ ರೂಪಿಸಿ ಹೆಚ್ಚಿನ ಸ್ಥಳಾವಕಾಶಕ್ಕಾಗಿ ಸಂಸ್ಥೆ ವಿಸ್ತೃತ ಸ್ಥಳ ಖರೀದಿಸಿ ಸಾರ್ವಜನಿಕ ಬಳಕೆಗಾಗಿ ಯಕ್ಷ ಸಭಾಭವನ ಎಂಬ ಸುಸಜ್ಜಿತ 2 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ತೊಡಗಿಕೊಂಡಿದೆ. ಇದರ ಅಂಗವಾಗಿ 2013ರಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸಿಕೊಂಡು ಅದರಲ್ಲಿ ಸಂಗ್ರಹವಾದ ಮೊತ್ತದಿಂದ 1ನೇ ಅಂತಸ್ತಿನ ಸಭಾಭವನವು ನಿರ್ಮಾಣಗೊಂಡು ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಾಗಿದೆ. 2ನೇ ಅಂತಸ್ತಿನ ಕಾಮಗಾರಿ ಪೂರ್ಣಗೊಳ್ಳಲು ತಮ್ಮೆಲ್ಲರ ಸಹಾಯವನ್ನು ಬಯಸುತ್ತೇವೆ. ಬೇರೆ ಬೇರೆ ಕಡೆಗಳಲ್ಲಿ ಶ್ರಮದಾನ, ಸ್ವಚ್ಛತೆ ಹಾಗೂ ಭಜನಾ ಕಾರ್ಯಕ್ರಮಗಳಲ್ಲಿ ನಮ್ಮ ಸಂಘದ ಸದಸ್ಯರು ಭಾಗವಹಿಸಿರುತ್ತಾರೆ. ವೆಂಕಪ್ಪ ಪೂಜಾರಿ ಕುಂಜತ್ತೂರು ಹಾಗೂ ಪ್ರಕಾಶ್ ಕಿನ್ಯ ಇವರ ಗೃಹ ಪ್ರವೇಶದ ನಿಮಿತ್ತ ತಾಲಮದ್ದಲೆ ಕೂಟವನ್ನು ಮಾಡಿರುತ್ತಾರೆ. ಹಾಗೂ ಶ್ರೀ ಸಾಯಿ ಮಂದಿರ ಮಾಡೂರು ರಕ್ತೇಶ್ವರಿ ದೇವಿಯ ಪ್ರತಿಷ್ಠಾ ದಿನದಂದು ನಮ್ಮ ಸಂಘದ ವತಿಯಿಂದ ತಾಲಮದ್ದಲೆ ಕಾರ್ಯಕ್ರಮವು ಜರುಗಿರುತ್ತದೆ. ಮಾರಕ ರೋಗ ಕೊರೋನಾ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಸುಮಾರು 25 ಕ್ವಿಂಟಲ್ ಅಕ್ಕಿ ಹಾಗೂ ತರಕಾರಿಯನ್ನು ವಿವಿಧ ಮನೆಗಳಿಗೆ ಹಂಚಿರುತ್ತೇವೆ. 3 ಮಂದಿ ಸದಸ್ಯರಿಗೆ ಸುಮಾರು 34,000 ರೂಪಾಯಿ ವೈದ್ಯಕೀಯ ಉಪಯೋಗಕ್ಕೆ ಕೊಟ್ಟಿರುತ್ತೇವೆ. ಕಳೆದ ವರ್ಷ ಸುವರ್ಣ ಸಂಭ್ರಮ ಆಚರಿಸಿ ಯಕ್ಷದುರ್ಗ ಎಂಬ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿರುತ್ತೇವೆ. ನಮ್ಮ ಕ್ರೀಡಾ ವಿಭಾಗವಾದ ಯುವಶಕ್ತಿಯ ವತಿಯಿಂದ 2 ಬಾರಿ ಯುವಶಕ್ತಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವನ್ನು ಏರ್ಪಡಿಸುತ್ತೇವೆ. ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ದುಡಿದು ನಮ್ಮ ಸಂಸ್ಥೆಗೆ ಬೆನ್ನೆಲುವಾಗಿ ನಿಂತು ಸರ್ವ ರೀತಿಯಿಂದ ಸಹಕರಿಸಿದ ಮಹನೀಯರಿಗೆ, ಊರ ಪರವೂರ ದಾನಿಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳೊಂದಿಗೆ ಹಾಗೂ ಮುಂದೆಯೂ ತಮ್ಮ ಸಹಕಾರವನ್ನು ಬಯಸಿ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಲ್ಲಿ ಪ್ರಾರ್ಥಿಸುತ್ತಾ ಈ ವಾರ್ಷಿಕ ವರದಿಯನ್ನು ಮುಗಿಸುತ್ತೇನೆ. ಜೈ ಹಿಂದ್. ವಾರ್ಷಿಕ ವರದಿಯನ್ನು ಮಂಡಿಸಿದ್ದಾರೆ ಸಂಘದ ಕಾರ್ಯದರ್ಶಿ ಶ್ರೀಯುತ ಪ್ರಖ್ಯಾತ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಅತಿಥಿಗಳ ಸಂದೇಶ. ಆದಷ್ಟು ಸಮಯದ ಮಿತಿಯಲ್ಲಿ ನಮ್ಮೊಂದಿಗೆ ಸಂದೇಶವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗದ ಬೌದ್ಧಿಕ ಪ್ರಮುಖರಾಗಿ ವಿಶೇಷವಾಗಿ ನಮ್ಮ ಈ ಸಂಘದ ಪರಿಸರಕ್ಕೆ ಬಹಳ ಆತ್ಮೀಯರಾಗಿ ಬಾಬು ಕಿನ್ಯ ಹೇಳಿದ ಹಾಗೆ ಅವರ ಆ ಒಂದು ಕತೆ ಕೇಳುವಾಗಲೇ ಮೈ ರೋಮಾಂಚನ ಆಗುವಂತಹ ಕಥಾನಕ ಅದು. ಈಗ ನಮಗೆ ಅದನ್ನು ಎಣಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲದಂತಹ ಕಥಾನಕ. ಅಂತಹ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ನಮ್ಮನ್ನು ಉದ್ದೇಶಿಸಿ ಸಂದೇಶದ ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕಾ ದೇವಿ ನಾರಾಯಣಿ ನಮಸ್ತುತೆ. ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ತು ಗೋವಿಂದ ಪ್ರಭಾತೆ ಕರದರ್ಶನಂ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಕ್ಷಮೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣೆ ನಿತ್ಯಾನಂದಂ ಕರೀಷಾಮಿ ಸರ್ವವಿದ್ಯಾಪ್ರದಾಯಿನಿ. ಓಂ ನಮೋ ಸಚ್ಚಿದಾನಂದ ರೂಪಾಯ ಪರಮಾತ್ಮನೆ ಜ್ಯೋತಿರ್ಮಯ ಸ್ವರೂಪಾಯ ವಿಶ್ವಮಾಂಗಲ್ಯಮೂರ್ತಯೇ. ಪ್ರಕೃತಿ ಪಂಚಭೂತಾನಿ ಗ್ರಹಲೋಕ ಸ್ವರಸತ ದಿಶಕಾಲಶ್ಚ ಸರ್ವೇಷಂ ಸದಾ ಕುರ್ವಂತು ಮಂಗಳಂ. ರತ್ನಾಕರಾಂ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಸ್ಯ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಪ್ರಥಮಾದೆ ಗ್ರಾಮದ ದೇವರಾಯನ ದುರ್ಗಾ ಪರಮೇಶ್ವರಿಗೆ ಅಡ್ಡಬೂರೊಂದು ಗ್ರಾಮದ ದೈವದೇವರ ಅಡ್ಡಬೂರೊಂದು ಪಂಡ ಹಿಂಗೆ ದುಂಬಿ ಟೈಮ್ ಕೊಡ್ತೀರಿ ನಮ್ಮಂತೆ ಪಾಪ ನೀವು ಕಾತೊಂದಲ್ಲ ಯಕ್ಷಗಾನ ಜಪ ಇಲ್ಲಿ ಮಂತಲ್ಲ ಇಂಜ ವೇದಿಕೆ ಮಿತ್ತೆ ಉಪಸ್ಥಿತ ಮಿಚ್ಚಿನ ಗಣ್ಯ ವ್ಯಕ್ತಿಲೆ ಸೇರ್ಜಿನ ಜನ ಬಂಧು ಭಗಿನಿಯರೇ ನಮ್ಮ ಇನ್ನೇ ಖುಷಿ ಆಪುಂಡು. ಯಕ್ಷಗಾನ ನಮ್ಮ ಯಕ್ಷಗಾನದ ಒಂದು ಸಂಘಟನೆ ಸಂಸ್ಥೆ 55ನೇ ವರ್ಷದ ಇನ್ನೇ ಹೊಸ ಆಚರಣೆ ಮಾಡ್ತುಂಟು. ಗ್ರಾಮದಲ್ಲಿ ಏತೇ ಸಂಘ ಸಂಸ್ಥೆಗಳು ಪುಟ್ನು ಅವು ನೀರ್ದ ಮೇಲಿದು ಗುಳ್ಳೆದ ಲೆಕ್ಕ ಹೊರ ಜಿಗ್ಗಂದ ಹಾಕೊಂಡು ఒక ತಿಕ್ಕದು ಅಂಡ ಇನ್ನೇನಕ್ಕೆಂದ ಖುಷಿ ಆಗ್ಬೋದು. ಸಂಘ ಸಂಸ್ಥೆಯಲ್ಲಿ ಪುಟ್ಟಿನತ್ತು ಸಮಾಜದ ದೆದೊನ್ನಿ ಮಾತತ್ತು ಸಮಾಜ ಕೊರೋಡ್ಲ ನಮ್ಮ ಅಪ್ಪ ಮಾತು ಸಾರ್ಥಕ ಅಪ್ಪನಪ್ಪ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಸಮಾಜದ ನಾವು ಪಡೆಯಲಿಕ್ಕೆ ಸಮಾಜ ಕೊರೋಡು ಅಪ್ಪ ತೋಜಿ ಬತ್ ಮತ್ತು ಸೇವೆದ ಬಂದಿರು ಖುಷಿ ಅಪ್ಪ ಒಂದು ಮುಖ್ಯ ಓಡ್ತೀನಿ ಸೇವೆಲ್ ಬೋರ್ಡು ಕೇವಲ ಪುದಾರ ಬೋರ್ಡ್ ನಮ್ಮ ಈ ಕ್ಲಬ್ಗಳು ಹತ್ತೆ ಸಂಘಟನೆ ಮಾಪನೆ ಐಟ್ಲ ದಯವಾಣ ಒಂದು ಯಕ್ಷಗಾನ ದಯವಾಣ ಯಕ್ಷಗಾನ ಕ್ಷೇತ್ರ ಈ ಸಮಾಜ ಹಿಂದೂ ಸಮಾಜದ ಸಾಂಸ್ಕೃತಿಕ ಉರಿಪಂಜ ಕೆಲಸ ಒಂದು ನೀನು ಮಲ್ತೊಂದುಂಟು
ಒಂದು ಸಂತೋಷ ಸಂಗತಿ. ನೇನು ಸೇವಾ ಕೆಲಸವನ್ನು ಮಲ್ಪಡು, ಪ್ರತಿ ವಿಷಯ ಸೇವಾ ಬೋಡು. ಅವು ಸೇವೆ ಬಂಡ ಕೇವಲ ಈ ಸಂಸ್ಥೆಯಲ್ಲಿ ಮಾತ್ರ ಸೇವೆ, ಈ ಸಂಸ್ಥೆಯಲ್ಲಿ ಒರಿಯೋಡಂಡ, ನಮ್ಮ ಸಂಸ್ಕೃತಿಯಲ್ಲಿ ಒರಿಯೋಡಂಡ, ನಮ್ಮ ದೇಶದುಂಬು ಒರಿಯೋಡ, ದೇಶ ಸೇವೆ ಮಲ್ಪಡು. ಆ ದೇಶವರಿಂದ ನಮ್ಮ ಇಲ್ಲುವರಿಯೋಡಂಡ, ದೇಶವರಿಂದ ಮಾತ್ರ ನಮ್ಮ ಇಲ್ಲುವರಿ, ನಮ್ಮ ಇಲ್ಲುವರಿಂದ ಮಾತ್ರ ನಮ್ಮ ಸಂಸ್ಕೃತಿ ವರಿ ಒಂದು ನಮ್ಮ ಪಡೆ ಒಂದು ಬರೋಡು. ನೇನು ನಾವು ಮಲ್ಪಡು. ನಮ್ಮ ಶ್ಲೋಕದ ಉಂಟು, ಜನನಿ ಜನ್ಮಭೂಮಿಯಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಪೆದ್ದಿನ ಅಪ್ಪೆಲ ಜನ್ಮ ಕೊರ್ನಂಚಿನ ಭೂಮಿ ಈ ದೇಶ ಒಂದು ಸ್ವರ್ಗದ್ದುಲ ಮಿತ್ತಿಗೆ. ಈ ಅಪ್ಪೆನಗಲಿ ಪಂಜನಗಲಿ ಗೌರವ ಪುಣಿ ಅಪ್ಪೆಂದು ಪಂಪುಂಡ ಅವು ಭಾರತೋಡು ಮಾತ್ರ. ಒಂಜಿ ದೇಶನು ಅಪ್ಪೆಂದಿತ್ತು ನಾವು ಭಾರತೋಡು ಮಾತ್ರ ಭಾರತ್ ಮಾತಾಕಿ ಜೈ ಪಂಪಿರು. ಪ್ರಪಂಚದ ಆ ದೇಶಗಳು ಪಂಪುಜವು ಎನ್ನ ಜನ್ಮ ಕೊರಂಜ ದೇಶನು ಅಪ್ಪೆ ನೀವು ಏರ್ಲಲ್ಲಿ ಪೂಜಿರಿ, ಅವು ಭಾರತೋಡು ಮಾತ್ರ. ಆ ಸಂಸ್ಕಾರ ನಮ್ಮ ಹೊರ್ತೊಂದು ಬರೋದು. ಇತ್ತ ಕತೆ ಬಂಡೀರು ಪ್ರವೀಣಿಯರು ಪೋಯಿರಿ ಎಡೆ ಒಂದು ಅರೆ ನೆಂಚಿನರ ಸೈತ್ಯರ ಬಂಡ ಒಂಜಿ ಕಥೆಗಳು ಸಾರಿ ಆಡ ಮತ್ತು ಹಿನ್ನೆಲೆದಾದ ಬಂಡ ನಮ್ಮ ಗುರಿತಿನ ದೇಶ ಸೇವೆ ಅದನ್ನು ನಮ್ಮ ಅಪಮಾನದ ಸಂಕೇತ. ನಮ್ಮ ರಾಮನ ಜನ್ಮಭೂಮಿನ ದಾದ ಮಲ್ತೀರಿ ಅವೇನು ತೀರ್ದೇ ಸುದ್ದ ಆ ಒಂದು ನಿರ್ಣಯ ಮಲ್ಪೋಡು ಐಟಿ ಯಾಲ ಬಾಗಿತ್ತಿಂದ ಐಟಿ ಅಂಪೆಲ ಭಾಗವಹಿಸ್ತೀರಿ ಆ ಕೆಲಸ ಮಲ್ಪೋಡು. ಎಂಚ ಹನುಮಂತ ಮಿಕ್ಲಿಗೆ ಆ ಸುಗ್ರೀವ ಆಜ್ಞೆ ಬರ್ಪೇನ ಆ ಸೀತೆನ ಕಂದಿರ್ಬೇಡ ಆ ಸೇತುವೆ ಮಲ್ಪೋಡು ಬಂಡ ಅಂಚೆ ನಮ್ಮ ಆ ಒಂಜಿ ನಮ್ಮಡ ಆ ನಿರ್ಣಯ ಆ ಗುರಿ ನಾವು ಮುಟ್ಟುವ ನಂಗೆ ಅವಳು ಪೋಡಿಗೆ ಪೂಜಿ ಮುಲಾಯಂ ಸಿಂಗ್ ಯಾವುದೋ ಬಂದು ಒಂಜಿ ಪಕ್ಕಿನ ಐತೊಳೆ ಬರ್ರೆ ಬಿಡು ಪೂಜೆ ಒಂಜಿ ಪಕ್ಕಿ ಬುಡ್ದಿ 1000 ಗಂಟೆ ಕಾರ್ಯಕರ್ತರ ಐತೊಳೆ ಪೋಯ್ ಅವಳ ಗುರಿ ಇತ್ತು ನಮ್ಮಳ ಸಾಧಿಸೋಡು ನಮ್ಮ ಅನ್ಯಾಯ ಸಂಕೇತ 77 ಸತ್ಯಗೆ ಯುದ್ಧ ನಡೆತ್ತದೆ ಏತ ಜನ ಬಲಿದಾನ ಆತನ ಇಪ್ಪೋಡಾದು. ಆ ಬಲಿದಾನದ ಹೋರಾಟದ ಸಂಕೇತನೇ ಇನ್ನು ರಾಮನ ದೇವಸ್ಥಾನ ಇನ್ನು ಯಾವೊಂದು ಆ ಹೋರಾಟ ನಮ್ಮ ಕರ್ತವ್ಯ ದಾಯ ಅನೇಕ ನಾವು ಭಾಗವಹಿಸಿಯ ಪಂಡ ಎಲ್ಲಿ ಚೀರು ಪಂಪೇನೆ ಇಂಕ ಗುರುಪು ದಾಯ ಬರ್ತೇನೆ ಪಂಡ 4ನೇ ಕ್ಲಾಸ್ ಉಪ್ಪುನಾಗ ಎಂಗೆ ಸೋಷಿಯಲ್ ಪಂಜಿ ಪಾಟೋಡು ಮೊಘಲ ಸಾಮ್ರಾಜ್ಯದ ಒಂದು ಆಡಳಿತ ಬರ್ತೇನೆ. ಗಜನಿ ಮೊಹಮ್ಮದ್, ಗೋರಿ ಮೊಹಮ್ಮದ್, ಅಲ್ಲಾವುದ್ದೀನ್ ಖಿಲ್ಜಿ, ಬಾಬರಿ, ಹುಮಾಯೂನ್, ಅಕ್ಬರಿ, ಅಲ್ಲಾವುದ್ದೀನ್ ತಗ್ಲಾಕ್, ಮೊಹಮ್ಮದ್ ಬಿನ್ ತಗ್ಲಾಕ್ ಪಂಪುನ ಅವಳು ಮಲ್ತಿನ ಅವಸ್ಥೆಯಲ್ಲಿ ತೂಂಟ ಇಡೀ ನಮ್ಮ ದೇಶ ಒಂಜಿ ನಮ್ಮಂಜಿ ಬೆಲ್ಲ ಪಾಡುವ ಆ ಬೆಲ್ಲಕ್ಕೆ ಪಿಜಿನ ಬರ್ಪುಂದ ಯಾವಳು ರುಚಿ ಇನ್ನೊಂದು ಅರ್ಥ. ಭಾರತ ನಮ್ಮ ನೀತ ಕಾಶ್ಮೀರದ ಕನ್ಯಾಕುಮಾರಿ ಮುಟ್ಟತ್ತು ನಮ್ಮ ನೆನಪುದಿಯೋಡು ಏತೆ ಕಲಕೊಂಡ ಪಾಕಿಸ್ತಾನ, ಬಾಂಗ್ಲಾ, ಅಫ್ಘಾನಿಸ್ತಾನ, ಇಂಡೋನೇಷ್ಯಾ, ಥಾಯ್ಲ್ಯಾಂಡ್, ಬರ್ಮಾ ನಮ್ಮದು ಕೈತತ್ತು ಬೋತು. ಇನ್ನೀಗ ನಮ್ಮ ದೇಶತ್ತಿನ ತುಂಡು ತುಂಡಾದ ಕೇವಲ ಒಂದು ತುಂಡುದು ಜನ ನಮ್ಮ ಜೀವನದಿ ತಂದಲ್ಲ ಮಿಗಿಲ ಆಡಳಿತ ಕಾಲೋಡು ಓಳು ನಮ್ಮ ಆಡಳಿತ ಮಂತ್ರಿ ಬಂದ ಈ ದೇಶದ ಮಿತ್ತಿ ಎತ್ತಿ ಬಂದರೆ ಅವು ಮೊಘಲರಿಪ್ಪೇರು, ಆರ್ಯರಿಪ್ಪೇರು, ಪೋರ್ಚುಗೀಸರಿಪ್ಪೇರು, ಬ್ರಿಟಿಷರಿಪ್ಪೇರು ಪ್ರತಿಯೊರ್ಲ ದಾಯ ದಾಳಿ ಮಲ್ತಿರು ಬಂಡ ನಮ್ಮ ಬಡ ರಾಷ್ಟ್ರ ಸಂಪತ್ಭರಿತమైన ರಾಷ್ಟ್ರ ದಾಳಿ ಮಲ್ತೀರಿ. ಆ ಗಜನಿ ಮೊಹಮ್ಮದಿನ ಸ್ಟೋರ್ ದಿನ 17 ಸತಿ ದಾಳಿ ಮಲ್ತಿದೆ. ಕುದುರೆದ ಮೂಲಕ ಏತೆ ಬಂಗಾರ ಸಂಪತ್ತು ಕೊಂತೀರಿ. ಇನ್ನಿಲ್ಲ ಗೊತ್ತ ನಮ್ಮ ಕೇರಳದ ದೇವಸ್ಥಾನ ಅನಂತ ಪದ್ಮನಾಭ ದೇವಸ್ಥಾನ ಕೊಂಡ ಇನಿಲಾ ಮುತ್ತು ರತ್ನಗಳು ಅದೆತ್ತನ್ನು ಅದನ್ನು ಸಂಪತ್ತು ಇಡೀ ಪ್ರಪಂಚ ಕಾಯ್ದೆ ಮಾತು ಮುತ್ತು ರತ್ನಗಳುಂಡು. ಇಂಗ್ಲೆಂಡ್ ನಡುಪಣ ರಾಣಿ ಎಲಿಜಬೆತ್ನ ಎತ್ತು ಕೊಯ್ನೂರು ವಜ್ರ ನಮ್ಮ ಇಡೀ ಪ್ರಪಂಚದ ಅಥವಾ ಮೌಲ್ಯವಾಯಿನ ಅವ ಕೊಯ್ನೂರು ವಜ್ರ. ನೀವು ಪೂರ ಕಡಪದ ಒಂಜಿ ಮೇಟಿದ ದೇವಸ್ಥಾನ ಕೊಳ್ಳೆ ಹೊಡೆಯಿರಿ. ದೇವಸ್ಥಾನದ ಮಿತ್ತ ಎಂಚೆ ಕೊಳ್ಳೆ ಖಾಲಿ ದೇವಸ್ಥಾನದ ಇಡಿಜಿ ದೇವಸ್ಥಾನವನ್ನು ಹೊಡೆತದ ಪಳ್ಳಿಲು ಅನ್ನಡ್ತಾನೆ ಇನ್ನಿವಣಿ ಪಣ್ಣ ಖುಷಿಟ್ಟು ಓ ರಾಮೆ ಹೋಲ್ಬಿಟ್ಟಿನಿ ಭಾರತದ ಅಯೋಧ್ಯೆ ಇಜ್ಜಿ ಮುರಾಣಿ ಮಾದ್ರೆ ಬೋಳು ಅತ್ತೆ ನಮ್ಮ ಮಹಾಭಾರತದ ಶ್ರೀಕೃಷ್ಣ ಹೋಲ್ಬಿಡ್ತೀನಿ ಮಧುರೋಡು ಇಜ್ಜಿ ಅವಳು ಮಸೀದಿ ಅದು ಒಂದು ಹಿಂದೂ ಆದ ಬಿಟ್ಟನೆ ಕಾಶಿ ಯಾತ್ರೆ ಮಲ್ಪಡು ಅನ್ಪೊಂಡ ಕಾಶಿ ಪೊಂಡ ಕಾಶಿ ಆದಿಜ್ಜನ್ನ ಅವಳ ಮಸೀದಿ ಅದೇ ಉಂಡು ಇಂಚಿನ ಏತ್ ನಮ್ಮ ಧಾರ್ಮಿಕ ಕ್ಷೇತ್ರ ಕೊಳ್ಳು ಮಳೆಯಿರಿ ಬಲತ್ಕಾರ ರೀತಿಯ ಮನೆ ನಾವು ಬಂದು ಮುಳ್ತೇವೆ ಮುಸಲ್ಮಾನ ಕ್ರಿಶ್ಚಿಯನ್ ಅಕ್ಕುಲ್ ಪರ ರೋಮುದ್ದತ್ತನ್ನ ಪಾಕಿಸ್ತಾನದ ಅರಬದ್ದು ಬೈಜಿಯರು ಈ ದೇಶದ ಬಂದಲು ಮೂಲೆ ಬಿಟ್ಟಿದ್ದಿನ ಬಂಧುಳು ಅಕ್ಕಳು ದಯವಿಟ್ಟು ಮತಾಂತರ ನಡತ್ತಿನ ಅವಳು ಕೇವಲ ಮತಾಂತರ ನಡಿ ಓಳು ಹಿಂದೂ ಸಮಾಜ ಕಮ್ಮಿ ಒಂದು ಕಮ್ಯಾಣ ಅವಳು ದೇಶ ಉಂಟಾದಬಹುದು. ಈ ಕಥೆನಕ್ಕೆ ನಿಂಗೆ ಭಾರಿ ಬೇಜಾರ ಇನ್ನೇನು 4ನೇ ಕ್ಲಾಸ್ ಬರೆಯರ್ಬೋಜಿ ಇನ್ನೊಂದು ಅಪಮಾನದ ಸಂಕೇತ ನೀನೆ ಬರೀ ಫೇಲ್ ಅಂಡರ್ ಮಲ್ಲೇಜಿ ಅಪ್ಪ ಮಾಸ್ಟ್ ಇಲ್ಲಡೆ ನೀ ಲೆಟರ್ ಬಾಡಿರು ತುಲೆ ಬರೀಪುಜಿ ಉಂತು ಬಂದು ಯಾನಿ ಬರೇ ಖಾಲಿ ಶಿವಾಜಿನ ಸಹಿತ ಮಾತ್ರ ಬರೆಯುವಂತ ಐಕ ಅಮ್ಮ ಮೆತ್ತ ಅಣ್ಣನ ಜೋರು ಮಲ್ತೀರಿ ದಯಮರೆ ಈ ಪಾಸ್ ಆಬು ಜನ ಅಂತ ಯಾನು ಈ ಕುರ್ತಿಯಲ್ಲಿ ಬರೆದು ಪಾಸ್ ಆವಣದ ಇಜ್ಜಿ ಬಂಡೆ ನೇಕ್ ಉತ್ತರ ಕೊರ್ದೇ ಸುದ್ದ ಅವನೇ ಬಣ್ಣ ಆಣೆಯನ್ನು ಇರ್ತೇನೆ ಅಪ್ಪ 1978 ಬಂಡೇರು ಸಂಘದ ಪರಿಚಯನೇ
ಓಹ್ ನೆಟ್ ಸೇರುವ ಅಂಚೆ 1970ನೇ ವಿಷಯಡೆ ರಾಷ್ಟ್ರೀಯ ಸಂಘ ಆ ಟೈಮ್ಡು ಬಹುಸಂಖ್ಯಾತರಾಯನ ಹಿಂದುಲು ಅಲ್ಪಸಂಖ್ಯಾತರ ತುಳಿತ್ತು ಗಡ್ಡಿಯಾರಡಿತ್ತು ಇನ್ನು ಇಡೀ ಪರಿವರ್ತನೆ ಆತನು ಆ ಹೋರಾಟ ನಮ್ಮ ಬಗ್ಗೆ 1989ನೇ ವಿಷಯ ಸುದ್ದಿ ಬರ್ತನೆ ಅಯೋಧ್ಯದ ರಾಮ ಜನ್ಮಭೂಮಿ ಮುಕ್ತಿಗೆ ನಮ್ಮ ಹೋರಾಟ ಅವಳು ಅಂತ ಸರಿ ಈಗ ಭಾಗವಹಿಸಿ ಆಯ್ತು ಪ್ರಥಮಾದ ರಾಮಶೀಲ ಕಂತೀರ ವಿನ ಇಲ್ಲಿ ಭಜನಾ ಮೂಲಕ ಕುಂದೋಡು ಬಂಜ ಮಲ್ತದೆ ಜನ ಸಂಘಟನೆ ಪೋಂತಿನ ಟೈಮ್ ಸರಿಯಾದ 1990ನೇ ವಿಷಯ 89ನೇ ವಿಷಯ ಕೂಡ ಕಾರ ಸೇವೆ ನಡಪೂಡ ನಾವು ಕೂಡ ಈ ಕೂಡ ಆ ಕೂಡ ಜನಸಂಘಟನೆ ರಾಮಜ್ಯೋತಿ ಎಂದು ಬರ್ತೇನೆ ಸರಿ ಇನ್ನೇನು ಇಲ್ಲಿ ಕೊಂದಾರೆ ಅಲ್ಲ ಕರಸೇವೆ ಪೋಡಡಿ ಅಂತ ನೀವು ಭಜನೆ ಪೋಂತ ರಾತ್ರಿ ಇನಿ ಬಯ್ಯಡ ಬುದಂಡ ಮಣದಾಣಿ ಕಾಣ ಇಲ್ಲ ಎತ್ತುನೇನು ಆ ಭಜನೆ ಪಲ್ಲಂಕಿದ ಮೂಲಕ ಕೊಂದು ಅಣ್ಣ ಈ ಸಂಘಟನೆ ಕೊಂಚ ಎಡ್ಡೆ ಅಲ್ಪ ಸಮಾಜವನ್ನು ಎಚ್ಚರ ಮಲ್ಪರೆ ರಾಮೆ ಬಂಡ ಏರು ಬಂಡ ಆ ಟೈಮ್ ಅಂಚೆನ ಕೊಂತಿನ ಒಂದು ಅಣ್ಣಗ ಮಧ್ಯರಾತ್ರಿ ಕೊಂಚ ಫೋನ್ ಬರ್ತದೆ ಅವಳು ಕರ್ಫ್ಯೂ ಮಾಡೋರಿಗೆ 3 ದಿನಕ್ಕೂ ತುಂಬ ಮುತ್ತು ಪಿದಾಡೋಳು ಅಂತ ಸರಿ ಆ ಭಜನೇನು ಅರ್ಧೋರ್ದಿ ಬರ್ತದೆ ಆರ್ಡಿನರಿ ಟ್ರೈನ್ ಕಾಲಿಂಚನೆ ಕುಳ್ಳಕ್ಕೆ ಪೋಯಾರ ಅಂಚೆನೇ ಸಾಧಾರಣ ಮಧ್ಯಪ್ರದೇಶದ ಉತ್ತರ ಪ್ರದೇಶ ಬಾರ್ಡರ್ ಮಾಣಿಕ್ಪುರ್ ಪಂಪರ ಜಾಗಡೆ ಅರೆಸ್ಟ್ ಲಾಠಿ ಚಾರ್ಜ್ ಅನ್ಪುರ ಕಡೆ ಕೊಂಚ ಕೋಡ್ ವ್ಯವಸ್ಥೆ ಅಂಡೆ ರಾತ್ರಿ ಪಗಲಿಂಗ್ಲ ಉತ್ತರ ಪ್ರದೇಶದ ಕರ್ಮದ ಬಿತ್ತಲು ನಡತ ಒಂಜಿ ಕೋಡ್ ಅಲ್ಲಾಹಾಬಾದ್ ಬಣ್ಪಿರುತ್ತೆ ಬಂದ್ರೆ ನೆನಪಿಡುವ ಅಲ್ಲಾಹಾಬಾದ್ ಅತ್ತೆ ಪ್ರಯಾಗ ನಮ್ಮ ದೇಶದ ಅನೇಕ ಪುದಾರ್ಲಿನಿ ಕೇವಲ ಮೊಘಲೇ ಅರಸರನ್ನು ಪುದಾಡ್ದಿತ್ತೀರ ಅಲ್ಲಾಹಾಬಾದ್ ಔರಂಗಾಬಾದ್ ಸಿಕಂದರಾಬಾದ್ ಫೈಜಾಬಾದ್ ಇನ್ನು ಅಯೋಧ್ಯೆ ಹೋದ ಫೈಜಾಬಾದ್ ಆಂಡ ಇದು ನಿಜಾಪುರ ಅಮರಾವತಿ ತಕ್ಷಶಿಲ ಭುವನೇಶ್ವರ ಧರ್ಮನಗರ ಶಿವಪುರ ಆ ಪುದಾರ್ಲು ಇತ್ಯಂತ ಚೇಂಜ್ ಪಂತೊಂದು ಮೋದಿ ಬಾದ್ ಆ ಪುದಾರ್ಲು ಚೇಂಜ್ ಆಗ್ತಂಡೆ ಆ ಜಾಗದಲ್ಲಿ ಪ್ರೊಸೀಷನ್ ಇತ್ತು ನಾವು ಪೋಣಗ ಕರ್ಫ್ಯೂ ಪೋಣಗ ಇಟ್ ಕೆಲವು ಕಾರ್ ಜನಲ್ಲಿ ಗಾಡಿ ವೀಲ್ ಚೇರ್ ಬರುವಂತೀರಿ ಅವಳು ನಡುಟ್ಟು CRP ದಕ್ಕಲು ಅಟ್ಯಾಕ್ ಮಾಡ್ತೀರಿ ಇದು ಹಿಂಗೆ ಕ್ಲಿಯರ್ ಮೇರೆ ಪಲ್ಲೆಕನೆ ಸುದೇಕ್ ಅವಳು ಸರಾಯು ನೇತ ಅವಳು ಸರಾಯು ಸುದೆ ಅತ್ತ ಜಾಗಡೆ ಅಲಹಾಬಾದ್ ಬಂದ್ಬಿಡ ಅವಳು ಗಂಗಾ ಸುದೆ ಅಲ್ಲ ಐಕ್ ಪೂರ ಬೂರಿಯರು ತಡರ್ಕಿ CRP ದಾಗೆ ಪಾಡಿಯ ಏನ್ ಬಣ್ಣ ಪತ್ತದಪ್ಪ ಅಕ್ಕಳ ನಮ್ಮ ಇಂಚ ಲಾಟಿ ಅತ್ತ ಮಲ್ಲ ಸೋಂಟಿಯರು ಇಂಚ ವಾಡ್ನೇವು ಇನ್ನು ಬ್ಯಾಗಡೊಂಜಿ ಡಾಬಾರಾಮ್ಲದೊಂಜಿ ಎಣ್ಣೆ ಅದಿತ್ತ ಈ ಪೆಟ್ಟು ಯಾರನ್ನೇ ನೆತ್ತಿರ ಜಪ್ಪನ ಮಂಡೆ ಬಿಡ್ತು ನಾವು ನುಂದು ಬಿಡಾದೆ ಎನ್ನೊಟ್ಟಿಗೆ ಜನಗಳು ಬುರ್ದು ಬಲ್ತಿರ್ ದಯವಂಡ ಪ್ರವೀಣನೊಟ್ಟಿಗೆ ನಮ್ಮ ಅಯೋಧ್ಯೆ ಮುಟ್ಟಿಗೆ ಅವಳ ಸ್ಮಶಾನ ಮುಟ್ಟು ಅವಳು ಫೈರಿಂಗ್ ಅಂಡ ಬನ್ನಿ ಬುರ್ದು ಬೈ ಈ ಸುತ್ತಿ ಎಂಕಲ ಅಡ್ಯಾರು ಬತ್ತ ಮುಟ್ಟನು ಐಕ್ ದುಂಬು ಅಪ್ಪ ಬರೈತೆ ಫೋನ್ ಇಜ್ಜಿ ಒಂದು ಲೆಟರ್ ಕಡಪಣ ಅಣ್ಣ 3 ದಿನಕ್ಕೆ ಈ ಪೋಸ್ಟ್ ಪೋತು ನೋಡಿ ಪಂಡೇರ ಅವಳು ನಮ್ಮಿಟ್ಟೊಂಜಿ ಜಿಲ್ಲಾ ಪಂಚಾಯತ್ ರವೀಂದ್ರ ಕಂಬಳಿ ಪಂಪನಾರ ಆರ್ಮಿ ಒಂದು ಪಂಡೆ ಇಂಚೆಂಚ ಆತಲ್ಲಿ ಎಂಕ್ಲೆ ಹೆಚ್ಚಿನ ಅಂಶ ಫೈರಿಂಗ್ ಕಡೆ ಸೈತು ಉಪ್ಪುಡು ಅಂಚೆ ಪೊಪ್ಪಣ ಸಂಬಂಧದಾಗಲೂ ಅಮ್ಮಡ ಪಾತ್ರ ಬತ್ತೀರಿಂಚೆ ಇಂಚೆಂಚ ಅಂದ ಒಂದು ಸುದ್ದಿ ನೀರೇ ಪ್ರವೀಣ ನಮಗೆ ಸುದ್ದಿ ಉಂಡ ಅಂದೆ 3 ದಿನಕ್ಕೂ ಲೆಟರ್ ಬೈದಂడి ಇತ್ತೊಂದು ಸುದ್ದಿ ಇಂಚೆ ಆತಂడి ಸರಿ ಏಕೆ ಏನು ಚಿಂತೆ ಮಲ್ಪುಜಿ ದಯವಂಡ ನಾನು ಕಡಪುಡ್ತೀನಿ ಆನೆ ಕಡಪುಡ್ತೀನಿ 4 ಜನ ಆನ್ ಜೋಕ್ಲೇಡು ಒರಿ ದೇಶವು ಬಡ ಎಂತೂ ದೇಶವು ಈ ದೇಶವು ಬಡ ತೀರ್ನ ಕರಸೇವೆ ಮಲ್ಪ ಇಂಚಿನ ಬಲಿದಾನ ಏಕೆ ಚಿಂತೆ ಮಲ್ಪುಜಿ ಅಂದಾಗ ಮಿಕ್ಕಡೆಲ್ಲ ಆಶ್ಚರ್ಯ ನೆಂಚೆಂಚೆ ಬಂದಿರು ಆಂಡ ಒಂಜಿ ವಿಂಗ ವಿಶ್ವಾಸ ಉಂಟು ಆ ಇಡೀ ಇಲ್ಲಿ ಕೊಂತಿನ ಭಜನೆದ ರಾಮಜ್ಯೋತಿ ಎನ್ನ ದೇವನಗೊಂಡು ಇತ್ತೆಲ್ಲ ಪೊತ್ತೋದು ಎಂಗೆ ಅಂಚ ವಿಶ್ವಾಸನ ಆ ದೀಪ ಪೊತ್ತಿನದ್ದಾತ್ರ ಉಜ್ಜು ಒಳ್ಳೆ ಎಂಗೆ ಗೊತ್ತು ಅರ್ಥ ಆಗ್ಬೋದು ದೀಪ ತೆಗೆದುಂಡ ನಾನು ಒಪ್ಪಿದ್ದೆ ಅಂಚೆನೆಗಳು ಒಂದು ಖುಷಿ ಆಣೆ ಯಾ ಪಣ್ಣ ಸರಿಯಾಣೆ ಇದು ಆತು ಅಂಚ ಅದು ಪಣ್ಣ ಚಿತ್ರ ಎಲ್ಲ ಮಟ್ಟ ಯಾ ಪಣ್ಣಿ ಇದು ನಮ್ಮ ಕರ್ತವ್ಯ ಯಾನ್ ದಯ ಮತ್ತೆ ನಮ್ಮ ಕರ್ತವ್ಯಗಳು ದಯವನ್ನು ನಮ್ಮದ್ದು ಮಲ್ಲ ಕರ್ತವ್ಯಗಳು ಈ ನಮ್ಮ ದೇಶದ ಆರ್ಮಿಲು ಮಲ್ತೊಂದಿಲ್ಲ ನಂಗೆ ಗೊತ್ತುಚ್ಚಿ ಮುರಾಲತ್ತೀವಿ ಚೈನಾದ ಅಕ್ಕಳು ಬಾರ್ಡ್ರಡೆ ಒಂದು ಘಟನೆ ನಡ್ತೀನಿ ನೆನಪಾಪ ನೆನಕೆ ಒರಿ ರಜೆಟ್ ಬತ್ತಪ್ಪಿ ಆರ್ಮಿದೆ ರಜೆಟ್ ಬತ್ತ ಏನ ಇಲ್ಲಲ್ಲ ತಿಶ್ತ ಬೇಲೆ ಮಲ್ತಪ್ಪಿ ಒಂದು ದಿನ ಏನ ಬೊಡಿ ಅಪ್ಪೆ ಹುಷಾರು ಪೂಜಿ ಒಂಜಿ ಮೇಟ ಏನ ಬಾಳೆ ಹುಷಾರು ಪೂಜಿ ಬೊಡಿದಿ ಪಂಜಿ ನಾಳೆ ಬೇನೆ ಬರೋದು ಸಡನ್ ಯಾನು ನೀನು ಆಸ್ಪತ್ರೆಗೆ ಒಂದು ಯೋಚನೆ ಅಲ್ಪನಾಗ ಒಂದು ಫೋನ್ ಬರ್ಬೋದು ಬಾರ್ಡರ್ ಯುದ್ಧ ಆಪುನು ರೆಡಿ ಆದವಲ್ಲ ಅಂತ ನಮಾಂಡ್ ಎಂಚ ಅಂತದ್ವಾ ಬುಡ್ಚಪ್ಪ ಎನ್ನ ಬಡಿದಿ ಬಂಜಿನಾಲೆ ಇನ್ನಿತ್ತ ವಿದ್ಯಾರ್ಥನೆ ಎನ್ನ ಬಾಳೆ ಹುಷಾರಿಜಿ ಸುರುತ್ತಾ ನೀನು ಆರೈಕೆ ಮಾಡ್ಪ ಎನ್ನ ಕರ್ತವ್ಯ ಆಂಡ ವ್ಯಂತೀಜಿ ಎನ್ನ ಬಾಲೆ ಎನ್ನ ಬಡಿದಿ ಎನ್ನ ಬಂದುಂತೀಜಿ ಎನ್ನ ಕರ್ತವ್ಯನ್ನ ಏನ ಇಡೀ ನಮ್ಮನ್ನ ಕಾಪುಣಂಚಿನ ದೇಶ
ದೇಶ ಪಂಡ ನಾವು ಪೂರಲ ಬೊಮ್ಮನು ತನ್ನ ಇಡೀ ನೀರು ಪಂಡ ದೇಶ ಪೊಡ್ಪೋಯ್ ಯುದ್ಧ ಪೋಯ್ ಏನ ಮರಣ ಬತ್ತನಿಲ್ಲಾಡಿ ಒಂದು ಕರ್ತವ್ಯ ನಮ್ಮತನ ನಮ್ಮ ಪುಣ್ಯತೆ ಇನ್ನು ಯಾನು ಮಲ್ತೀನಿ ಕೆಲಸ ಮಿಗಿಲಿದ್ರೆ ನಾವು ಮಲ್ಲಾಗ್ತಾವ ನಮ್ಮ ಕರ್ತವ್ಯವು ಯಾರು ಒಬ್ಬರು ಜನನೀ ಜನ್ಮಭೂಮಿ ಸ್ವರ್ಗಾದ ಅಭಿನಮ ಪ್ರತಿವರ್ಲ ಯೋಚನೆ ಮಲ್ತಿಂಡ ದೇಶ ಈ ಸ್ಥಿತಿಗೆ ನಾವು ಬರ್ಪೂಜಿ ನಮ್ಮ ದೇಶ ಈತ ತುಂಡಾಯ ರಾಜ್ಯ ನಮ್ಮ ದೇಶಕ್ಕೆ ಇಂದು ಈ ಬಡಪತ್ತು ಬರ ರಾಜ್ಯ ಸಂಪತ್ಭರಿತವಾಯಿನ ರಾಷ್ಟ್ರ ಇನ್ನವ ಅವನು ಪೂರ ಕಲಕ್ಕೊಂದ ಐಕ್ ಬೋಡದೆ ಅವನ್ ದಮ್ಮ ಇಂಚಿನವರ ಸಂಸ್ಥೆ ಬಂದ ಅವನ್ ನಮ್ಮ ಸರಿ ಮಲ್ತೊಂದು ಬರೋಳು ಆ ಕೆಲವು ಸಾಧಾರಣ ಮೋದಿ ಮಲ್ತೊಂದು ಬರ್ತದೆ ಎನ್ನ ಅಭಿಪ್ರಾಯ ಆ ದೇಶದ ಒಂದು ಬರೋದು ಅಂಚೆನೆ ಈ ಸಾಂಸ್ಕೃತಿಕ ನಮ್ಮ ಉರಿಪಿನ ಅಂಚೆ ನಮ್ಮ ಕರ್ತವ್ಯ ಬಂದ್ಬಿಟ್ಟು ನಮ್ಮ ನಿಖಿಲಿದ ಬಣ್ಣ ಖುಷಿ ಪಡಪ್ಪೆ ಅಂಚೆನೆ ದೇಶದ ಸಂಪತ್ತು ಬೈನಾಗ ನೀನು ನಮ್ಮ ಇನಿ ಪುದಾರ್ ಪೋಣು ಕೆಲವು ಪುದಾರ್ಲು ತೋಡು ನಮ್ಮ ಅಫಘಾನಿಸ್ತಾನ ಅಂತ ಬಂದ್ಪೇರು ನಮ್ಮ ಅಫಘಾನಿಸ್ತಾನದ ನಿಜದ ಪುದಾರ್ ಗಾಂಧಾರ ನಿಗ್ಲೆ ನೇಟೆ ಮಹಾಭಾರತ ನೇತೆ ಯಕ್ಷಗಾನ ಬರ್ಕೊಂಡು ಗಾಂಧಾರ ಬಂಡ ಮಹಾಭಾರತದ ಗಾಂಧಾರ ನಕಲ ಗಾಂಧಾರಿನ ಊರು ಇನ್ನು ಅವು ಕಂದಹಾರ ಅದನ್ನು ಪಾಕಿಸ್ತಾನ ಒಂಜಿ ಲಾಹೋರ್ ಒಂದು ಬಂದ್ಬಿಡ ಜಾಗ ಬರ್ಕೊಂಡು ಒಂದು ಏರ್ಪಂಡ ಯಕ್ಷಗಾನ ಇಟ್ಲ ಬರ್ಕೊಂಡು ಸೀತೆಯನ್ನು ಬಂಜಿನಾಲೆಯನ್ನು ಕೂಡಬಹುದು ಶತ್ರುಗನೇ ಕಾಡು ಬಿಡ್ಪೆ ಕಾಡು ಬಿಡ್ದು ಆ ಸೀತೆ ಅವಳು ವಾಲ್ಮೀಕಿ ನೋಡು ಎರಡು ಜೋಕ್ಲಿಗೆ ಜನ್ಮ ಬರ್ಕೊಂಡು ಆ ಜನ್ಮ ಕೊರಂಚಿನ ಆ ಊರೇ ಲವಪುರ ಇನ್ನಿದ್ದು ಲಾಹೋರ್ ಆದ ಪರಿವರ್ತನೆ ಆಯ್ತು ಭಾರತ ಈ ಭಾರತ ಅಂದಾಯವೇದಿಂದಂತೆ ಭಾರತ ಬಂಡ ಭರತ ಚಕ್ರವರ್ತಿನೇ ಆದಿಂದ ರಾಮಾಯಣದ ಭರತತ್ತೆ ದುಷ್ಯಂತ ಶಕುಂತಗಳ ಮಗೆ ಭರತಿ ಆಯನ ಪುದರ್ ನೆಗದಿತ್ತಿ ನೇತ ಐದಲ ಸುರುತ ಪುದರ್ ಅಜನಬಿ ಈ ಅಜನಬಿ ಬಂಡ ಅಜ ಬಂಡ ಬ್ರಹ್ಮ ನಾಭಿ ಬಂಡ ಪೂವಳೊಂದು ಏತ ಪೊರ್ದು ಪುದರ್ ಐದು ದೇಶದ ಪುದರೇ ಇನ್ನು ಇಂಡಿಯಾ ಏರ ಬ್ರಿಟಿಷರ್ಲಿತ್ತ ಬಂಡ ನಮ್ಮಲ್ಲ ಇಂಡಿಯಾ ಏರ ಬೊಕ್ಕೊರಿ ಪುದರ್ಲಿತ್ತೀನಿ ಬೊಕ್ಕೊಂಜಿ ನಮ್ಮಲ್ಲಿ ಗಂಗೆ ಪುಟ್ಟು ನಮ್ಮ ರಚನೆ ಪುಡೆ ಹಿಮಾಲಯದ ಗಂಗೆ ಪುಟ್ಟು ಒಂದು ಬರ್ಬೋದು ಅವು ನಮ್ಮ ಇನ್ನು ಡಾರ್ಜಲಿಂಗ್ ಬಂದ್ಬಿಡ ಈ ಡಾರ್ಜಲಿಂಗ್ ಬಂಡ ನೇಪಾಳದ ರೈತಲ್ಲ ಉಂಟು ಅವು ಶಂಕರಾಚಾರ್ಯರೇ ಎನ್ಮ ಜ್ಯೋತಿರ್ಲಿಂಗವನ್ನು ದೇಶದ ಮೂಲೆ ಮೇಲೆ ಸ್ಥಾಪನೆ ಮಾಡ್ತದೆ ಇದು ನಿಜಾಪುರದ ದುರ್ಜಯಲಿಂಗ ಅಯ್ಯ ನೀವು ಲೆಪ್ಪೆ ಬಿಡ್ತೀರಿ ಡಾರ್ಜಲಿಂಗ್ ನಮ್ಮಲ್ಲ ಡಾರ್ಜಲಿಂಗ್ ಏನ ಪುದರ್ದಿತ್ತು ನಮ್ಮಲ್ಲ ಲೆಪ್ಪೆ ಓ ಆ ಪುದರ್ಲ ಆ ಜಾಗಣಂತುಂಡ ಗಂಗೆ ಹಿಮಾಲಯದ ಜತೋಂಬರ್ಪು ಅವೇನು ನಮ್ಮ ಮಕ್ಕಳಿಂಚ ಬಂದು ಕಾಂಚನ ಗಂಗಾ ಅಂದು ಏರು ಮತ್ತೆ ಬಂಗಾರದ ರೂಪ ತೋಜೊಂದು ಬ್ರಿಟಿಷರ ಲೆಪ್ಪರೆ ಅದು ಕಿಂಚಿಂಚುಂಗಾವಂಡಿ ನಮ್ಮ ಮ್ಯಾಪ್ ಕೂಡ ಇತ್ತ ಕಿಂಚಿಂಚುಂಗಳು ಪೂರ ನಮ್ಮ ಆ ಸಂಸ್ಕೃತಿ ಮರತೊಂದು ಬೈದ ಇನ್ನು ನಮ್ಮ ಯೋಚನೆ ಪ್ರಪಂಚ ದಯಬಂಡ ಪ್ರಪಂಚಡು ಮಸ್ತ್ ದೇಶలుండు ಬೇತೆ ಬೇತೆ ದೇಶలుండు ಬೇತೆ ಬೇತೆ ಜನಾಂಗ ಉಂಡು ಬೇತೆ ಬೇತೆ ಜನಗಳ ಜೀವನ ಪದ್ಧತಿ ಉಂಡು ಧಾರ್ಮಿಕ ಪದ್ಧತಿ ಉಂಡು ಒಂದು ಭಾರತ ದೇಶ ಮೂಳಿತ್ತಿನ ಧಾರ್ಮಿಕ ಹೋಗುತ್ತಿನ ಈ ತಿಂಡಲ್ಲ ಪ್ರತಿ ಒಲ್ಲ ಹಿಂದೂ ಸಮಾಜ ಹಿಂದೂ ಸಂಸ್ಕೃತಿ ನಮ್ಮ ಸಾಂಸ್ಕೃತಿ ಒತ್ತು ಸ್ಟಾರ್ಟ್ ಅನ್ನು ಬಂಡ ಈ ಪದ್ರಾಡಿ ತಿಂಗಳ ತುಂಡಲ್ಲ ನಂಗೆ ಉತ್ಸವಗಳು ಉಂಟು ಮೇಯ್ನ್ ಉತ್ಸವ ಬತ್ತನ್ನ ನಾಗರ ಪಂಚಮಿ ಬತ್ತನ್ನ ಲಾದ ಶಿವರಾತ್ರಿ ಮುಟ್ಟ ಅವಾಗ ದಸರಪ್ಪು ಅತನ ದೀಪಾವಳಿಪ್ಪು ಅಷ್ಟಮಿಪ್ಪು ಗಣೇಶೋತ್ಸವ ಪ್ರತಿ ಒಂಜಿಲ ಗಮ್ಮತ್ತಿರ ಅಂಚೆ ನಮ್ಮ ಪ್ರಪಂಚದ ಪೂರ ದೇಶಗಳ ಗುರು ಒಂದು ಬಣವಳು ನಮ್ಮ ದಯವಿಟ್ಟು ಸನಾತನ ಧರ್ಮ ಹಿಂದೂ ಸಮಾಜ ಬಂದ ಸನಾತನ ಧರ್ಮ ನಮ್ಮೆ ಹುಟ್ಟು ಸಾವಿದ್ದೀವರಿ ಹಿಂದೂ ಸಮಾಜ ಇಂಚಿನ ಸ್ಥಾಪನೆ ಮಾಡ್ತೀನಿ ದಾಲ್ ಹಿಸ್ಟ್ರೀಜ್ ಅವೇ ಮುಸಲ್ಮಾನ ಎನ್ನದೆತ್ತಂಡ 1425 ವರ್ಷ ಅವು ಮೊಹಮ್ಮದ್ ಪೈಗಂಬರದ ಬೇಕಾದ ಮಾತ್ರ ಇತಿಹಾಸ ಅವೇ ಒಂದು ಕ್ರಿಶ್ಚಿಯನ್ ದಕ್ಕನದೆತ್ತಂಡ 2021 ವರ್ಷ ಅಂಜ ಇದು ದುಂಬು ಜನಾಂಗ ಜನ ಅವಿತ್ತಿನ ನಮ್ಮ ಪಂಡ ಒಂದು ಯುಗ ಪಂಡ 5,000 ವರ್ಷದ ಮಿತ್ತು ಅವು ಸತ್ಯಯುಗ ಕೃತಾಯುಗದ ದ್ವಾಪರ ಯುಗ ಬದ ಕಲಿಯುಗಗಳು ಏತಿ ಯುಗಾಂತರಗಳ ಬೈತಿನ ನಮ್ಮ ಸಂಸ್ಕೃತಿ ಅಕ್ಲೆಗೆ ಮೊಹಮ್ಮದ್ ಪೈಕನ ದುಂಬದ ಪೆರಾಬುಜಿ ಅತನ್ನ ಮಿಕ್ಲೆ ಮೇರಿ ಅಥವಾ ಜೋಸೆಫರ ದುಂಬದ ಇದ್ದ ಪೆರಾಬುಜಿ ಅನ್ನ ನಮ ರಾಮಾಯಣ ನೋಡ್ದಿತ್ತಂಡ ಆವನ ರಾಮಾಯಣದ ಅರಸನಕನ ಪುದ ನಾವು ಬಂದ್ಪ 5,000 ವರ್ಷದ ಏರ್ ಬಂಡ ಅವೇನು ಸೂರ್ಯವಂಶ ಅಂತ ಮಾಡ್ಪ ಅಕ್ಲ ಬಂಡ ಅರಸನಕನ ಪುದರ ಅನ್ಪ ಪಚಜನ ಅಂಶವಂತ ತನುಜಾತ ಸುಜನಭಾಗ ದಿಲೀಪ ಅಂಬರೀಷ ಭಗೀರಥ ಹರಿಶ್ಚಂದ್ರ ಕಾರ್ತಿವೀರ್ಯ ದಶರಥ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನ ಲವ ಕುಶ ಅಣದುಲ್ಲ ನಮ್ಮ
10,000 ವರ್ಷದ ಪುದರ್ ಬಂದಪ್ಪ ಅವೇನೇ ನಮ್ಮ ಕುಡಬತ್ತನ ದ್ವಾಪರ ಯುಗ ಪತ್ತಂಡ ಅವನು ಚಂದ್ರವಂಶದ ಅರಸರು ಎಂದು ಪಂಪೇರು ನಮ್ಮ ಅಕ್ಲೇನ ಬುಧ ನಾವು ಮನ್ಪ ದುಷ್ಯಂತ ಭರತ ಸಂತಾನು ಭೀಷ್ಮ ಚಿತ್ರವೀರ್ಯ ವಿಚಿತ್ರವೀರ್ಯ ಪಾಂಡು ಚಕ್ರವರ್ತಿ ಧೃತರಾಷ್ಟ್ರ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಅಭಿಮನ್ಯು ಪರಿಸ್ಥಿತ ಜನಮೇಜಯ ಪೂರನ್ನು ಬುಧ ನಂಗೆ ಪಣಿಯರ ಗೊತ್ತಿಲ್ಲ ಇದು ನಮ್ಮ ನಂಗೆ ಪ್ರತಿಯೊಂದು ನಮಗೆ ಹಿನ್ನೆಲೆ ಉಂಟು ನಮಗೆ ಹುಟ್ಟು ಸಾವು ಜೀವನ ಚರ್ಚೆ ಮಾಡ್ತೀವಿ ಆಗ ನಾವು ನೀವು ಮರೆತು ಬಿಡ್ತಾರೆ ನಮ್ಮ ಸಂಸ್ಕೃತಿ ಸರಿ ಹೆಂಗೆ ಪುದ ಗೊತ್ತೇನೆ ಖುಷಿ ಅನ್ಸಂತೆ ದಯವಂಡ ಇತ್ಯ ಹೆಂಗೆ ಪಣಂದು ಪೋಂಡ ನನಲ ಉಂಟು ಸಮಾಜವನ್ನು ಏತು ಪಂಡಲ ಕಿದ್ಯಾರ ಸಾಧ್ಯಜಿ ನನಲ ಪಣುಡಾಪನು ನಮ್ಮ ಸಂಸ್ಕೃತಿ ಏತ ಅದವಗಟ್ಟಿತ ಅಂತ ನಂಗೆ ಗೊತ್ತುಜಿ ನಮ್ಮ ಸಮಾಜಕ್ಕೆ ಚೆಪ್ಪಡು ಪಂಡು ದಯವಂಡ ಒಂಜಿ ಎಲ್ಲಿಯ ಕತೆ ಬಂದು ಬಂಪೆ ಇನ್ನು ಸಮಾಜ ನಮ್ಮ ಈ ಸಂಸ್ಕೃತಿ ಮರತ್ತಿನದ್ದೇ ಇನ್ನು ಎಂಚ ಒಂದು ಮಂಡ ಒಂಜಿ ಮುರಂಜಿ ಘಟನೆ ನಡತ್ತೀನಿ ನಾವು ಪೂರ ಪಾಶ್ಚಾತ್ಯವನ್ನು ಪತ್ತು ಪಡೆದು ಬೈದ ಓ ಭಾರಿ ಅಡ್ಡೆ ಎನ್ನ ಬಾಲ ಇಂಗ್ಲೀಷ್ ಕಲ್ತ್ಕೊಡು ಎನ್ನ ಬೆಳೆ ಇಂಚವಳು ಮುಂಜಿ ನಮ್ಮ ಕಲ್ಪನೆಗಳು ಕೂಡ ಅವನು ಓಡಿಬಿಟ್ಟು ಬಂದ ಪಾಶ್ಚಾತ್ಯ ಪಂಡ ಅಪ್ಪೆ ಅಮ್ಮ ಕೊಂಚ ಮಾತು ಸ್ಥಾನ ಕೊಟ್ಟು ಭಾರತ ಮಾತ್ರ ಅವು ವಿದೇಶ ಪೋಂಡ ನಮ್ಮ ಜನಕ್ಕುള്ള ನಮ್ಮ ಮನಸ್ಸಿನ ತಿರುಗು ನಮ್ಮಕ್ಕೆಲ್ಲ ಬುದ್ಧಿ ಬರ್ಪು ನಾವು ಒಂಜಿ ಬಾಲೆ ಒಂಜಿ ಮಗೆ ಅಮೇರಿಕ ಅಡುತ್ತಿ ಅಪ್ಪೆಗೆ ದಾನ ಆನೆ ಪುಟ್ಟನ ದಿನ ಮಗಕ್ಕೆ ಅಮೇರಿಕಾಗ ಫೋನ್ ಮಾಡ್ಪಿ ಅವು ಮೂಲ ಅಪ್ಪನ ಅವಳು ರಾತ್ರಿ 16 ಗಂಟೆ ಅವಳು ಫೋನ್ ತೆತ್ತ ಅಪ್ಪೇನೆ ಅಮ್ಮ ದಾಯಿ ಈತ ಕೊಡ್ತು ಫೋನ್ ಮಾಡ್ತಾರೆ ಮಗ ನಿನ್ನ ಇನ್ನು ಪುಟ್ಟಿನ ದಿನ ತೆಕ್ಕೆ ನಾನು ವಿಶ್ ಮಾಡ್ತಾರೆ ಬಡದೆ ನಾನು ಫೋನ್ ಮಾಡ್ತೆ ಇದು ಟೈಮ್ ಏತಂದು ಗೊತ್ತುಂಡ ಆಯ್ತು ಗಂಟೆ 16 ಈ ಟೈಮ್ಗೆ ಯಾರು ಫೋನ್ ಮಾಡ್ಕೋರ ಅಪ್ಪನ ಕರ್ಲಗೆಂಚಾವು ಅಪ್ಪೆ ಖುಷಿಟಿಯನ್ನ ಮಗೆ ಅವಳು ಕೊಟ್ಕೊಂಡು ಖುಷಿ ತನ್ನೇಟು ಫೋನ್ ಮಾಡ್ತೀನಿ ಅಂಡ್ ಅಪ್ಪೆ ಒಂದು ಉತ್ತರ ಕೊರಿಯಲ್ಲ ಮಗ ನೀನು ಪೆದ್ದಿಲ್ಲ ಏನು 16 ಗಂಟೆ ರಾತ್ರಿ ಯಾನ ನಿದ್ರೆ ಕಜ್ಜಿ ಹೇಳ್ತೆ ನೀನು ಪೆದ್ದಳು ನಿಂಗೆ ಆ ಬೇಣವೆ ಆತನು ನಿಕ್ಕದಾಗ ಅಂಚಿನ ಪರಿಸ್ಥಿತಿ ಇಜ್ಜಿ ಆತಜಿ 9 ತಿಂಗಳು ನೀನು ಬಂಜಿ ಹಿಡ್ದೀತೆ ಆ ಬಂಜಿನ ನಾನು ಸರ್ಪ ಎಂಕ ಕಣ್ಕಣೆ ಬುರ ರಜ್ಜಾನೆ ಆ ಬಂಜಿದ ನೀನು ತೆತ್ತದ ಯಾನು ತಿಂದಿನ ಆಹಾರ ನಿನ್ನ ಎನ್ನ ನೆತ್ತ ನಿನ್ನಡ ಉಂಡವು ಈ ಆ 2 ತಿಂಗಳು ಕೂಡ ಇದು 2 ತಿಂಗಳು ನೀನೆ ನಾನು ಮಲ್ಲ ಮಲ್ಪೋಡ ಇನ್ನ ಪೀ ಪಡಿಕದ ಬುಳಿ ಬಿಡ್ತೀನಿ ರಾತ್ರಿ ಇಟ್ಟು ನಿದ್ರೆ ಕಜ್ಜಿರದೆ 5 ದಿನಕ್ಕೆ ಬೆಂದ ತಾಂಕದಿಂದ ಮಲ್ಲ ಮಲ್ತದೆ ನಿಕ್ಕೆ ವಿದ್ಯೆ ಕೊಡ್ತೀಯ ವಿದ್ಯೆ ಕೊಡ್ನದಿನಿ ಅಮೇರಿಕಾ ಹೋತ ಅಂಡ ಇನಿ ನಾನು ಫೋನ್ ಮಲ್ತಿನ ನಿಕ್ಕೆ ಮಲ್ಲ ವಿಷಯ ಆದ್ಬೋಣತ್ತ ತುಳು ಎತ್ತು ಮಲ್ಲ ಬೇನೆ ಮಲ್ತು ಕೊಡ್ಪೇ ನಮ್ಮ ಎತ್ತು ಪರಿವಾರ ನಮ್ಮ ಚೇಂಜ್ ಆಪವನ್ನ ಪ್ರಶ್ನೆ ತಿನ್ನಿಪ್ತೀವಿ ಫಾರಿನ್ ಪೋಂಡ ಅವಳು ಎಂಚಪ್ನ ಅಪ್ಪೆ ಜೋಕುಳು ಅಮ್ಮೆ ಒಂಜಿ ಜೋಕುಳು ರೂಮ್ చెప్పారಜ್ಜಿ ಜೋಕುಳು ಬೇತೇನು ರೂಮ್ ಅವಳು ಪ್ರಾಯದ ಬಂಡ ಅಪ್ಪೆ ಅಮ್ಮನ ಗೊಪ್ಪನಿ ಆಶ್ರಮ ವಾಡಿನ ಆಂಡ ಪ್ರತಿ ಒಂಜಿ ಪೂಜನಾ ಭಾವನ ತಿರುತ್ತದೆ ಅಂಡ ಅವು ಭಾರತ ಮಾತ್ರ ಅಂಚೆ ಪಂಡದೆ ಇವಂಡ ಮಸ್ತಿನ ಪಾತ್ರಲ್ಲೇರು ಎಂಗೆ ಪಂಡ ಪಂಡದ ಬಂಡ ಆ ಚಿತ್ರವನ್ನು ಬಿಡ್ಪಾಂದು ಪಂಡ ಮಸ್ತ್ ಪೊರ್ತುಂಡ ಈಗ ಸಮಾಜ ತಿದ್ದು ಅಂಡ ಸರಿ 1 ಗಂಟೆಲ್ಲ ಪೊರ್ತು ಪೋಡ ಅಂಡ್ ಎಂಕಿ ಆ ವೇದಿಕೆಡಿ ಕೊರ್ನೆಟ್ ಪೋಡಾದೆ ಯಾನ ಎನಿಕ್ಲಿಗೆ ಸೊಳ್ಮೆ ಸಲ ಏನಾರು ಡೈ ಪಾತಿನ ನಮ್ಮ ದೇಶದ ಸಂಸ್ಕೃತಿ ಇತಿಹಾಸ ಇನ್ನು ಪನೇರ ಪಂಡ ಎಂಕಲ್ಲ ಯಕ್ಷಗಾನದ ಭಾಷೆಡು ಪಂಡ ಏಳು ಇರ್ಲು ಏಳು ಪಗೆಲು ಪಂಡಲ ಸಾರ ನಾಲೆದ ಆದಿಶೇಷಗಳ ಪಂಡದ ಮುಗಿಯಾರ ಯಾವೊಂದಿಗೆ ಪನ್ಪುನಾತ ಇನ್ನು ಬಾರಿ ಪೊರ್ಲುಡು ಪಂಡಿರಾಡ ಇನಿ ನಮ್ಮ ಒಂತೆ ಸಮಯ ಪೊರ್ತು ಮೀರ್ದಿತ್ತಿನ ಅಂಚಾದ ಅರ್ನ ಆ ಸಮಯದ ಆ ಮಿತಿಕ್ ಎಂಕಲು ಕ್ಷಮೆಗೆ ಏನೊಂದು ಈತೆ ನಮ್ಮ ಕಿನ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆರು ಅಧ್ಯಾಪಕರೆಲ್ಲ ಅದು ಮುಗಿಸಿದ ಸಂದೇಶ 2 ನಿಮಿಷದ ಒಂದು ಚುಟುಕುದ ಸಂದೇಶ ಕೊರಡು ಪಡೋದಕ್ಕೆ ಏನೊಂದಿಲ್ಲ. ಒಂದು ಸಮಾಜವನ್ನು ತಿದ್ದುವ, ಸಮಾಜದಲ್ಲಿ ಸೇವೆಯನ್ನು ಮಾಡುವಂಥ, ಸಮಾಜದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಎಲ್ಲರಿಗೂ ಇದೆ. ಕೆಲವರಿಗೆ ಸರ್ಕಾರಿ ಉದ್ಯೋಗಿಗಳಾಗಿ ಸಿಗ್ಬೋದು, ಕೆಲವರಿಗೆ ಧಾರ್ಮಿಕ ಮುಖಂಡರಾಗಿ ಅವರು ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಹೋಗ್ಬೋದು, ಕೆಲವರು ರಾಜಕೀಯ ಅದರದೇ ಆದಂಥ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯಕ್ಷಗಾನ ಒಂದು ಕಲೆ. ಆ ಕಲೆ ಅನ್ನೋದಕ್ಕಿಂತಲೂ ಅದು ನಮ್ಮ ದೇಶದ ಸಂಸ್ಕೃತಿಯನ್ನು, ದೇಶದ ಏನು ನಮ್ಮೊಂದು ಜನಜೀವನ ಮಟ್ಟವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಜನಾಂಗದತ್ತ ಅದನ್ನು ಕರೆದೊಯ್ಯುವಂಥ ಕೆಲಸವನ್ನು ಮಾಡ್ತದೆ. ಆ ನಿಟ್ಟಿನ ಸೇವೆಯನ್ನು ಸಲ್ಲಿಸುತ್ತಾ ವಿವಿಧ ಆಯಾಮಗಳಲ್ಲಿ, ಸಮಾಜದ ವಿವಿಧ ಆಯಾಮಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಈ ಊರಿನ ಅಭಿವೃದ್ಧಿಯಲ್ಲಿ ಮಾತ್ರವಾದಂಥ ಪಾತ್ರವಹಿಸಿ, ಯಾಕೆಂದರೆ ಒಂದು ಸಂಘ ಸಂಸ್ಥೆ 51 ವರ್ಷವನ್ನು ತಲುಪುವುದು ಅಂತ ಹೇಳಿದರೆ ಅದೊಂದು ಅದ್ಭುತವಾದಂಥ ವಿಚಾರ. ಇದಕ್ಕೆ ಕೇವಲ ಸಂಘಟನೆಯ ಆ ಸದಸ್ಯರು ಅಥವಾ ಪದಾಧಿಕಾರಿಗಳು ಕಾರಣ ಅಲ್ಲ, ನೀವು ಈ ಊರಿನ ಜನರು. ನಿಜಕ್ಕೂ ಈ 51ನೇ ಈ ಒಂದು ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಂಥ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಇವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಅದರೊಟ್ಟಿಗೆ ಈ ಊರಿನ ಸರ್ವರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರ್ತೇವೆ.
ಬಹಳ ವಂದನೆಗಳು. ಬಹಳ ಸಮಯದ ಮಿತಿಯಲ್ಲಿ ನಮಗೆ ಶುಭ ಹಾರೈಸಿದ್ದಾರೆ. ವಿಶೇಷವಾಗಿ ಊರಿನವರ ಪ್ರೋತ್ಸಾಹದಿಂದ ಈ ಸಂಸ್ಥೆ ಬೆಳೆದಿದೆ, ಅದು ನಿಜಕ್ಕೂ ಸಾರ್ವಕಾಲಿಕ ಸತ್ಯ ಅಂತ ಹೇಳುತ್ತಾ ಶ್ರೀಯುತ ವಿಶ್ವನಾಥ ಬೈದೆಮೂಲೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಆಗಲೇ ಹೇಳಿದೆವು, ಮತ್ತೊಮ್ಮೆ ಪುನರಪಿ ನಾನು ಅದನ್ನು ಹೇಳುವುದಿಲ್ಲ. ಶ್ರೀನಿವಾಸ ಕಲ್ಯಾಣೋತ್ಸವ, ಸ್ವರ್ಣ ಮಹೋತ್ಸವ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ನಮ್ಮೊಂದಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವಂತಹ ಶ್ರೀಯುತ KT ಸುವರ್ಣ ಅವರನ್ನು ಸಮ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ K ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ಕೂಡ ಸಮ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರನ್ನು ಕೂಡ ಸಮ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, 3 ಮಂದಿ ಗಣ್ಯರು ಅವರ ಸಮ್ಮಾನ ಪತ್ರ ವಾಚನದಲ್ಲಿ ಅವರೆಲ್ಲ ವಿವರಗಳಿವೆ. ಅದರ ಮೊದಲಾಗಿ 3 ಮಂದಿ ಸಾಧಕರು, ಆಗ ನಮ್ಮ ಈಗಿನ ಅಧ್ಯಕ್ಷರು ಶ್ರೀಯುತ ಬಾಬು ಶ್ರೀ ಶಾಸ್ತ್ರ ಕಿನ್ಯ ಹೇಳಿದ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಒಬ್ಬರಿಗಿಂತ ಒಬ್ಬರು ಮಿಗಿಲು. ನಮ್ಮ ತುಳುವಿನಲ್ಲಿ ಒಂದು ಭಾಷೆ ಉಂಟು, ಒರಿಯರ್ದು ಒರಿ ಅಸಲು ಅಂತ ಹೇಳಿಕೊಂಡು, ಒರಿಯರ್ದು ಒರಿ ಅಸಲು ಅಂತ ಹೇಳುವಂತಹ ಅದು ಯಾವ ರೀತಿಯಲ್ಲಿ ಅಸಲು? ಸಮಾಜವನ್ನು ಉನ್ನತೀಕರಿಸುವ ರೀತಿಯಲ್ಲಿ, ಸಮಾಜಕ್ಕೆ ಕೊಡುಗೆಯನ್ನು ನೀಡುವ ರೀತಿಯಲ್ಲಿ, ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ರೀತಿಯಲ್ಲಿ, ವಿಶೇಷವಾಗಿ ಎಲ್ಲಿ ಪರಿಸರದ ಯಾವುದೇ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿರಲಿ, ಯಾವುದೇ ಸಂಘ ಸಂಸ್ಥೆಗಳಲ್ಲಿ, ಅದು ಯಾವುದಕ್ಕೂ ಕೂಡ KT ಸುವರ್ಣರು, ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಸಂತೋಷಣ್ಣ 3 ಮಂದಿಯೂ ಕೂಡ ಎಲ್ಲರಿಗೂ ಬೇಕಾದವರು, ಎಲ್ಲರಿಗೂ ಸೇವೆ ಸಲ್ಲಿಸ್ತಿರುವವರು. ಯಾವುದೇ ಬ್ರಹ್ಮಕಲಶ ಇರಲಿ, ಯಾವುದೇ ರೀತಿಯ ಉತ್ಸವಗಳಿರಲಿ, ಎಲ್ಲದಕ್ಕೂ ಅವರ ಸಹಾಯ ಮಾರ್ಗದರ್ಶನ ನಿರಂತರವಾಗಿದೆ. ಅದರಲ್ಲೂ ವಿಶೇಷವಾಗಿ ನಮಗೆ ಶ್ರೀನಿವಾಸ ಕಲ್ಯಾಣೋತ್ಸವದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳಿಗೆ ಸಹಾಯ ಕೊಡ್ತಾ ಇದ್ದಾರೆ, ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅದು ವೈಯಕ್ತಿಕವಾಗಿ ಇರಲಿ, ಯಾವುದೇ ರೀತಿ ಇರಲಿ. ಈಗ KT ಸುವರ್ಣರ ಬಗ್ಗೆ ಹೇಳುವುದಿದ್ರೆ, ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾಗಿ ನಿರಂತರ 18 ವರ್ಷಗಳಿಂದ ಅದರ ಸೇವೆ ಮಾಡ್ತಾ 50 ಮಕ್ಕಳನ್ನು ಪ್ರತಿ ವರ್ಷ ದತ್ತು ಸ್ವೀಕಾರ ಮಾಡ್ತಾರೆ. ಅವರ ಶೈಕ್ಷಣಿಕ ಸಹಾಯ ಮಾಡ್ತಾರೆ. ಅದರ ಜೊತೆಗೆ ಎಲ್ಲ ಸಮಾಜದ ಮಕ್ಕಳಿಗೂ ಅವರು ಸಹಾಯ ಕೊಡ್ತಾರೆ. ರವೀಂದ್ರ ಶೆಟ್ಟರನ್ನು ತೆಗೆದುಕೊಂಡ್ರೆ ಸರಿಸುಮಾರು 1,000 ಮಂದಿಗೆ ಅವರು ವಿದ್ಯಾಭ್ಯಾಸ, 1,000ಕ್ಕಿಂತಲೂ ಅಧಿಕ ಮಂದಿಗೆ ವಿದ್ಯಾಭ್ಯಾಸ ತನ್ನ ಶೈಕ್ಷಣಿಕ ಸಂಸ್ಥೆಯಲ್ಲಿ ಕೊಡ್ತಾರೆ. ಅದರಲ್ಲಿ ಪ್ರತಿಶತ 25% ಮಂದಿ ಯಾವಾಗಲೂ ಅದರಲ್ಲಿ ಒಂದು ರೀತಿಯಲ್ಲಿ ಉಚಿತ ಅಂತ ಹೇಳ್ಬೋದು. ಅರ್ಧ ಫೀಸ್ ಕಟ್ಟಿದವರು, ಫೀಸ್ ಕಟ್ಟದವರು ಎಲ್ಲರಿಗೂ ಅವರು ನಿರಾತಂಕವಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಆ ರೀತಿಯಾಗಿ ಕೊರೋನಾ ಸಂದರ್ಭದಲ್ಲಿ ವೈಯಕ್ತಿಕವಾಗಿ 3,000ಕ್ಕೂ ಅಧಿಕ ಕುಟುಂಬಗಳಿಗೆ ಸಹಾಯ ಮಾಡಿದ್ದಾರೆ. KT ಸುವರ್ಣರವರು ಸಹಾಯ ಮಾಡಿದ್ದಾರೆ. ಸಂತೋಷಣವು ಹಾಗೆ, ಯಾರು ಏನೇ ಕೇಳಲಿಕ್ಕೆ ಬಂದರೆ ಅವರಿಗೆ ತನ್ನಿಂದ ಆಗುವಂತಹ ಸಹಾಯ, ತನ್ನಿಂದ ಆಗುವ ರೀತಿಯಲ್ಲಿ ಪ್ರೋತ್ಸಾಹ, ಹೀಗೆ 3 ಮಂದಿಯೂ ಒಬ್ಬರನ್ನು ಮೀರಿಸಿ ಒಬ್ಬರು, ಎಲ್ಲರೂ ನಮಗೆ ಬೇಕಾದವರು ಅನ್ನುವ ನೆಲೆಯಲ್ಲಿ 3 ಮಂದಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಉನ್ನತ ಹುದ್ದೆಯ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ನಮ್ಮ KT ಸುವರ್ಣರವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾಗಿ ಒಂದು ರೀತಿಯ ನ್ಯಾಯಪರ ತೀರ್ಪು ಕೊಡುವಂತಹ ಸ್ಥಾನದಲ್ಲಿ ಅವರು ಆಯ್ಕೆಯಾಗಿದ್ದಾರೆ. ನಮ್ಮ ಶ್ರೀಯುತ K ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡಿದ್ದಾರೆ. ನಮ್ಮ ಸಂತೋಷಣ್ಣ ನಮ್ಮ ಕರ್ನಾಟಕ ರಾಜ್ಯದ ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಹೀಗೆ 3 ಮಂದಿ ನಮ್ಮವರು, ನಮ್ಮೊಂದಿಗೆ ಹೆಗಲು ಮುಟ್ಟಿ ಹೆಗಲಿಗೆ ಹೆಗಲು ಕೊಟ್ಟು ತಟ್ಟಿ ಪ್ರೋತ್ಸಾಹಿಸಿ ಮಾತನಾಡುವವರು. ಅವರು ಇವತ್ತು ಉನ್ನತ ಸ್ಥಾನಕ್ಕೆ ಹೋದುದು. ಅವರಿಗೆ ನಾವು ಸನ್ಮಾನ ಮಾಡುವುದರಿಂದ ನಾವು ದೊಡ್ಡವರಾಗುವುದಲ್ಲ, ಅವರಿಗೆ ಸನ್ಮಾನ ಮಾಡುವುದರಿಂದ ನಾವು ದೊಡ್ಡವರಾಗುವುದು. ನಮ್ಮ ಸನ್ಮಾನದಿಂದ ಅವರಿಗೇನು ಆಗಬೇಕಾದಂತಿಲ್ಲ. ಅವರಿಗೆ ಅದೆಷ್ಟೋ ಸನ್ಮಾನಗಳು ಹರಿದು ಬಂದಿವೆ. ನಮ್ಮ ಸನ್ಮಾನದಿಂದ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ 3 ಮಂದಿಗೂ ಇನ್ನಷ್ಟು ಉನ್ನತ ಹುದ್ದೆಗಳು ಬರುವಂತೆ ಆಗಲಿ, ಇದಕ್ಕಿಂತಲೂ ಮಿಗಿಲಾದಂತಹ ಅಧಿಕಾರವನ್ನು ಅವರು ಪಡೆಯುವಂತಾಗಲಿ ಅಂತ ಹಾರೈಸ್ತಾ, ಅವರ ನಿರಂತರ ಸಹಾಯ ಸಮಾಜಕ್ಕೆ ನಮಗೆ ಎಲ್ಲರಿಗೂ ಇರಲಿ ಅಂತ ಹಾರೈಸ್ತಾ, ಇದೀಗ ಅವರ 3 ಮಂದಿಯ ಸನ್ಮಾನ ಪತ್ರ ವಾಚನ. ಮೊದಲಿಗೆ ಶ್ರೀಯುತ KT ಸುವರ್ಣ ಇವರ ಸನ್ಮಾನ ಪತ್ರವನ್ನು ಶ್ರೀಮತಿ ನಯನ ಇವರು ವಾಚಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ರಿಜಿಸ್ಟರ್ ದುರ್ಗಾಪುರ ಕಿನ್ಯ 51ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಸಾಮಾಜಿಕ ಧಾರ್ಮಿಕ ಮುಂದಾಳು ಶ್ರೀ KT ಸುವರ್ಣ ಇವರಿಗೆ ಆಧಾರಾಭಿನಂದನ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ವಿಶೇಷ ರೀತಿಯಲ್ಲಿ ತೊಡಗಿಸಿಕೊಂಡ ತಮ್ಮ ಸಾಧನೆಯ ಹೆಗ್ಗುರುತಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ನಿರ್ದೇಶಕರಾಗಿ ನಿಯುಕ್ತಿಯಾದ ತಮಗೆ ಆರ್ಥಿಕ ಅಭಿನಂದನೆಗಳು. ಮೂಲತಃ ಪುತ್ತೂರಿನವರಾಗಿ ಬಂಟ್ವಾಳ ಅನಂತಾಡಿಯ ಕರಿಂಗ ಮನೆತನದ ದಿವಂಗತ ಶಿವಪ್ಪ ಪೂಜಾರಿ ಮತ್ತು ಶ್ರೀಮತಿ ಮುತ್ತಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಪದವಿ ವ್ಯಾಸಂಗವನ್ನು ಪೂರೈಸಿ
ಸ್ವಂತ ಉದ್ದಿಮೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಸಂಘದ ಶಿಬಿರ ಇತ್ಯಾದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಮಾಜಿಕ ಧಾರ್ಮಿಕ ಸೇವಾ ಚಟುವಟಿಕೆಗಳಿಗೆ ಹೊಸ ಆಯಾಮವನ್ನು ಪಡೆದುಕೊಂಡಿದ್ದೀರಿ. ಕಠಿಣ ಪರಿಶ್ರಮದಿಂದ ಹಂತ ಹಂತವಾಗಿ ಉದ್ಯೋಗದಲ್ಲಿ ಬೆಳೆದು ಯಶಸ್ವಿ ಉದ್ಯಮಿಯಾಗಿ ಸಾಧನೆಯ ಛಾಪು ಮೂಡಿಸಿದ್ದೀರಿ. ತೊಕ್ಕೊಟ್ಟು ಪರಿಸರದ ಸರಿಸುಮಾರು ಎಲ್ಲ ಸಂಘ ಸಂಸ್ಥೆಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ವಿಶೇಷ ಕೊಡುಗೆ ನೀಡಿ ತಾವು ಸಲ್ಲಿಸಿದ ಸೇವೆ ಅಪಾರ. ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯನ್ನು ಸ್ಥಾಪಿಸಿ ಸ್ಥಾಪಕಾಧ್ಯಕ್ಷರಾಗಿ ಸತತ 18 ವರ್ಷದಿಂದ ಅದನ್ನು ಮುನ್ನಡೆಸಿದ ಹೆಗ್ಗಳಿಕೆ ತಮ್ಮದು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಮುಖಾಂತರ ಪ್ರತಿ ವರ್ಷ ಸಮಾಜ ಬಾಂಧವರಿಗೆ ಕೋಟಿ ಚೆನ್ನಯ್ಯ ಕ್ರೀಡಾಕೂಟ, ಪ್ರತಿ ವರ್ಷ ಆರ್ಥಿಕವಾಗಿ ಹಿಂದುಳಿದ 50 ಮಕ್ಕಳ ಶೈಕ್ಷಣಿಕ ದತ್ತು ಸ್ವೀಕಾರ, ಸಮಾಜದ ಅಭಿವೃದ್ಧಿಗೆ 10 ಹಲವು ಕೊಡುಗೆಗಳ ಮೂಲಕ ಮಾದರಿ ಸಂಘಟನೆಯಾಗಿ ರೂಪಿಸಿದ ತಾವು ಕೈಗೂಡಿಸದ ಕ್ಷೇತ್ರವಿಲ್ಲ. ಕೇವಲ ಬಿಲ್ಲವ ಸಮಾಜಕ್ಕೆ ಮಾತ್ರವಲ್ಲದೆ ಸಮಾಜದ ಎಲ್ಲ ವರ್ಗಗಳ ಜನರಿಗೆ, ಎಲ್ಲ ಸಂಘಟನಾ ಕ್ಷೇತ್ರಗಳಿಗೆ ಉದಾರ ಸೇವೆಯನ್ನು ಸಲ್ಲಿಸಿದ ತಾವು ಸರ್ವರಿಗೂ ಪರಿಚಿತರಾಗಿ ಎಲ್ಲರ ಆಧಾರ ಅಭಿಮಾನವನ್ನು ಗಳಿಸಿದ್ದೀರಿ. ಕಿನ್ಯ ಶ್ರೀ ಮಲರಾಯ ದುಮಾವತಿ ದೈವಗಳ ಭಂಡಾರ ಟ್ರಸ್ಟಿನ ಗೌರವಾಧ್ಯಕ್ಷರಾಗಿ ಅದರ ಜೀರ್ಣೋದ್ಧಾರ ಕಾರ್ಯದಲ್ಲಿ ಸಮರ್ಥ ನೇತೃತ್ವ ನೀಡಿ ಸುಂದರವಾಗಿ ಮೂಡಿಬರುವಲ್ಲಿ ಅನನ್ಯ ಕೊಡುಗೆ ನೀಡಿದ್ದೀರಿ. ಮಾಡೂರು ಸಾಯಿಧಾಮ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಮುಕ್ತೇಶ್ವರರಾಗಿ ಪರಿಸರದ ಹಲವಾರು ಧಾರ್ಮಿಕ ಕಾರ್ಯದರ್ಶಿಯಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ತಾವು ಸಲ್ಲಿಸಿದ ಸೇವೆಯು ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯರಾಗಿ ಅವಕಾಶ ಭಾಗ್ಯ ಪಡೆಯುವಂತಾಯಿತು. ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿಗೆ ಅನುದಾನವನ್ನು ಒದಗಿಸಿ ಅಭಿವೃದ್ಧಿಗೆ ಕಾರ್ಯಕರ್ತರಾಗಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲಾ ಮಾತೃಭೂಮಿ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿ, ಮಾತೃಭೂಮಿಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಸಹಕಾರ ಕ್ಷೇತ್ರದಲ್ಲಿ ತಾವು ಯಶಸ್ವಿಯಾಗಿದ್ದೀರಿ. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುಳಿದ ಒಕ್ಕೂಟದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಕ್ರೀಡಾ ಸಂಘಟನೆಯಲ್ಲೂ ಸೇವೆ ಸಲ್ಲಿಸಿದ್ದೀರಿ. ಅಖಿಲ ಭಾರತ ಬಿಲ್ಲವ ಸಂಘ ಕುದ್ರೋಳಿ ಇದರ ಸಂಘಟನಾ ಕಾರ್ಯದರ್ಶಿಯಾಗಿ ಸಮಾಜಕ್ಕೆ ಸೇವಿಸಿದ ಸೇವೆ ಸದಾ ಸ್ಮರಣೀಯ. ರಾಣಿ ಅಬ್ಬಕ್ಕ ಸಾಂಸ್ಕೃತಿಕ ಪರಿಷತ್ ಕಾರ್ಯದರ್ಶಿಯಾಗಿ, ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಮಂಗಳೂರು ತಾಲೂಕು ಇದರ ಅಧ್ಯಕ್ಷರಾಗಿ, ಧರ್ಮ ಪ್ರೇಮಿಯಾಗಿ ಸರ್ವರಿಗೂ ಅಚ್ಚುಮೆಚ್ಚುಗೆಯಾಗಿ ಬೆಳೆದ ತಾವು ಶ್ರೀಮತಿ ಯೋಗಿನಿಯವರನ್ನು ಬಾಳ ಸಂಗಾತಿಯಾಗಿ ಪಡೆದು 2 ಮಕ್ಕಳ ತಂದೆಯಾಗಿ ಆದರ್ಶ ದಾಂಪತ್ಯ ಜೀವನ ಸವಿಯನ್ನು ಕಂಡವರು. ನಮ್ಮ ಯಕ್ಷಗಾನ ಸಂಘದ ನೇತೃತ್ವದಲ್ಲಿ 2013ರಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣೋತ್ಸವದ ಯಶಸ್ವಿಯಾಗಿ ಕೈಜೋಡಿಸಿದವರು. ಕಳೆದ ವರ್ಷ ಸುವರ್ಣ ಮಹೋತ್ಸವದ ಗೌರವಾಧ್ಯಕ್ಷರಾಗಿ ಮಾರ್ಗದರ್ಶಕರಾಗಿ ಮುನ್ನಡೆಸಿದವರು ತಾವು. ತಮ್ಮ ಸೇವಾ ತತ್ಪರತೆಗೆ ಕಾರ್ಯಕೌಶಲ್ಯತೆಗೆ ಅರ್ಹರಾಗಿದ್ದೀರಿ. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಆಯೋಗದ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡ ತಮಗೆ ಆರ್ಥಿಕ ಅಭಿನಂದನೆಗಳು. ತಮ್ಮ ಸೇವಾ ಅವಧಿಯಲ್ಲಿ ಸಮಾಜಕ್ಕೆ ಮತ್ತಷ್ಟು ನ್ಯಾಯಪರ ಸೇವೆ ಒದಗಿಸುವ ಅವಕಾಶವು ಒದಗಿಸಲಿ ಎಂದು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ತಮಗೆ ದೀರ್ಘಾಯುರೋಗ್ಯವನ್ನು ಸಂಪಾದಿಸಲಿ ಎಂದು ಕರುಣಿಸುತ್ತಾ ಹಾರೈಸಿದ ಅಭಿಮಾನ ಸಮ್ಮಾನ ಪತ್ರ. ಅಧ್ಯಕ್ಷರು ಸರ್ವ ಸದಸ್ಯರು ದುರ್ಗಾ ಪರಮೇಶ್ವರಿ ಯುವಕ ಮಂಡಲ ರಿಜಿಸ್ಟರ್ ಕಿನ್ಯ. ಇದೀಗ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರ ಸಮ್ಮಾನ ಪತ್ರ ಶ್ರೀಮತಿ ರೇವತಿ ಇವರಿಂದ ವಾಚನ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ 51ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಮುಂದಾಳು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ ಆದರಾಭಿಮಾನದಿಂದ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೇ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿ ಸರ್ವಮಾನ್ಯರಾಗಿ ತಾವು ಬೆಳೆದ ಎತ್ತರ ಬಹಳ. ತಮ್ಮ ಸೇವಾ ಕೈಂಕರ್ಯಗಳಿಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ
ನಿಯುಕ್ತಿಯಾದ ತಮಗೆ ನಮ್ಮೆಲ್ಲರ ಆರ್ಥಿಕ ಅಭಿನಂದನೆಗಳು. ಕಲ್ಲೆಕಾರುಗುತ್ತು ಶ್ರೀಮತಿ ರತ್ನಾವತಿ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಪದವಿ ವ್ಯಾಸಂಗ ಪಡೆದು ತಾವು ವೃತ್ತಿ ಸೇವೆಯಾಗಿ ಶಿಕ್ಷಣ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡಿರಿ. ಎಳವೆಯಿಂದಲೇ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು 1991ರಲ್ಲಿ ತಮ್ಮ ಮಾತೃಶ್ರೀಯವರ ಹೆಸರಿನಲ್ಲಿ ರತ್ನ ಟ್ಯುಟೋರಿಯಲ್ ಅನ್ನು ಆರಂಭಿಸಿ ಯಶಸ್ವಿಯಾಗಿ ಮುನ್ನಡೆಸಿದ್ದೀರಿ. ಮುಂದಕ್ಕೆ ಅದುವೇ ರತ್ನ ಎಜುಕೇಷನ್ ಟ್ರಸ್ಟ್ ಆಗಿ, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಾಗಿ, ಪ್ರಾಥಮಿಕ ಪ್ರೌಢಶಿಕ್ಷಣ ಸಂಸ್ಥೆಯಾಗಿ ಮಧ್ಯಮ ವರ್ಗದ ಬಂಧುಗಳಿಗೆ ಆಶಾದಾಯಕ ಜ್ಞಾನಾರ್ಜನೆಯ ಕೇಂದ್ರವಾಗಿ ಬೆಳೆಸಿದ್ದೀರಿ. ತಮ್ಮ ಸಂಸ್ಥೆಯಲ್ಲಿ ಕ್ರೀಡೆ, ಸಂಸ್ಕೃತಿ, ಸಂಸ್ಕಾರದ ಚಟುವಟಿಕೆಗಳ ಜತೆಗೆ ಸರ್ವಧರ್ಮದ ಹಬ್ಬವನ್ನು ಆಚರಿಸುವ ಮೂಲಕ ಸೌಹಾರ್ದತೆಯನ್ನು ಸಾಧಿಸಿದ ಹರಿಕಾರ ತಾವು. ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೆ ನಿರಂತರ ಬೆಂಬಲವಾಗಿದ್ದ ತಾವು ದೇರಳಕಟ್ಟೆಯಲ್ಲಿ ರೋಟರಿ ಸಂಸ್ಥೆಯ ಸ್ಥಾಪಕರಲ್ಲಿ ಒಬ್ಬರಾಗಿ ಅಧ್ಯಕ್ಷರಾಗಿ ದೇರ್ಲಕಟ್ಟೆ ರೋಟರಿ ಕ್ಲಬ್ ಅನ್ನು ಬಹಳ ಎತ್ತರಕ್ಕೆ ಬೆಳೆಸಿದ ಗರಿಮೆ ತಮ್ಮದು. ಉಲ್ಲಾಲ ವಲಯ ಬಂಟರ ಸಂಘದ ಸಕ್ರಿಯ ಸದಸ್ಯರಾಗಿ ಎರಡು ವರ್ಷ ಅವಧಿಗೆ ಯಶಸ್ವಿ ಅಧ್ಯಕ್ಷರಾಗಿ ಬಂಟರ ಭವನಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು ತಾವು. ಹರೆಕಳ ಸಂಪಿಗೆದಡಿ ಅರ್ಧನಾರೀಶ್ವರ ಕ್ಷೇತ್ರ ತಲಪಾಡಿ ಕಂಬಲ ಸಮಿತಿಯ ಅಧ್ಯಕ್ಷರಾಗಿ 10 ಹಲವು ಸಂಘ ಸಂಸ್ಥೆಗಳ ಮಾರ್ಗದರ್ಶಕರಾಗಿ ಮುನ್ನಡೆಸಿದ ಹಿರಿಮೆ ತಮ್ಮದು. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿಯೂ ಸುಮಾರು 3,000ಕ್ಕೂ ಅಧಿಕ ಕುಟುಂಬಗಳಿಗೆ ಆಹಾರ ಸಾಮಗ್ರಿ ಒದಗಿಸಿ ಮಾನವೀಯತೆಯ ಸೇವೆಯನ್ನು ಮಾಡಿದವರು. ನಮ್ಮ ಯಕ್ಷಗಾನ ಸಂಘದ ನೇತೃತ್ವದಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣೋತ್ಸವ ಯಶಸ್ಸಿಗೆ ಕೈಜೋಡಿಸಿ ಕಳೆದ ವರ್ಷ ನಡೆದ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಯಶಸ್ಸಿಗೆ ನಮ್ಮೊಂದಿಗೆ ಮಾರ್ಗದರ್ಶನ ನೀಡಿದ ತಮ್ಮ ಸೇವೆ ಅನನ್ಯ, ಅವಿಸ್ಮರಣೀಯ. ರಾಜಕೀಯ ಕ್ಷೇತ್ರದಲ್ಲಿಯೂ ಅಜಾತ ಶತ್ರುವಾಗಿ, ಭಾರತೀಯ ಜನತಾ ಪಕ್ಷದ ಹಿರಿಯ ಮುಂದಾಳುವಾಗಿ, ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪನವರಿಗೂ ಅತ್ಯಂತ ಆಪ್ತರಾಗಿ ಗುರುತಿಸಿಕೊಂಡವರು ತಾವು. ಶ್ರೀಮತಿ ಸೌಮ್ಯರನ್ನು ಬಾಲಸಂಗತಿಯಾಗಿ ಪಡೆದು ಆದರ್ಶ ದಾಂಪತ್ಯ ಬದುಕಿನಲ್ಲಿ 2 ಗಂಡು ಮಕ್ಕಳನ್ನು ಪಡೆದ ಸುಖಿ ದಾಂಪತ್ಯ ತಮ್ಮದು. ತಮ್ಮ ವ್ಯಕ್ತಿತ್ವಕ್ಕೆ ಅರ್ಹವಾಗಿಯೇ ಕರ್ನಾಟಕ ರಾಜ್ಯ ಹಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ತಮಗೆ ಅಭಿನಂದನೆಗಳು. ತಮ್ಮ ಸೇವಾ ಅವಧಿಯಲ್ಲಿ ನಿಗಮವು ಅತ್ಯುನ್ನತ ಅಭಿವೃದ್ಧಿಯನ್ನು ಸಾಧಿಸಲಿ. ತಮ್ಮ ಜನಸೇವೆ ಮತ್ತಷ್ಟು ಮಾದರಿಯಾಗಿ ಮುಂದುವರಿಯಲಿ. ತಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾಪರಮೇಶ್ವರಿ ದೇವಿಯು ನಿಮಗೆ ದೀರ್ಘಾರೋಗ್ಯವನ್ನು ಸಂಪದವನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ಆದರಾಭಿಮಾನದಿಂದ ಅರ್ಪಿಸುವ ಸನ್ಮಾನ ಪತ್ರ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ. ಶ್ರೀಮತಿ ಪ್ರಜ್ಞಾ ಇವರಿಂದ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯರ್ ಇವರ ಸನ್ಮಾನ ಪತ್ರ. ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ 51ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮುಂದಾಳು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯರು ಇವರಿಗೆ ಆದರಾಭಿಮಾನದಿಂದ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಎಲ್ಲರ ಪ್ರೀತಿಯ ಸಂತೋಷನ್ನ ಆಗಿ ಸಾಮಾಜಿಕ, ಧಾರ್ಮಿಕವಾಗಿ ಸೇವಾ ತತ್ಪರತೆಯಲ್ಲಿ ತಮ್ಮದೇ ಕೊಡುಗೆ ನೀಡಿ ರಾಜಕೀಯವಾಗಿ ಸಂಘಟನಾ ಚತುರನಾಗಿ ಛಾಪು ಮೂಡಿಸಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರಾಗಿ ನೇಮಕವಾದ ತಮಗೆ ಹಾರ್ದಿಕ ಅಭಿನಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಬುಲೇರಿಬೀಡಿನ ಶ್ರೀ ಉಕ್ರಪ್ರ ರೈ ಶ್ರೀಮತಿ ಸರೋಜಾ ದಂಪತಿಗಳ ಕಿರಿಯ ಪುತ್ರರಾಗಿ ಜನಿಸಿದ ತಾವು ಪಾಣೇಲ ಬರಿಕೆ ಮತ್ತು ಪಜೀರು ಶಾಲೆಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದಿರಿ. ಹರೇಕಳ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಮತ್ತು ಮಂಗಳೂರು ಸರಕಾರಿ ಕಾಲೇಜಿನಲ್ಲಿ ಮುಂದಿನ ಹಂತದ ವಿದ್ಯಾಭ್ಯಾಸ ಪೂರೈಸಿ ಉದ್ಯೋಗ ನಿಮಿತ್ತ ಹಲವು ವರ್ಷಗಳ ಕಾಲ ವಿದೇಶದಲ್ಲಿದ್ದು ನಂತರ ಪಜೀರಿನ ಕುವೆತ್ತಬೈಲಿನಲ್ಲಿ ನೆಲೆಸಿ ಕೃಷಿ ಚಟುವಟಿಕೆಯೊಂದಿಗೆ ಸ್ವಂತ ಉದ್ಯಮವನ್ನು ಕಟ್ಟಿ ಬೆಳೆಸಿದಿರಿ. ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಬೆಳೆದು ಸಮಾಜ ಸೇವೆಯಲ್ಲಿ ನಿರಂತರ ತೊಡಗಿಸಿಕೊಂಡಿದ್ದೀರಿ. ಪರಿಸರದ ಹಲವು ಸಂಘಟನೆಗಳಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡು ಎಲ್ಲರಿಗೂ ಆತ್ಮೀಯರಾಗಿ ಎಲ್ಲದಕ್ಕೂ ಸೈ ಎನಿಸಿಕೊಂಡಿರಿ. ಧಾರ್ಮಿಕ ಕ್ಷೇತ್ರಗಳಲ್ಲಿ ತಾವು ಸಲ್ಲಿಸಿದ ಸೇವೆ ಅಪಾರ. ಮಜಿ ಶ್ರೀ ಮಹಾಮಾಯಿ ದೇವಸ್ಥಾನ, ಕುರ್ನಾಡು ಶ್ರೀ ಸೋಮನಾಥ ದೇವಸ್ಥಾನ, ಬೋಳಿಯಾರು ಶ್ರೀ ಮಾಡದಗುಡ್ಡೆ, ಪೂಮಾಣಿ ಕಿನ್ನಿಮಾಣಿ ದೈವಸ್ಥಾನ ಮುಂತಾದ ಶ್ರದ್ಧಾ ಕೇಂದ್ರಗಳ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮ ಕೊಡುಗೆ ಅನನ್ಯ. ಪಜೀರು ಸುದರ್ಶನ ನಗರದ ಶ್ರೀ ಕೃಷ್ಣ ಭಜನಾ ಮಂದಿರದ ಪುನರ್ನಿರ್ಮಾಣ ಕಾರ್ಯದ ನೇತೃತ್ವ ತಮ್ಮ ನಾಯಕತ್ವಕ್ಕೆ ಸಾಕ್ಷಿ.
ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡು ತಳಮಟ್ಟದ ಕಾರ್ಯಕರ್ತರಾಗಿ ಬೆಳೆದು ಪಜೀರು ಗ್ರಾಮದ ಪಂಚಾಯತಿನ ಸದಸ್ಯರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸಿ ಹೊಸ ಎತ್ತರಕ್ಕೆ ಬೆಳೆಸಿ ಕಾರ್ಯಕರ್ತ ಬಂಧುಗಳಿಗೆ ಆತ್ಮೀಯ ಸಂತೋಷಣ್ಣನಾಗಿ ಬೆಳೆದದ್ದು ಈಗ ಇತಿಹಾಸ. ಶ್ರೀಮತಿ ವೀಣಾ ಎಸ್ ರೈ ಯವರನ್ನು ಬಾಳ ಸಂಗಾತಿಯಾಗಿ ಪಡೆದು 2 ಮಕ್ಕಳ ತಂದೆಯಾಗಿ ಆದರ್ಶ ದಾಂಪತ್ಯ ತಮ್ಮದು. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ನಿಮ್ಮ ಕಾರ್ಯವೈಖರಿ, ಸಂಘಟನಾ ಚತುರತೆ, ಪರೋಪಕಾರ ಗುಣ, ನಿಷ್ಕಲ್ಮಶ ಸೇವೆಯ ಪ್ರತಿಫಲವಾಗಿ ಕರ್ನಾಟಕ ರಾಜ್ಯದ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರಾಗಿ ಹೊಣೆಗಾರಿಕೆಯನ್ನು ವಹಿಸಿಕೊಂಡ ತಮಗೆ ಹಾರ್ದಿಕ ಅಭಿನಂದನೆಗಳು. ತಮ್ಮ ಅಧಿಕಾರಾವಧಿಯಲ್ಲಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತಷ್ಟು ಪ್ರಗತಿ ಪಥದಲ್ಲಿ ಮುಂದುವರಿಯಲಿ. ತಮಗೆ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ದೀರ್ಘಾಯುರಾರೋಗ್ಯ ಸಂಪದವನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ಆದರಾಭಿಮಾನದಿಂದ ಅರ್ಪಿಸುವ ಸಮ್ಮಾನ ಪತ್ರ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ. ಅಧ್ಯಕ್ಷರು ಮತ್ತು ಅತಿಥಿ ಗಣ್ಯರು ಎಲ್ಲರೂ ಸೇರಿ 3 ಮಂದಿ ನಮ್ಮವರು, ನಮ್ಮ ಆತ್ಮೀಯರು, ಗಣ್ಯ ಸಾಧಕರು, ಸರಕಾರದ ಅತ್ಯುನ್ನತ ಹುದ್ದೆಯನ್ನು ವಹಿಸಿಕೊಂಡವರು, ಅವರಿಗೆ ಸಮ್ಮಾನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮೊದಲಿಗೆ ಶಾಲು, ಶ್ರೀಯುತ KT ಸುವರ್ಣರು, ಯಶಸ್ವಿ ಉದ್ಯಮಿ, ಯಶಸ್ವಿ ಧಾರ್ಮಿಕ ಸಾಮಾಜಿಕ ಮುಂದಾಳು, ನಮ್ಮವರು ಎನ್ನುತ್ತಾ ಹೆಮ್ಮೆಯಲ್ಲಿ ನಮ್ಮ ಅಭಿಮಾನದ ಸಮ್ಮಾನ ಗೌರವ. ಶಾಲು, ಹಾರ, ಪೇಟ, ಫಲವಸ್ತು, ಸನ್ಮಾನ ಪತ್ರ. ಶಾಲು, ಹಾರ, ಪೇಟ, ಸ್ಮರಣಿಕೆ, ಸಮ್ಮಾನ ಪತ್ರ. ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕಲ್ಲೆಕಾರಗುತ್ತು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮೂಡಿಸಿ ತನ್ನ ಸೇವಾ ಕಾರ್ಯಕ್ರಮಗಳ ಮೂಲಕವಾಗಿ ರಾಜಕೀಯವಾಗಿಯೂ ಬೆಳೆದದ್ದು. ರಾಜಕೀಯವಾಗಿ ಶ್ರೀಯುತ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀಯುತ BS ಯಡಿಯೂರಪ್ಪ ಇವರಿಗೆ ಆಪ್ತರಾಗಿ, ಅವರ ಅತ್ಯಂತ ನಿಕಟವರ್ತಿಯಾಗಿ ಇದೀಗ ಕರ್ನಾಟಕ ರಾಜ್ಯದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಬಹಳ ಉನ್ನತ ಹುದ್ದೆಯನ್ನು ಅಲಂಕರಿಸಿಕೊಂಡ ಶ್ರೀಯುತ ಕಲ್ಲೆಕಾರಗುತ್ತು ರವೀಂದ್ರ ಶೆಟ್ಟಿ ಇವರಿಗೆ ಸಮ್ಮಾನ ಗೌರವ. ಮುಂದಕ್ಕೆ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಕಾರ್ಯಕರ್ತರ ಆತ್ಮೀಯ ಸಂತೋಷಣ್ಣ ಇವರಿಗೆ ಶಾಲು, ಹಾರ, ಪೇಟ, ಶಾಲು, ಹಾರ, ಪೇಟ, ಫಲವಸ್ತು, ಸ್ಮರಣಿಕೆ, ಸಮ್ಮಾನ ಪತ್ರ. ಶಾಲು, ಹಾರ, ಪೇಟ, ಸ್ಮರಣಿಕೆ, ಫಲವಸ್ತು. 3 ಮಂದಿ ಸಾಧಕರು
ಇನ್ನಷ್ಟು ಹೆಚ್ಚಿನ ಸಾಧನೆಯ ಮೂಲಕ ಸಮಾಜಕ್ಕೆ ಮತ್ತಷ್ಟು ಕೊಡುಗೆಯನ್ನು ನೀಡಲಿ ಎನ್ನುವಂಥ ಕೆಚ್ಚದಲ ಪಾತ್ರೆಂದೆ ಬಾರಿ ಪೊರ್ಲುಡು ಎಂಕ್ಲೇನು ಮುಲ್ಪ ಅಭಿನಂದನೆ ಮಂತಾರೆ ಎಂಕ್ಲು ಬೇತೆ ಬೇತೆ ಕ್ಷೇತ್ರಡ್ ಸಮಾಜಮುಖಿ ಆದ ಎಂಕ್ಲೇನು ತೊಡಗಿಸಿ ನಡೆದವರ ಎಂಗ್ಲ ದೇವೇರನ ಆಶೀರ್ವಾದಡು ಎನ್ನ ಅಪ್ಪಮ್ಮನ ಆಶೀರ್ವಾದಡು ಇನಿ ಕರ್ನಾಟಕ ಸರ್ಕಾರದ ಅಲೆಮಾರಿ ಬೊಕ್ಕ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯರೇ ಒಂಜಿ ಆತನೊಂದು ಪಣೊಂದು ಅದು ಒಟ್ಟಿಗೆ ಕರಿನ ಸರ್ತಿ ಮುಲ್ಪ ಆಯ್ನಂಚಿನ ಶ್ರೀನಿವಾಸ ಕಲ್ಯಾಣೋತ್ಸವ ದುಪ್ಪು 5 ಬೊಕ್ಕ ಕರಿಸರ್ತಿ ಆಯ್ನಂಚಿನ 50ನೇ ವರ್ಷದ ನಮ್ಮ ಒಂಜಿ ಸಂಘಟನೆದ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕೇಂದ್ರದ 50ನೇ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಇಟ್ಲ ಎಂಕು ಭಾಗವಹಿಸ್ಯಾರೆ ಬಾಬನಕ್ಲು ಮಾತೆಲ್ಲ ಸೇರಿದ ಅವಕಾಶ ಮಂತು ಕೊಡ್ತಾರೆ ನನ್ನ ಈ ಸಂಘಟನೆ ಒಟ್ಟಿಗೆ ಸದಾ ಉಪ್ಪೆ ಒವ್ವೇ ಕಾರ್ಯಕ್ರಮಕ್ಕೆ ಎತ್ತನಲ್ಲ ಯಾಪಲ ಬಸದ ಸಹಕಾರಣ ವೈಯಕ್ತಿಕವಾದ ಕೊರಪೆ ಅಂತ ಪಣಂದು ಈ ಒಂಜಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಶ್ರೀ ದೇವಿನ ಆಶೀರ್ವಾದ ನನಾತಿ ಅಡ್ಡೆ ಇನಿ 51 ನನ್ನ 75 ಶತಮಾನೋತ್ಸವಡು ಮಾತ ವರ್ಷ ಎಲ್ಲ ಬಾರಿ ವಿಜೃಂಭಣೆ ಪೂರೈಸಲಿಕ್ಕೆ ಆವಡು ಈ ಊರದ ಜನಕ್ಕೆ ಒಂಜಿ ಮಾದರಿ ಸಂಘಟನೆ ಆದ ಬುಳೆದು ಬರಡು ಪಣದು ಎಲ್ಲ ನಮ್ಮ ನಂಚಿನ ದೇವದೇವರ ಪ್ರಾರ್ಥನೆ ಮಂತೊಂದು ಈ ಒಂದು ಸಭೆಟ್ಟು ಅಭಿನಂದನೆ ಮಂತ್ರಿಕ್ಕೆ ಪಿರೋರ ಸಂಘಟನೆದ ಮಾತ ಗೌರವವನ್ನು ತಿರುಗಿ ಅಭಿನಂದನೆ ಸಲ್ಲಿಸೋ ಒಂದು ಎನ್ನ ರಡ್ಡ ಪಾತ್ರ ಅಂತವೆ 75 ನೂದಾವಾಡು ಪಂಡದ ಹಾರೈಸಿಯರು ಅವು ಪುರಾಣಗ ನಮಲ ಉಪ್ಪಡು ಪಂಡೊಂದು ಕೇಳೊಂದು ಅವರಿಗೆ ಅಭಿನಂದನೆ ಸೊಲ್ಮೇಲೆ ಸಂದ ಒಂದಿಲ್ಲ ಈತೆ ನಮ್ಮನ್ನು ಉದ್ದೇಶಿಸೋದು ಶ್ರೀಯುತ KT ಸುವರ್ಣರು ದಯದಿದ್ದು 2 ನಿಮಿಷ ಶ್ರೀಯುತ ಸಂತೋಷ್ ಅಣ್ಣೆ. ಅಪ್ಪೆ ದುರ್ಗಾ ಪರಮೇಶ್ವರಿ ಅಪ್ಪನ ಚರಣ ಪಾದ ಕಮಲಾರವಿಂದು ಗಡ್ಡ ಬೋರೊಂದು ವೇದಿಕೆ ರೀತಿನಂಚಿನ ಹಿರಿಯಕ್ಲೆನ ಮಾತೆರನಲ ಕಾರ್ಗೆ ಸಾಷ್ಟಾಂಗ ನಮಸ್ಕಾರ ಮಂತೊಂದು ಕಿರಿಯಕ್ಲೆಗೆ ನಮಸ್ಕಾರ ಮಂತೊಂದು ವೇದಿಕೆದ ಎದುರು ಇಪ್ಪುನಂಚಿನ ಶ್ರದ್ಧೆದ ಅಪ್ಪೆನಕ್ಲೆ ಪ್ರೀತಿದ ಜೋಕ್ಲೆ ಐತ ಒಟ್ಟಿಗೆ ಮಾತ ಎನ್ನ ಸಹೋದರ ಬಂಧುಲೆ ವಿಶೇಷವಾದ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅವು ನಿರಂತರವಾದ ಯಥಾ ವರ್ಷರಿಂಚ ಸಮಾಜ ಸೇವಾ ದಿಪ್ಪು ಶ್ರೀನಿವಾಸ ಕಲ್ಯಾಣೋತ್ಸವದ ಮಂತದ ಅವು ಪರಮ ಪವಿತ್ರವಾಯಿನಂಚಿನ ಈ ಶಕ್ತಿ ಬೈದಿನಂಚಿನ ಜಾಗೆ ಈ ಜಾಗೆಡೆ ಬಾಬನ್ನೆ ಪಂಡಿಲೆಕ್ಕನೆ ಬಾಬಣ್ಣನ ಪಾತ್ರಲ್ಲ ಪೊಟ್ಟ ಒಂದೆ ದೇವರನ ಕೈಪತ್ತಿನಂಜನ ಪೂಜಾರನ್ನ ಪಾತ್ರಲ್ಲ ಪೊಟ್ಟ ಒಂದೆ ವಿಶೇಷವಾಯಿನ ಶಕ್ತಿ ಇತ್ತನಂಚಿನ ಜಾಗೆ ಇನಿ ಎಂಚಿನಾನೆಲ್ಲ ನಂಗೆ ಗೌರವ ಮಂತ ಇರ್ನಾಂಡ ಅವು ಮಾತ ನಿಕ್ಲೆಗೆ ಅರ್ಪಣೆ ಹೊರತು ಇನಿ ಸಂತೋಷ್ ಕುಮಾರ್ನ ವೈಯಕ್ತಿಕವಾದ ದಾಲಾಜ್ಜಿ ನಿಕ್ಲು ಮಾತೆಲ್ಲ ಪ್ರೀತಿ ಆಶೀರ್ವಾದ ಮಂತನೆಟ್ಟು ನಿಕ್ಲು ಪ್ರೀತಿ ಸಹಕಾರ ಮಂತನೆಟ್ಟು ರಾಜಕೀಯ ಆದಿಪ್ಪು ಸಾಮಾಜಿಕ ಆದಿಪ್ಪು ಧಾರ್ಮಿಕ ಆದ ನಮ್ಮ ತೋಜಿದು ಬರೆಯರ ಕಾರಣ ಇನಿ ವಿಶೇಷವಾದ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿದ ಚೇರ್ಮನ್ ಆದ ನಾನಾಥ ಸಮಾಜ ಸೇವೆ ಮಾಡ್ಕೊಂಡು ಶಕ್ತಿನ ಪರಮಾತ್ಮೆ ನಿಕ್ಲಿನ ಆಶೀರ್ವಾದ ಕೊರಡು ಪಂಡದು ನಿಕ್ಲೆ ಒಟ್ಟಿಗೆ ನಿತ್ಯ ನಿರಂತರವಾದ ಯಾನು ಉಲ್ಲೆ ಪಣ್ಣೊಂದು ಪಾತ್ರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರೆರೆಗ್ಲ ವಿಶೇಷವಾದ ಉಡಲ್ ದಿಂಜಿನ ಸೊಲ್ಮೇಲಿನ ಸಂದಾದ ಎನ್ನ ಪಾತ್ರವಂತವೇ ಜೈ ಹಿಂದ್ ಜೈ ಕರ್ನಾಟಕ ಸೊಲ್ಮೇಲು ಸಂತೋಷಣ ಈರಿನ ಸಹಕಾರ ಪಲ ಬೋಡು ಪಣ್ಣೊಂದಿಗೆ ಏನೊಂದು ಇತ್ತೆ ಶ್ರೀಯುತ KT ಸುವರ್ಣ ನಮ್ಮನ್ನು ಉದ್ದೇಶಿಸಾದ 2 ಪಾತ್ರ ಇನಿ ಮಾತೆರ್ಲ ಪಾತಿರೇರು ಎಂಕ್ಲೆ ಈ ಬಾಗೋಡು ಇನಿ ಬಾಬಣ್ಣೆ ಪಂಡ ಎಂಕ್ಲೆ ಭಾರಿ ಆತ್ಮೀಯರು ದಯ ಪಂಡ ಇಡೀ ಕಿನ್ಯ ಮಲ್ರಾಯ ಧೂಮಾವತಿ ಅವಡು ಈ ಭಾಗದ ಯಕ್ಷಗಾನದ ಅವಡು ಪ್ರತಿ ಒಂಜಗ್ಲ ಬಾಬಣ್ಣೆ ಪಂಡಿ ಬಟ್ಟಿಗೆ ಎಂಕ್ಲೆಗೆ ಅವು ದಾದವಣ್ಣ ತಪ್ಪಂದೆ ಆಪಂಡ ಆತ ಒಂಜಿ ಸಿಸ್ಟಮ್ದ ಆ ಒಂಜಿ ನಿಯತದ ಜನ ಅಂಚದೆ 6 ಪಣ್ಣಕ್ಕೆ ಅನ್ನು ಒಯ್ಕ್ಲ ತಪ್ಪಂದೆ ಪ್ರತಿ ಒಂಜಿಲ್ಲ ಯಾನಾರಿಗೆ ಆರ್ಪಂಡ ಭಾರಿ ದೈವ ಭಕ್ತಿ ಅಂಚನೆ ಆರ್ನ ಪ್ರತಿ ಒಂಜಿ ಆ ನಿಯತ್ಗೆ ನಮ್ಮ ತರ ಬಗ್ಗದು ಇನಿ ಇಂಚಿನ ಕಾರ್ಯಕ್ರಮದ ಮೂಲ ಭಾರಿ ಪೊರ್ಲೋಡು ಎಂಗ್ಲೆಗೆ ಅಭಿನಂದನೆ ಸನ್ಮಾನ ಮಲ್ತೇರು ಇಂದು ಸನ್ಮಾನ ಪಂಡ ಎಂಗ್ ಭಾರಿ ಆತ್ಮೀಯತೆದ ಆ ಸನ್ಮಾನ ನನ್ನ ಎನ್ನ ಇಲ್ಲದ ಎಂಗ್ಲ ಊರ್ದಾದ ಪಂಪಣ ಭಾರಿ ಅಭಿಮಾನಡು ಎಂಗ್ಲನೇನು ಸ್ವೀಕಾರ ಮಾಡ್ತದ ಭಾರಿ ಖುಷಿ ಆತಂಡು ಭಾರಿ ಸಂತೋಷಲ ಆತಂಡು ಅಂಚಾದ ದುಂಬುದ ದಿನಟು ಯಾನ ಮಲ್ಪನ ಕರ್ನಾಟಕ ರಾಜ್ಯದ ಆ ಹಿಂದುಳಿದ ವರ್ಗದ ನಮ್ಮ ಸಮಾಜಗೂ ಅಂಚನೆ ಊರ್ದ ಏರ್ ಸಾಧ್ಯ ಆಪಣಾತ್ ಎನ್ನಾತ್ ಸಹಾಯ ಮಲ್ತದು ಈ ಊರುಗಳ ಈ ಪರಿಸರದಲ್ಲ ಮಾತಿನೆಲ್ಲ ಆತ್ಮೀಯತೆ ದೊಡೊಂದು ದುಂಬು ಇಂಚಿನ ಈ ದುರ್ಗಾ ಪರಮೇಶ್ವರಿ ಯಕ್ಷಗಾನ ನನಾತು ಎತ್ತರಗ ಬೊಳೆದು ದೇಶಡು ಎಡ್ಡೆ ಪುದರ್ ಬರಡು ಮಾತ್ರಲ ದೇವರಿಗೆ ಎಡ್ಡೆ ಮಲ್ಪಣದ ದೇವರಡ ಪ್ರಾರ್ಥನೆ ಮಂತೊಂದು ಎನ್ನ ಒಂದೆರಡು ಪಾತ್ರ ಜೈ ಹಿಂದ್. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾದ ನನಲಾತೆಡ್ಡೆ ಜನಸೇವೆ ಮನ್ಪಡಾರಿಗೆ ನನ್ನದುಂಬುಗಳ ಎಂಗಲ ಆರಾಧ್ಯ ಮಾತೆ ನನಲಾತು ಉನ್ನತ ಹುದ್ದೆಲಿನ ಅಲಂಕಾರ ವಿಸಲಕ್ಕೆ ಆಶೀರ್ವಾದ ಮನ್ಪಡು ಬಣ್ಣದು ಅರ್ನ ಪಾತ್ರೆಗೂ ಸೊಲ್ಮೆ ಸಂದ ಒಂದು ನಡುಟು ಒಂಜಿ ಕಾರ್ಯಕ್ರಮ ಉಂಡು ಬಹುಮಾನ ವಿತರಣೆ ಅವೇನು ಇಂಕುಲ ಅಧ್ಯಕ್ಷರನ ಭಾಷಣ ಹೊಡೆದು ಬೊಕ್ಕ ಮನ್ಪುವ ಅಧ್ಯಕ್ಷರನ ಭಾಷಣ ಹೊಡೆದು ಬೊಕ್ಕ ಬಹುಮಾನ ವಿತರಣೆ ಆಪಣ ಬಣ್ಣದು
ಇತ್ತೆ ನಮ್ಮ ಆರು ನನೊಂಜಿ ಕಾರ್ಯಕ್ರಮಕ್ಕೂ ಪೋಯರೈತೆ ನಾಡಲ್ಲ ನಮ್ಮ ಮಿತ ಅಭಿಮಾನ ದೀದಿ ಈತು ಬರ್ತು ಕುಲ್ಲುದೇರು ಶ್ರೀತಕ್ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅರೆಗೆ ಸ್ಮರಣಿಕೆ ಕೊಡ್ದು ಅರೇನು ಬೀಳ್ಕೊಡುವಂತ ಕೇಳೋದಿಲ್ಲ. ಸ್ಮರಣಿಕೆ ಒಂಜಿ ಕೊರಲಿ ಬೇಗ ಈಜಿ ಅರನ ಸ್ಮರಣಿಕೆ ಆ ಕಡೆ ಆತನು ಅರೇನು ಅತ್ಯಂತ ಅಭಿಮಾನೋಡು ಬೀಳ್ಕೊಡೋದಿಲ್ಲ. ಇತ್ತೆ ಈ ಒಂಜಿ ಸಭೆಲೇಸದ 51ನೇ ವರ್ಷದ ವಾರ್ಷಿಕೋತ್ಸವದ ಸಭೆಲೇಸದ ಗುರುಕಾರ್ಮೆಯನ್ನು ವಹಿಸೊಂದು ಬಾರಿ ಪೊರ್ಲೋಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾದ ನಡಪಾದ ಕೊರನಂಚಿನ ನಮ್ಮ ಅರೆಯಾದ ನಮ್ಮ ಕೈತಾಲ್ದ ಶ್ರೀ ಶಾರದಾ ವಿದ್ಯಾಲಯದ ಪದವಿ ಕಾಲೇಜದ ಪ್ರಾಂಶುಪಾಲರಾದ ಡಾಕ್ಟರ್ ಕಬ್ಬಿನಾಲೆ ಬಾಲಕೃಷ್ಣ ಭಾರದ್ವಾಜ್ ನಮ್ಮನ್ನು ಉದ್ದೇಶಿಸಾದ ಗುರುಕಾರ್ಮೆದ ಪಾತ್ರ ಪನ್ನೋಡು ಪಣದಕ್ಕೆ ಏನೊಂದಿಲ್ಲ. ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಮುಂದಿರುವಂತಹ ಯಕ್ಷಗಾನದ ಮನಸ್ಸುಗಳೇ ನಮಸ್ಕಾರ. ಇದು ಅಧ್ಯಕ್ಷ ಭಾಷಣ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾನು ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ. 4 ಪಾಯಿಂಟ್ಸ್ಗಳನ್ನು ಹೇಳಿ ಬಿಟ್ಟು ನನ್ನ ಯಕ್ಷಗಾನದ ಭಾಷಣವನ್ನು ಇನ್ನೊಮ್ಮೆ ನಾನು ಬಂದು ಮಾತಾಡ್ತೇನೆ. ಇವತ್ತು ಬ್ರಹ್ಮ ವಿಷ್ಣು ಮಹೇಶ್ವರಾದಿಯಾಗಿ ಮೂವರನ್ನು ನೀವು ಗೌರವಿಸಿದ್ದೀರಿ. ಈ ನೆಲದ ಸೇವೆಯನ್ನು ಮಾಡಿದ್ದರಿಂದ ಅವರು ಇವತ್ತು ಪದೋನ್ನತಿಗೊಂಡಿದ್ದಾರೆ. ಈ ಮೂವರಿಗೂ ಕೂಡ ಕೆಲವೇ ವರ್ಷಗಳಲ್ಲಿ ಖಂಡಿತವಾಗಿಯೂ ಕರ್ನಾಟಕ ರಾಜ್ಯದ ಸಚಿವ ಸ್ಥಾನ ದೊರಕಬೇಕು. ಈ ನೆಲದ ಇನ್ನಷ್ಟು ಋಣ ಅವರು ಭಾಜನರಾಗಬೇಕು. ಸಚಿವರಾಗುವಂತಹ ಎಲ್ಲ ಯೋಗವೂ ಕೂಡ ನಿಮ್ಮಲ್ಲಿದೆ, ನಿಮಗೂ ಸಿಗಬೇಕು, ನಿಮಗೂ ಸಿಗ್ತದೆ. ಈಗಾಗಲೇ ನಿರ್ಗಮಿತಂತಹ ಗಣ್ಯರಿಗೂ ಕೂಡ ಸಿಗ್ತದೆ. ಮೂವರು ಕೂಡ ಈ ಮಣ್ಣಿನ ಸೇವೆಯನ್ನು ಮಾಡಿದ್ದರಿಂದ ನೀವು ಭವಿಷ್ಯದ ಸಚಿವರಾಗ್ತೀರಿ, ಖಂಡಿತ ಆಗಬೇಕು ಅನ್ನೋದಾಗಿ ನನ್ನ ಹರಕೆ. ಆ ಸಚಿವ ಸ್ಥಾನವನ್ನು ಅಲಂಕರಿಸಿದ ಮೇಲೆ ನಿಮ್ಮ ಕೆಲಸ ಇದೆ ಏನು? ಯಕ್ಷಗಾನದ ಕವಿಗಳು ಯಾರು, ಯಕ್ಷಗಾನದ ಅರ್ಥಧಾರಿಗಳು ಯಾರು, ಕಲಾವಿದರು ಯಾರು ಈ ಮಕ್ಕಳಿಗೆ ಗೊತ್ತಿಲ್ಲ. ಆ ಕಲಾವಿದರನ್ನ, ಯಕ್ಷಗಾನ ಕವಿಗಳನ್ನ ಅಥವಾ ಭಾಗವತರನ್ನ, ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಕಲಾವಿದರುಗಳನ್ನು ಪಠ್ಯರೂಪದಲ್ಲಿ ತರುವಂತಹ ಬಹಳ ದೊಡ್ಡ ಕೆಲಸ ನಿಮ್ಮ ಕಡೆಯಿಂದ ಆಗಬೇಕು. ಈ ಮಕ್ಕಳಿಗೆ ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಯಾರು ಅನ್ನೋದಾಗಿ ಗೊತ್ತಿಲ್ಲ, ತೆಕ್ಕಟ್ಟೆ ಆನಂದ ಮಾಸ್ತರು ಯಾರು ಅನ್ನೋದಾಗಿ ಗೊತ್ತಿಲ್ಲ, ರಾಮದಾಸ ಸಾಮಗರು ಯಾರು ಅನ್ನೋದಾಗಿ ಗೊತ್ತಿಲ್ಲ. ಇಂತಹ ಎಷ್ಟೋ ಕಲಾವಿದರುಗಳ ಪರಿಚಯ ನಮ್ಮ ಮುಂದಿನ ಜನತೆಗೆ ನಾವು ಕೊಡಬೇಕಾಗಿದ್ರೆ ಪಠ್ಯರೂಪದಲ್ಲಿ ಅಂತಹ ಗಣ್ಯ ಕಲಾವಿದರುಗಳ ಪರಿಚಯ ಆದಾಗ ಮಾತ್ರ ಮುಂದಿನ ಸಂತತಿಗೆ ಕಲೆಯನ್ನು ನಾವು ತೆಗೆದುಕೊಂಡು ಹೋಗಲಿಕ್ಕೆ ಬಹಳ ಸುಲಭವಾಗ್ತದೆ. ಆ ಕೆಲಸ ಆಗಬೇಕಾಗಿದ್ದರೆ ಇವತ್ತು ರಾಜಕೀಯ ಮುಖಂಡರ ಬಹಳ ಮುಖ್ಯವಾಗಿರುವಂತಹ ಒಲವು ಇದ್ದರೆ ಮಾತ್ರ ಸಾಧ್ಯ. ನೀವು ಈ ಕೆಲಸಕ್ಕಾಗಿ ಆದರೂ ಕೂಡ ಈ ಮೂವರು ಜನ ಮುಂದಿನ ಸಚಿವರಾಗಿ, ಕರ್ನಾಟಕ ರಾಜ್ಯದ ಸಚಿವರಾಗಿ ಇಲ್ಲಿ ನೇಮಕಗೊಳ್ಳಬೇಕಾಗ್ತದೆ. ಸಾಹಿತ್ಯ, ನಮ್ಮ ಯಕ್ಷಗಾನವನ್ನು ನಾವು ಆಳೆತ್ತರಕ್ಕೆ ಬೆಳೆಸಬೇಕಾಗಿದ್ದರೆ ಇನ್ನೊಂದು ಬಹಳ ದೊಡ್ಡ ಕೆಲಸ ಆಗಬೇಕು. ವರ್ಷದ ಈ ನಮ್ಮಲ್ಲಿ ಬೇಕಾದಷ್ಟು ಮೇಳಗಳಿದ್ದಾವೆ. ಈ ಮೇಳಗಳಲ್ಲಿ ಯಾವ ರೀತಿಯಲ್ಲಿ ಚಲನಚಿತ್ರದಲ್ಲಿ ವರ್ಷದ ನಟ, ವರ್ಷದ ನಾಯಕ ನಟ, ವರ್ಷದ ಹಾಸ್ಯ ನಟ ಅನ್ನೋದಾಗಿ ನಾವು ಹೇಳ್ತೇವೆಯೋ, ವರ್ಷದ ಆಕರ್ಷಕವಾಗಿರುವಂತಹ ಸಾಹಿತ್ಯ ಗೀತರಚನಾಕಾರ ಅನ್ನೋದಾಗಿ ಚಲನಚಿತ್ರದಲ್ಲಿ ಇದೆಯೋ, ಅದೇ ಕೆಲಸ ಯಕ್ಷಗಾನದಲ್ಲೂ ಕೂಡ ಆಗಬೇಕು. ಯಕ್ಷಗಾನದಲ್ಲೂ ಕೂಡ ಅದ್ಭುತವಾಗಿರುವಂತಹ ಪ್ರಸಂಗ ಸಾಹಿತ್ಯ, ಅದ್ಭುತವಾಗಿರುವಂತಹ ವರ್ಷದ ಸ್ತ್ರೀವೇಷಧಾರಿ, ವರ್ಷದ ಬಹಳ ಮುಖ್ಯವಾಗಿರುವಂತಹ ಹಾಸ್ಯ ಕಲಾವಿದ, ಈ ರೀತಿಯ ಪ್ರಯೋಗಗಳನ್ನು ನಾವು ಕಂಡುಕೊಂಡಾಗ ಮಾತ್ರ ಯಕ್ಷಗಾನವನ್ನು ಇನ್ನಷ್ಟು ಎತ್ತರಕ್ಕೆ, ರಾಜ್ಯವಲ್ಲ, ದೇಶವಲ್ಲ, ಸಾಗರೋಲ್ಲಂಘನದಲ್ಲಿಯೂ ಕೂಡ ಅದ್ಭುತವಾಗಿ ಪರಿಚಯಿಸುವಂತಹ, ಈ ಕಲೆಯನ್ನು ಪರಿಚಯಿಸುವಂತಹ ಕೆಲಸ ಆಗ್ತದೆ. ಆ ಕೆಲಸಗಳು ನಿಮ್ಮಿಂದ ಸಾಧ್ಯವಾಗಬೇಕು. ಇಷ್ಟು ಮಾತ್ರ ಅಲ್ಲ, ಪ್ರತಿ ವರ್ಷವೂ ಕೂಡ ನಾನು ಎಲ್ಲೆಲ್ಲಿ ಯಕ್ಷಗಾನವನ್ನು ನಾವು ಪ್ರದರ್ಶನ ಮಾಡ್ತೇವೆ, ಯಕ್ಷಗಾನ ಪ್ರಸಂಗವನ್ನು ಯಾವನೋ ಒಬ್ಬ ಬರೀತಾನೆ, ಆದರೆ ಬರೆಯುವಂತಹವನಿಗೆ ನಾವು ಯಾವ ಮರ್ಯಾದೆಯನ್ನು ಕೊಡ್ತೇವೆ? ಇವತ್ತು ಇಲ್ಲಿ ನಾವು ಯಾವುದೋ ಒಂದು ಪ್ರಸಂಗವನ್ನು ಆಡ್ತೇವೆ, ಆದರೆ ಪ್ರಸಂಗವನ್ನು ಯಾರು ಬರೆದಿದ್ದಾರೆ ಅನ್ನೋದಾಗಿ ನಾವು ಹೇಳುವುದಿಲ್ಲ. ಈ ಕೆಲಸಗಳು ಇವತ್ತು ನಾವು ಉದಯವಾಣಿಯಲ್ಲಿ ಇಂತಿಂತಹ ಮೇಳಗಳು, ಇಂತಲ್ಲಿ ಇಂತಹ ಪ್ರಸಂಗ ಪ್ರದರ್ಶನ ಅನ್ನೋದಾಗಿ ನಾವು ಹೇಳ್ತೇವೆ, ಆದರೆ ಯಾವ ಪ್ರಸಂಗವನ್ನು, ಯಾರು ಬರೆದ ಪ್ರಸಂಗವನ್ನು ಅನ್ನೋದಾಗಿ ನಾವು ಹೇಳ್ತಾ ಇಲ್ಲ. ಈ ಕೆಲಸಗಳು
ನಾವು ಆಟ ಆಡುವುದು ಮುಖ್ಯ ಅಲ್ಲ, ಆಡುವ ಪ್ರಸಂಗವನ್ನು ಬರೆದಿರುವಂತಹ ಕವಿಯ ಹೆಸರನ್ನು ಮುದ್ರಿಸುವಂತಹ, ಅದನ್ನು ಪರಿಚಯಿಸುವಂತಹ ಕೆಲಸ ನಮ್ಮ ಕಡೆಯಿಂದ ಇನ್ನಷ್ಟು ಆಗಬೇಕು ಅನ್ನೋದಾಗಿ ಹೇಳುವುದರೊಂದಿಗೆ ಯಕ್ಷಗಾನ ಅಕಾಡೆಮಿಯ ಮೂಲಕವಾಗಿಯೋ ಅಥವಾ ಕಲಾವಿದರನ್ನು ಪರಿಚಯಿಸುವ ಪಠ್ಯರೂಪದಲ್ಲಿ ಪರಿಚಯಿಸುವಂತಹ ಕೆಲಸವೋ ಇದೆಲ್ಲವೂ ಕೂಡ ಇವತ್ತು ಆಗಬೇಕಾಗಿದ್ದರೆ ರಾಜಕೀಯ ಮುಖಂಡರುಗಳ ಬೆಂಬಲ ಬೇಕಾಗ್ತದೆ. ಈಗಾಗಲೇ ನಾನು ಹೇಳಿದ ಹಾಗೆ 3 ಸನ್ಮಾನಿಸಿದ್ದೇವೆ. ಅವರು ಮುಂದಿನ ದಿನಗಳ ಸಚಿವರಾಗಿ ಈ ಕೆಲಸವನ್ನು ಸಾಂಗವಾಗಿ ನೆರವೇರಿಸಲಿ, ಯಕ್ಷಗಾನಕ್ಕೊಂದು ಅದ್ಭುತವಾಗಿರುವಂಥ ಯಶಸ್ಸನ್ನು ದೊರಕಿಸಿಕೊಡಲಿ ಅನ್ನೋದಾಗಿ ಹೇಳುವುದರೊಂದಿಗೆ ಸಾಂಕೇತಿಕವಾಗಿ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಶುಭವಾಗಲಿ. ಯಕ್ಷಗಾನಂ ಗೆಲ್ಗೆ. ಬಹಳ ಯಥೋಚಿತವಾದ ಯಕ್ಷಗಾನ ಕ್ಷೇತ್ರಕ್ಕೆ ಆಗಬೇಕಾದಂತಹ ಕೆಲಸ ಬರೆದ ಪ್ರಸಂಗದ ಕವಿಯ ಹೆಸರು, ಅತ್ಯುತ್ತಮ ವರ್ಷದ ನಾಯಕ ನಟ, ಸ್ತ್ರೀ ಪಾತ್ರಧಾರಿ, ಹೀಗೆ ಎಲ್ಲವೂ ಆಗಬೇಕಾಗಿದೆ. ಇದು ನಾಂದಿಯಾಗಲಿ ಅಂತ ಹೇಳಿಕೊಳ್ಳುತ್ತಾ ಅವರ ಈ ಸಲಹೆ ಮತ್ತು ಸಂದರ್ಭೋಚಿತವಾದಂತಹ ಮಾತುಗಳಿಗೆ ನಾವು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟ್ರೇಷನ್ ಕೆನ್ಯಾ ಇದರ ವತಿಯಿಂದ ಆತ್ಮೀಯವಾದಂತಹ ಅವರಿಗೆ ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಅವರ ಅನುಮತಿಯ ಮೇರೆಗೆ ನಾವು ಕಾರ್ಯಕ್ರಮವನ್ನು ಆಚೆ ಈಚೆ ಮಾಡಿದ್ದೇವೆ. ಇದೀಗ ಬಹುಮಾನ ವಿತರಣೆ, ಇದರ ವರದಿಯನ್ನು ತಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ ಶ್ರೀಯುತ ಹಂಸರಾಜ್ ಕೋಶಾಧಿಕಾರಿ. ಹಾಗೆ ಬಹುಮಾನ ಪಡೆದ ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಆದಷ್ಟು ಎದುರು ಬಂದು ಆದಷ್ಟು ಬೇಗ ಬಹುಮಾನವನ್ನು ಸ್ವೀಕರಿಸಿ ಮುಂದಿನ ಯಕ್ಷಗಾನ ಕಾರ್ಯಕ್ರಮ ಆದಷ್ಟು ಬೇಗ ಆಗುವಂತೆ ನಮ್ಮೊಂದಿಗೆ ಸಹಕಾರ ನೀಡಬೇಕು. ಹಾಗೆಯೇ ಬಹುಮಾನ ವಿತರಣೆಯ ನಂತರ, ಧನ್ಯವಾದ ನಂತರ ಎಲ್ಲರಿಗೂ ಒಂದು ಆತಿಥ್ಯ ಭೋಜನ ಇದೆ. ಎಲ್ಲರೂ ರಾತ್ರಿ ಆ ಒಂದು ಭೋಜನವನ್ನು ಕೂಡ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ, ಭೋಜನ ಸ್ವೀಕರಿಸಿದ ನಂತರ ಮತ್ತೆ ಮನೆಗೆ ಹೋಗುವಾಗಿಲ್ಲ. ಇಲ್ಲಿ ಹನುಮೋದ್ಭವ ಎನ್ನುವಂತಹ ಯಕ್ಷಗಾನ ಪ್ರಸಂಗ ಪ್ರದರ್ಶನ ಆಗಲಿಕ್ಕೆ ಅದಕ್ಕೂ ಸಹಕಾರ ಕೊಡಬೇಕು. ಕೇವಲ ಕಾಲಮಿತಿಯ ಯಕ್ಷಗಾನ ಇದು, ಆ ಚುಟುಕಿನ ಕಾಲಮಿತಿಯ 1.5 ಗಂಟೆಗಳ ಕಾಲಮಿತಿಯ ಯಕ್ಷಗಾನ. ಇದಕ್ಕೆ ನಿಮ್ಮ ಸಹಕಾರ ಬೇಕು. ಇದೀಗ ಹಂಸರಾಜ್ ಕೋಶಾಧಿಕಾರಿಯವರಿಂದ ಬಹುಮಾನದ ವರದಿ. 100 ಮೀಟರ್ ಓಟ ಸಣ್ಣ ಮಕ್ಕಳ ವಿಭಾಗ, ಪ್ರಥಮ ರಿಷಿಕಾ, ದ್ವಿತೀಯ ನಿಯತಿ, ಮಿಶಿಕಾ, ಗಹನ್, 100 ಮೀಟರ್ ಓಟ ಹುಡುಗಿಯರ ವಿಭಾಗ, ಪ್ರಥಮ ಲಿಕಿಶಾ, ದ್ವಿತೀಯ ಅದಿತಿ, ತೃತೀಯ ಭೂಮಿಕಾ ಮತ್ತು ಖುಷಿ. ಹುಡುಗರ ವಿಭಾಗ 100 ಮೀಟರ್ ಓಟ ಯಕ್ಷಿತ್, ಕಶ್ವಿಕ್, ಪ್ರದ್ಯುನ್, ಸಾತ್ವಿಕ್, ದ್ವಿತಿಕ್ ಹಾಗೂ ಮನೀಶ್. ಪ್ರೌಢ ಮಕ್ಕಳ ವಿಭಾಗ ಹುಡುಗಿಯರ 200 ಮೀಟರ್ ಓಟ ಪ್ರೇಕ್ಷಾ, ನಿರೀಕ್ಷಾ, ಲಕ್ಷಿತ್. ಹುಡುಗರ ವಿಭಾಗ 200 ಮೀಟರ್ ಓಟ ವಿಜೇತ್, ಪ್ರನೀಶ್, ಪುನೀತ್. ಮಕ್ಕಳಿರುವ ಬಹುಮಾನ ಇರುವ ಮಕ್ಕಳನ್ನು ಮೇಲೆ ಸಾಲಾಗಿ ಕಳಿಸಿ, ಹೆಸರು ಮತ್ತೆ ಕರೆಯುವ ಸಾಲಾಗಿ ಕಳಿಸಿ. ಸಾಕ್ಷಿತ್, ಅಶ್ವಿತ್, ನವೀನ್. ಕಪ್ಪೆ ಜಿಗಿತ ನಿಯತಿ, ಜತಿನ್, ರಿದಿ ಹಾಗೂ ತನ್ವಿ. ನಿವ್ಯಾ, ವಿವಾನ್, ಮಹೀನ್. ಕಪ್ಪೆ ಜಿಗಿತ ಅದಿತಿ, ಲಿಕಿಶಾ, ಅನ್ವಿಕಾ, ಆದ್ಯ, ಯಶ್ವಿ. ಬಾಲಕರ ವಿಭಾಗ ಯಕ್ಷಿತ್, ದ್ವಿತಿಕ್, ಚಿರಾಯು. ಬಾಲ್ ಪಾಸಿಂಗ್ ಮೇಘಶ್ರೀ, ಹೇಮಾ, ರಮ್ಯಾ. ಸಂಗೀತ ಕುರ್ಚಿ ವರುಣ್, ಅಶ್ವಿತ್, ಉಪೇಕ್ಷಾ.
ಬಲೆ 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 ಅವಳು ನೃತ್ಯ ಪ್ರದರ್ಶನ ಕೊರನ ತಂಡದ ಒಂಜೊಂಜಿ ಜೋಕುಲು ಬತ್ತದಲ್ಲ ಅಕಲ ಸ್ಮರಣಿಕೆ ಥ್ರೋಬಾಲ್ ಶ್ರೀಮತಿ ನಯನ ಮತ್ತು ತಂಡ, ದ್ವಿತೀಯ ಪ್ರಜ್ಞಾ ಹಾಗೂ ತಂಡ, ತೃತೀಯ ಶ್ರೀಮತಿ ರೇವತಿ ಹಾಗೂ ತಂಡ. ಬಹುಮಾನ ವಿತರಣೆ ಇದೆ. ಸಾಂಸ್ಕೃತಿಕ ಪ್ರದರ್ಶನ ಕೊರನ ಜೋಕುಲು ತಂಡ. ಹಗ್ಗಜಗಾಟ ನಯನ ಹಾಗೂ ತಂಡ, ದ್ವಿತೀಯ ಪ್ರಜ್ಞಾ ಹಾಗೂ ತಂಡ. ನಯನ ನಯನ ಹಗ್ಗ ಜಗ್ಗಾಟ ಗುಂಡೆಸೆತ ಪ್ರಥಮ ರೇವತಿ, ದ್ವಿತೀಯ ನಯನ, ತೃತೀಯ ಚೈತ್ರ. ಗುಂಡೆಸೆತ ಪ್ರಥಮ ರೇವತಿ, ದ್ವಿತೀಯ ನಯನ, ತೃತೀಯ ಚೈತ್ರ. ಹಗ್ಗ ಜಗ್ಗಾಟ ಹಿರಿಯರ ವಿಭಾಗ ಶ್ರೀಮತಿ ಸರೋಜಾ ಮತ್ತು ತಂಡ, ದ್ವಿತೀಯ ಶ್ರೀಮತಿ ಮಾಲಿನಿ ಹಾಗೂ ತಂಡ. ಹಗ್ಗ ಜಗ್ಗಾಟ ಹುಡುಗರ ವಿಭಾಗ ಪ್ರಣಮ್ ಹಾಗೂ ತಂಡ, ವರುಣ್ ಹಾಗೂ ತಂಡ. ಮಾಲಿನಿ ತಂಡ ಬಲೆ 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 ಜೋಕುಲ್ ಬಲೆ ಜೋಕುಲ್ ಬಲೆ ಮಾಲಿನಿ ತಂಡ ಬಗ್ಗಲೆ ಕ್ಷಮಾ ತಂಡ, ಆಯ್ದೋಕ ರಿಷಿಕಾ ತಂಡ, ಖುಷಿ ಮೇಘಶ್ರೀ ತಂಡ, ರೀತಿ ತಂಡ. ವರುಣ್ ವರುಣ್ ನೃತ್ಯ ತಂಡದ ಕ್ಷಮಾ ತಂಡ, ಕ್ಷಮಾ ತಂಡದ ಏರಾಳ ಒಂಜಿ ಬತ್ತದ ಸ್ಮರಣಿಕೆ ತೊಲ್ಲೆ ಕ್ಷಮಾ ತಂಡನ ಬಲೆ ರಿಷಿಕಾ ತಂಡ, ಖುಷಿ ಮೇಘಶ್ರೀ, ರೀತಿ ತಂಡ. ಒಂಜೊಂಜಿ ತಂಡದ್ದು ಹೊರದೆ ತೊಂಡೆ ಯಾರು ರಡ್ರಡು ತಂಡ ತಿನ್ನಕ್ಕೂ ಹೊರದೆ ತೊಂಡೆ ಯಾರು ಮಾತಾ ಜೋಕುಲ್ಲ ಸ್ಮರಣಿಕೆ ತೊಲ್ಲೆ ಆಡದ ಮಾತಾಡಲ್ಲ. ಧನ್ಯವಾದ. ಸೊಲ್ಮೇಲು ಶ್ರೀಯುತ ಹಂಸರಾಜ್, ಸಭಾ ಸಂಪ್ರದಾಯದ ಧನ್ಯವಾದ ಶ್ರೀಯುತ ಮೋಹನ್ ಸರ್. ಕ್ಷಮೆ ಕೋರೊಂದು ಈ 51ನೇ ವರ್ಷದ ವಾರ್ಷಿಕ ಸಮಾರಂಭದ ಧನ್ಯವಾದ ಸಮರ್ಪಣೆ. ಈ ಕಾರ್ಯಕ್ರಮಗಳು ಭಾಗವಹಿಸಿದ ನಂಗೆ ಮಾತಿರ್ಲ ಆಶೀರ್ವಾದ ಮಲ್ತಿನಂಜನ ನಮ್ಮ ಬೋಲ್ರೆಂಗಿ ದೈವಸ್ಥಾನದ ದೈವದ ಪಾತ್ರಿ ಶ್ರೀಯುತ ಯಾದವ ಯಾನೆ ಮೈಂದ ಪೂಜಾರಿ ಮೇರೆಗೆ ಗೌರವಪೂರ್ವಕಾಯನ ಸೊಲ್ಮೆಲೆನ ಸಂದಾವನಲ್ಲ ಅಂಚನೆ ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಈ ಯಕ್ಷಗಾನದ ಅಭಿವೃದ್ಧಿಗೆ ಬಡದ ನಮ್ಮ ದಾದ ಮಲ್ಪಡು ಪನ್ಪಣೆಯನ್ನು ನಂಗೆ ಮನವರಿಕೆ ಮಲ್ತುಕೊಳ್ತೇವೆ. ನಮ್ಮರೇನ ಡಾಕ್ಟರ್ ಕಬ್ಬಿನಾಲೆ ಬಾಲಕೃಷ್ಣ ಭಾರದ್ವಾಜ್ ಪ್ರಾಂಶುಪಾಲರೇ ಪ್ರಥಮ ದರ್ಜೆ ಪದವಿ ಕಾಲೇಜ್ ಶಾರದಾ ಪದವಿ ಕಾಲೇಜ್ ಮೇರೆ ಇದನಟ ಪ್ರಾಂಶುಪಾಲರಾದಿತ್ತೇರು. ಇನಿಯವರೆಗೆ ವಿದಾಯ ಕೂಟ ಆದ ಅರು ದುಂಬುಗು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಬೇತೆ ಬೇತೆ ಪೀಠದ ಕನ್ವೀನರ್ ಆದ ಸೇವೆ ಮಲ್ಪೆರುಳ್ಳೇರು. ಅರೆಗೆ ಶುಭ ಹಾರೈಸೊಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ತಿನ ಕೊರ್ನೆಕ್ ಅರೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅಂಚನೆ ಸೇರ್ನ ಸಮಸ್ತ ಪರವಾದ ಹೃತ್ಪೂರ್ವಕ ಸೊಲ್ಮೇಲನ ಸಂದಾವನಲ್ಲ ಅಂಜನೆ ಇನಿ ಈ ಕಾರ್ಯಕ್ರಮದ ವಿಶೇಷ ಭಿನ್ನರಾದ ಬತ್ತಿನಂಚಿನ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಬೌದ್ಧಿಕ ಪ್ರಮುಖ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು ಅಂಚನೆ ವಿಶ್ವನಾಥ ಬೈಲಮೂಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂಚನೆನ ದುಂಬ ಇಂಗ್ಲು ಒಟ್ಟಿಗೆ ಕೆಲಸ ಮಲ್ತಂದಿತ್ತನಾಕಲು ಅಧ್ಯಾಪಕ ವೃತ್ತಿಡು ಎನ್ನ ಸಹೋದ್ಯೋಗಿ ಆದಿತ್ಯನಾರು ಎನ್ನ ಆತ್ಮೀಯರು ಶ್ರೀಯುತ ವಿಶ್ವನಾಥ್ ಬೈಲಮೂಲೆ ಮೇರೆಗಳ ನಿಖಲ ಮಾತೆರ್ನಳ ಪರವಾದ ಸೋಲ್ಮೆಲೆನ ಸಂದಾವನಲ್ಲೇ ಮಿಕ್ಕಳ ಬಗ್ಗೆ ಪಾತ್ರೆ ಪೂಜಾಕ್ಲಿ ಒಟ್ಟಿಗೆ ಸನ್ಮಾನ ಅಭಿನಂದನೆ ಅರ್ಮಂಡ KT ಸುವರ್ಣರು ಫಸ್ಟಿಗೆ ಬಂದ್ಪೇರು ಹೆಚ್ಚು ಪಾತ್ರೆ ಹೊಡ್ಚಿ ಇಂಗ್ಲಿ ಪೂರ ಒಟ್ಟಿಗೆ ಅಭಿನಂದನೆ ಸಲ್ಲೆ ಬಂದದು
ಶ್ರೀಯುತ ಕೆ.ಟಿ. ಸುವರ್ಣರು, ಸಂತೋಷ್ ಕುಮಾರ್ ರಾಯ್ ಬೋಳಿಯಾರ್, ಅಂಚನೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಒಂದು ಮುಜಿ ಮೇರು ಬಾಬು ಶಾಸ್ತ್ರ ಕಿನ್ನೀರ್ ಪನ್ನೆಲ್ಕನೆ ಬ್ರಹ್ಮ ವಿಷ್ಣು ಮಹೇಶ್ವರರು. ನಮ್ಮ ಜಗತ್ ಅಭಿವೃದ್ಧಿ ಆವಡು, ಈ ದೇಶ ಅಭಿವೃದ್ಧಿ ಆವಡು, ಏನರ್ದು ಈ ಸಮಾಜಗೂ ಸಹಾಯ ಆವಡು. ಈ ಸಮಾಜ ಎಂಕ್ ದಾದ ಕೊಡ್ತಂಡ ಐದು ಹೆಚ್ಚೆ ಈ ಸಮಾಜಗೂ ಎನ್ನ ಜೀವನ ಮುಡಿಪಾದ ಪಂಪಣಂಜಿನ ಧ್ಯೇಯ ವಾಕ್ಯನು ದಿಯೊಂದು. ಇನಿ ಈ ಕರ್ನಾಟಕದ ಬೇರೆ ಬೇರೆ ವಿಭಾಗದ ಆಯೋಗದ ಅಧ್ಯಕ್ಷ ನಿರ್ದೇಶಕರಾದ ನಮ್ಮ ಜೊತೆ ಉಪನಂಜನಗಳು ಶ್ರೀಯುತ ಕೆ.ಟಿ. ಸುವರ್ಣರು, ಸಂತೋಷ್ ಕುಮಾರ್ ರಾಯ್ ಬೋಳಿಯಾರ್, ಅಂಚನೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಿಕ್ಕಲು ನಮ್ಮ ಪ್ರತಿ ಒಂದು ಕಾರ್ಯಕ್ರಮಡ್ಲ ನಮ್ಮ ಜೊತೆ ಇದ್ದದು. ನಮ್ಮ ಬಿರಿಸ ತಟ್ಟದು ಈ ಕಾರ್ಯಕ್ರಮ ಯಶಸ್ವಿಯಾದ ಯಕ್ಷ ಸಭಾ ಭವನ ಅಕಲ್ನ ಮುತುವರ್ಚಿಡು ಈ ಹಂತಕ್ಕೆ ಮುಟ್ಟೋದು ನನ್ನ ದುಂಬುಲ ಅಕಲ್ನ ಸಹಾಯ ನಂಗೆ ಕುಪ್ಪುಂಡು ಆ ಮೇಲಂತಸ್ತದ ಕಾರ್ಯಕ್ರಮ ಒಂದು ಕಟ್ಟಡದ ಪೂರ್ಣ ಆವಡು ಅವು ಸಮಾಜಗೂ ಅರ್ಪಣೆ ಆವಡು ಪನ್ಪಣಂಜನ ಇಂಗ್ಲ ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಯೋಗ ಮಂಡಲದ ಒಂಜಿ ಕನಸು ಐನು ಕನಸಾದ ನನಸು ಮನ್ಪಣಂಜನ ಒಂಜಿ ಜವಾಬ್ದಾರಿಲ ಶ್ರೀಯುತ ಕೆ.ಟಿ. ಸುವರ್ಣರಿಗೆ, ಸಂತೋಷ್ ಕುಮಾರ್ ರಾಯ್ ಬೋಡಿಯಾರಿಗೆ, ಅಂಚನೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಿಕ್ಕಳಿಗೆ ಉಂಡು. ಅಕ್ಕಳಿಗೆ ಮೂಜಿ ಜನಕಲ ಎಂಗ್ಲ ಪ್ರೀತಿ ಪೂರ್ವಕ ಸೊಲ್ಮೆಲೆನ ಸಂದಾವನಲ್ಲ. ಈ ಕಾರ್ಯಕ್ರಮದ ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಯೋಗ ಮಂಡಲದ ಗೌರವಾಧ್ಯಕ್ಷರಾಯಿನ ಶ್ರೀಯುತ ರಾಮೇ ಕಿಲ್ಲೆ, ಅಂಚನೆ ನಿಕಟಪೂರ್ವ ಅಧ್ಯಕ್ಷರಾದ ಪಂಡ ವಾರ್ಷಿಕ ಸಭೆಟ್ ನಮ್ಮ ಇತ್ತದ ಅಧ್ಯಕ್ಷರಾದ ಉಪನಂಜನ ಶ್ರೀಯುತ ಬಾಬು ಶಾಸ್ತ್ರ ಕಿನ್ಯ, ಅಂಚನೆ ನನ್ನ ದುಂಬುಗು ಅಧ್ಯಕ್ಷರಾದ ಈ ಸಂಘನು ಮುನ್ನಡೆಸವನಾರು ಶ್ರೀಯುತ ವಿಶ್ವನಾಥ್ ಪೂಜಾರಿ ಮಿತ್ತಡ ಮಿಕ್ಕಲೆ ಮಾತರಿಗಳ ಸೊಲ್ಮೆಲೆನು ಸಂದಾವನಲ್ಲ. ಅಂಚನೆ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಲ್ತದು. ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ಮಲ್ತನರು ವಿದ್ಯಾಧರ್ ಶೆಟ್ಟಿ ಮೇರು ಅರೆಗಳ ಸೊಲ್ಮೆಲೆನು ಸಂದಾವನಲ್ಲೇ. ಅಂಚನೆ